ಹರೇ ಕೃಷ್ಣ. ಮಾತಾಜಿಗಳೇ, ಪ್ರಭುಜಿಗಳೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹರೇ ಕೃಷ್ಣ ಮಾತಾಜಿ, ಕೇಳಿಸ್ತಾ ಇದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಯಾವ್ದೋ ಒಡ್ಡ ರೀಚಾರ್ಜ್ ಹೇಳ್ರ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನ ವತಿಯಿಂದ ನಡೆಸಿಕೊಡುತ್ತಿರುವ 3ನೇ ಹಂತದ ತರಗತಿಗೆ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಇಸ್ಕಾನ್ ಸಂಸ್ಥೆಯ ಸಂಸ್ಥಾಪಕ ಆಚಾರ್ಯರಾದ ಎಸಿ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಅವರಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ಪೂಜ್ಯ ನಾಮೇಶ್ ದಾಸ್ ಪ್ರಭುಜಿಯವರಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಗುರು ಪ್ರಣಾಮದೊಂದಿಗೆ ಇವತ್ತಿನ ತರಗತಿಯನ್ನ ಶುರು ಮಾಡುತ್ತಾ ಇದ್ದೇನೆ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಮಾತಾಜಿಗಳು, ಪ್ರಭುಜಿಗಳು, ಎಲ್ಲರೂ ಶ್ರೀ ಶ್ರೀ ರಾಧಾಗೋವಿಂದರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಈ ಭಕ್ತಿ ರಸಾಮೃತ ಸಿಂಧುವಿನ ಜ್ಞಾನ ನಿಮಗೆ ಚೆನ್ನಾಗಿ ಅರ್ಥ ಆಗಿ ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋ ತರ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಸಹ ಶ್ರೀ ಶ್ರೀ ರಾಧಾಗೋವಿಂದರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಈ ಜ್ಞಾನವನ್ನು ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ತಲುಪಿಸಂತ ಶಕ್ತಿ ನನಗೆ ಗುರು ಪರಂಪರೆ ಕರುಣಿಂದ ನನಗೆ ಸಿಗ್ಲಿ ಅಂತ ಹೇಳ್ಬಿಟ್ಟು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಸೊ ಇವತ್ತಿನಿಂದ ಕಾರ್ತಿಕ ಮಾಸ ಶುರುವಾಗ್ತಾ ಇದೆ. ಸೊ ಇಸ್ಕಾನ್ ಸಂಸ್ಥೆಯಲ್ಲಿ ಹುಣ್ಣಿಮೆಯಿಂದ ಹುಣ್ಣಿಮೆಗೆ ಅವರು ಲೆಕ್ಕ ತಗೋತಾರೆ. ಸೊ ಇಲ್ಲಿ ನಮ್ಮ ಸೌತ್ ಕಡೆ ಎಲ್ಲಾನು ಸಹ ನಾವು ಅಮಾವಾಸ್ಯೆಯಿಂದ ಅಮಾವಾಸ್ಯೆ ತನಕ ನಾವು ತಗೋತೀವಿ. ಸೊ ಒಟ್ನಲ್ಲಿ ನಾವು ಇವಾಗ ಹತ್ತತ್ರ 1.5 ತಿಂಗಳ ತನಕ ನಾವು ಇವಾಗ ಕಾರ್ತಿಕ ಮಾಸವನ್ನ ನಾವು ಇವಾಗ ಆಚರಿಸೋ ತರ ಆಗುತ್ತೆ. ಸೊ ಕಾರ್ತಿಕ ಮಾಸದ ಮಹಿಮೆಗಳನ್ನ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ಕಾರ್ತಿಕ ಮಾಸ ತುಂಬಾನೇ ಅದು ಪವಿತ್ರವಾದಂತಹ ಒಂದು ಮಾಸ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ.
ಮತ್ತೆ ಈ ಸಮಯದಲ್ಲಿ ನಾವು ಆ ಭಗವಂತನ ಆಧ್ಯಾತ್ಮಿಕ ಕಾರ್ಯಚಟುವಟಿಕೆಗಳಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ, ಜಪ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ನಮ್ಗೆ ನೀವ್ ಇವಾಗ ಎಷ್ಟು ರೌಂಡ್ಸ್ ಮಾಡ್ತಿದ್ರು ಅದಕ್ಕಿಂತ ಒಂದೆರಡು ರೌಂಡ್ ಹೆಚ್ಚಿಗೆ ಮಾಡಿ ನೀವು ಜಪವನ್ನ ಮಾಡಿ, ಭಗವಂತನ ಸಂತೋಷಕ್ಕೋಸ್ಕರ ಮಾಡಿ. ಮತ್ತೆ ತುಪ್ಪದ ದೀಪವನ್ನ ಹಚ್ಚಿ ಅಂತ ಹೇಳ್ತಾ ಇದ್ದಾರೆ. ಬ್ರಹ್ಮಚರ್ಯವನ್ನ ಪಾಲನೆ ಮಾಡಿ, ತುಳಸಿಯನ್ನ ಪೂಜೆ ಮಾಡಿ, ಮತ್ತೆ ನೀವು ದಾನ ಕೊಟ್ರೆ ಅದು ತುಂಬಾನೇ ಒಳ್ಳೇದು ಅಂತ ಹೇಳ್ತಾರೆ. ಅದರ್ವೈಸೇ ನಮ್ಗೆ ಗೊತ್ತಿರೋ ಹಾಗೆ ನಮ್ಮ ಧರ್ಮ ಗ್ರಂಥಗಳಲ್ಲಿ ಯಾರು ವೈಷ್ಣವರು ಇರ್ತಾರೋ ಅವರಿಗೆ ದಾನವನ್ನ ಮಾಡಿದ್ರೆ ಅದು ನಮ್ಗೆ ಅನ್ಲಿಮಿಟೆಡ್ ಆಗಿ ನಾವು ಎಣಿಸ್ಲಿಕ್ಕೆ ಆಗಲ್ಲ ಅಷ್ಟು ವಾಪಸ್ ಬರುತ್ತೆ ಅಂತ ಅಲ್ವಾ. ನಮ್ಮ ಧರ್ಮ ಗ್ರಂಥಗಳಲ್ಲಿ ಏನಾಗಿ ಹೇಳಿದ್ದಾರೆ, ಇವಾಗ ಬ್ರಾಹ್ಮಣ ಅಂದ್ರೆ ಪರಿಪೂರ್ಣ ಬ್ರಾಹ್ಮಣ ಇರೋದಿಲ್ಲ, ಅಂತವ್ರಿಗೆ ಏನಾದ್ರು ನಾವು ದಾನವನ್ನ ಕೊಟ್ರೆ ಅದು ನಮ್ಗೆ ಎಷ್ಟು ಕೊಟ್ಟಿರ್ತೀವೋ ಅಷ್ಟು ವಾಪಸ್ ಬರುತ್ತೆ ಅಂತ ಹೇಳ್ತಾರೆ. ಸೊ ಪರಿಪೂರ್ಣನಾದ ಬ್ರಾಹ್ಮಣನಿಗೆ ನಾವು ದಾನವನ್ನ ಕೊಟ್ರೆ ಅದು 10ರಿಂದ 100 ಅದು ವಾಪಸ್ ಆಗಿ ಬರುತ್ತೆ ಅಂತ ಹೇಳ್ತಾರೆ. ಅದೇ ತರ ಇದು ವೇದ ಶಾಸ್ತ್ರದಲ್ಲಿ ಯಾರು ನಿರತರಾಗಿರ್ತಾರೋ ಅಂಥವ್ರಿಗೆ ನಾವು ದಾನವನ್ನ ಕೊಟ್ರೆ ಅದು ಅನ್ಲಿಮಿಟೆಡ್ ಆಗಿ ವಾಪಸ್ ಬರುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಈ ಒಂದು ಮಾಸ ಇನ್ನ ಶ್ರೇಷ್ಠ. ಸೊ ನಮ್ಗೆ ಅದನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅದರ ಒಂದು ಫಲವನ್ನ ಅಂತ ಹೇಳ್ಬಿಟ್ಟು ಇಲ್ಲಿ ಅರ್ಥ ಮಾಡ್ಕೋಬಹುದು. ಮತ್ತೆ ನಾವು ತಪಸ್ಯವನ್ನ ಮಾಡ್ಬೇಕು. ನಾವ್ ಯಾವ್ದಾದ್ರು ಒಂದನ್ನ ಇವಾಗ ಮಾಡ್ತೀವಿ ಅಂತ ಅನ್ಕೊಂಡ್ರೆ, ಇವಾಗ ನಮ್ಗೆ ಏನ್ ಹೇಳಿದ್ದಾರೆ, ಭಗವದ್ಗೀತೆ ಒಂದು ಶ್ಲೋಕವನ್ನಾದ್ರೂ ತುಂಬಾ ಸಂತೋಷದಿಂದ ನೀವು ಓದಿ ಅಂತ ಹೇಳಿದ್ದಾರೆ. ಅದನ್ನ ಆಸ್ಟೆರಿಟಿ, ಅದು ತಪಸ್ಸೆ ತರ. ನಾನು ಇವತ್ತು ಮಾಡದೆ ನಾಳೆ ನನ್ ಮೂಡಿಲ್ಲ, ಬೇಜಾರಾಯ್ತು ಅಥವಾ ಸಮಯ ಇಲ್ಲ ಅಂತ ಅಲ್ಲ. ನಾವ್ ಇವಾಗ ಹೇಗೆ ಊಟ ತಿಂಡಿನ ನಾವು ಬಿಡೋದೇ ಇಲ್ಲ, ಅದೇ ತರ ನಾವ್ ಇವಾಗ ಏನಾದ್ರು ಒಂದು ಇದನ್ನ ಮಾಡ್ತೀನಿ ನಾನು ಕಾರ್ತಿಕ್ ಮಾಸದಲ್ಲಿ ಕೃಷ್ಣನ ಸಂತೋಷಕ್ಕೋಸ್ಕರ ಒಂದು ಶ್ಲೋಕ ಭಗವದ್ಗೀತೆದು ಅಥವಾ ಒಂದು ಶ್ಲೋಕ ಭಾಗವತಂದು ಓದ್ತೀನಿ ಅಂತ ಅನ್ಕೊಂಡ್ರೆ ಸೊ ನೀವು ಅದನ್ನ ನೀವು ಪಾಲನೆ ಮಾಡ್ಕೊಂಡು ಬರ್ಬೇಕಾಗತ್ತೆ ಈ ತಿಂಗಳು ಪೂರ್ತಿ. ಸೊ ಈ ತರ ಹೇಳ್ತಾ ಇದ್ದಾರೆ. ನಮ್ಮ ಪುರಾಣದಲ್ಲಿ ಹೇಳೋ ತರನೇ ಇಲ್ಲಿ ಭಗವಂತನಿಗೆ ತುಂಬಾ ಪ್ರಿಯವಾದಂತಹ ಮಾಸ ಇದು ದಾಮೋದರ ಮಾಸ. ನೋಡಿ, ಈ ಸಮಯದಲ್ಲಿ ಏನಾದ್ರು ನಾವು ಒಂದು ತುಪ್ಪದ ದೀಪವನ್ನ ಹಚ್ಚಿದ್ರೆ ಎಷ್ಟು ಅಂದ್ರೆ ಕಲ್ಪ ಅಂದ್ರೆ ಒಂದು ಕಲ್ಪ ಅಂತಂದ್ರೆ 1000 ಯುಗಗಳು, ಅದರಲ್ಲಿ ಮಾಡಿರುವಂತಹ ಎಲ್ಲ ಪಾಪಕರ್ಮಗಳು ಸಹ ನಾಶವಾಗ್ಬಿಡುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಪರ್ಸನ್ ಹೂ ಫಾರ್ ದ ಎಂಟೈರ್ ಮಂತ್ ಆಫ್ ಕಾರ್ತಿಕ್ ಈಟ್ಸ್ ಓನ್ಲಿ ಒನ್ಸ್ ಎ ಡೇ ಬಿಕಮ್ಸ್ ವೆರಿ ಫೇಮಸ್, ಪವರ್ಫುಲ್ ಅಂಡ್ ಹೀರೋಯಿಕ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಒಂದು ಹೊತ್ತು ಮಾತ್ರ ತಿಂದ್ರೆ ಈ ಕಾರ್ತಿಕ್ ಮಾಸದಲ್ಲಿ ಅವನಿಗೆ ಏನ್ ಫಲ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಓ ನಾರದ, I have personally seen that a person who happily reads the Bhagavad Gita in the month of Kartik does not return to the world of birth and death. ನೋಡಿ, ಇಲ್ಲಿ ಹ್ಯಾಪಿಲಿ ರೀಡ್ಸ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಸಂತೋಷವಾಗಿ ಓದ್ಬೇಕು. ಅಯ್ಯೋ ಇದೇನೋ ಓದ್ಬೇಕಂತ ಹೇಳಿದಾರಂತಲ್ಲಪ್ಪ ಅಂತ ಹೇಳ್ಬಿಟ್ಟು ಆತರ ಅಲ್ಲ, ಸಂತೋಷವಾಗಿ ಓದ್ದವನು ಭಗವದ್ಗೀತಾ ಈ ಒಂದು ತಿಂಗಳಲ್ಲಿ ಅವನು ಮತ್ತೆ ಈ ಒಂದು ಭೌತಿಕ ಪ್ರಪಂಚದಲ್ಲಿ ಜನ್ಮವನ್ನ ಪಡೆಯೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ನಾವ್ ಇವಾಗ ಏನಾದ್ರು ದಾನವನ್ನ ಕೊಡ್ಬೇಕು ಅಥವಾ ಗಿಫ್ಟ್ ಅನ್ನ ಕೊಡ್ಬೇಕು ಅಂತಂದ್ರೆ ಕಾರ್ತಿಕ್ ಮಾಸದಲ್ಲಿ ಈ ದೀಪದಾನಕ್ಕಿನ್ನ ಅಥವಾ ದೀಪವನ್ನ ಗಿಫ್ಟ್ ಆಗಿ ಕೊಡುಗೆಯಾಗಿ ಕೊಡೋದಕ್ಕಿನ್ನ ಇನ್ಯಾವುದು ಇಲ್ಲ, ಬೆಸ್ಟ್ ಆಗಿರೋದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಈ ಸಮಯದಲ್ಲಿ ನಾವು ತೀರ್ಥ ಯಾತ್ರೆಗೆ ಹೋಗಿರೋ ಸ್ಥಳದಲ್ಲಿ ನಾವು ಅಲ್ಲಿ ಸ್ನಾನವನ್ನ ಮಾಡಿದ್ರು ಅಷ್ಟೇನೆ ನೋಡಿ ಏನ್ ಹೇಳ್ತಾ ಇದಾರೆ, ಇಟ್ ಈಸ್ ದ pious result obtained by bathing in all holy places and giving all charities is not equal to 1/10 millionth part of the result obtained by following vow of ಕಾರ್ತಿಕ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಾವಲ್ಲಿ ಸ್ನಾನವನ್ನ ಮಾಡೋದ್ರಿಂದ ನಮ್ಗೆ ಆ ದಾನವನ್ನೆಲ್ಲ ಏನೆಲ್ಲ ಕೊಡ್ತೀವಿ ಸೊ ಅದಕ್ಕೆ ಅಂದ್ರೆ ಅನ್ಲಿಮಿಟೆಡ್ ಆಗಿ ಬರುತ್ತೆ ಅಂತ ನಾವಿಲ್ಲಿ ಅರ್ಥ ಮಾಡ್ಕೋಬಹುದು ಇಲ್ಲಿ. ಇವಾಗ ನಾವು ದಾಮೋದರ ಅಷ್ಟಕವನ್ನ ಓದೋಣಂತೆ. ಅದಕ್ಕಿಂತ ಮುಂಚೆ ನೀವು ನೋಡಿದಿರಲ್ಲ ಗ್ರೂಪ್ ಅಲ್ಲಿ ಹೇಗೆ ಆ ದೀಪವನ್ನ ನಾವು ಬೆಳಗ್ಬೇಕು ಅಂತ ಹೇಳ್ಬಿಟ್ಟು. ಸೊ ದಾಮೋದರನ ಪಾದಾರ ವಿಂದಗಳಿಗೆ ನಾವು ಏನು 4 ಸತಿ ನಾವು ದೀಪವನ್ನ ಬೆಳಗ್ಬೇಕು. ದಾಮೋದರನ ಉದರಕ್ಕೆ ಆ ಹಗ್ಗವನ್ನ ಕಟ್ಟಿದಾರಲ್ಲ ಯಶೋಧ ಮಾತೆ, ಆ ಜಾಗಕ್ಕೆ 2 ಬಾರಿ ನಾವು ದೀಪವನ್ನ ಬೆಳಗ್ಬೇಕು. ಅದಾದ್ಮೇಲೆ ಅವರ ಮುಖಾರವಿಂದಕ್ಕೆ ನಾವು 3 ಬಾರಿ ದೀಪವನ್ನ ಬೆಳಿಬೇಕು. ದೀಪವನ್ನ ನಾವು ಅಂದ್ರೆ ಬೆಳಗ್ಬೇಕಾಗತ್ತೆ. ಅದಾದ್ಮೇಲೆ ಅವರ ಇಡೀ ದೇಹಕ್ಕೆ ನಾವು 7 ಬಾರಿ ನಾವು ದೀಪವನ್ನ ಬೆಳಗ್ಬೇಕಾಗತ್ತೆ. ಸೊ ಈ ತರ ನಾವು ಮಾಡ್ಬೇಕು. ನಾವು ಅದನ್ನ ದೀಪವನ್ನ ಬೆಳಗ್ಬೇಕಾದ್ರೆ ಯಾವ ಒಂದು ಅಷ್ಟಕವನ್ನ ಹೇಳ್ಕೋಬೇಕು ಅಂತ ಬಿಟ್ಟು ಈಗ ನಾವು ನೋಡೋಣಂತೆ. ಸೊ ನಾನು ಅದನ್ನ ಶೇರ್ ಮಾಡ್ತೀನಿ. ಸೊ ನಿಮ್ಗೆ ಗ್ರೂಪ್ ಅಲ್ಲೂ ಸಹ ಶೇರ್ ಮಾಡಿದ್ದಾರೆ ಹನುಮಂತ್ ಪ್ರಭುಜಿ. ತುಂಬಾ ಧನ್ಯವಾದಗಳು ಪ್ರಭುಜಿ. ಸೊ ನಾನಾಗಿದ್ರೆ ಇನ್ನ ಲೇಟ್ ಮಾಡ್ತಿದ್ದೆ ಅನ್ಸುತ್ತೆ, ನೀವು ಎಷ್ಟು ಬೇಗ ಹಾಕಿದೀರಾ. ಹರಿ ಬೋಲ್ ಪ್ರಭುಜಿ, ತುಂಬಾ ಖುಷಿ ಆಯ್ತು ನೀವು ಅಷ್ಟು ಪ್ರಾಂಪ್ಟ್ ಆಗಿ ಎಷ್ಟು ಬೇಗ ಹಾಕಿದ್ದಕ್ಕೆ. ಸೊ ಎಲ್ಲರೂ ಮಾಡಿದೀರಾ ಅಂತ ನಾನು ಅನ್ಕೊಂಡಿದೀನಿ. ಯಾರೆಲ್ಲ ಮಾಡಿದ್ರಿ? ಹರೇ ಕೃಷ್ಣ. ಮಾಡಿದೀವಿ ಮಾತಾಜಿ ಇವತ್ತು. ಎಲ್ಲರೂ ಮಾಡಿದೀರಾ? ಹರಿ ಬೋಲ್ ಮಾತಾಜಿ, ಹರಿ ಬೋಲ್.
ಇದು ದಾಮೋದರ ಅಷ್ಟಕವನ್ನ ಇವಾಗ ನಾವು ದಿನಾ ಹೇಳ್ಕೊಂಡ್ರೆ ನಿಮ್ಗೆ ಬಾಯ್ಹಟೆ ಆಗ್ಬಿಡುತ್ತೆ. ಅವಾಗ ನೀವು ಈಸಿಯಾಗಿ ನೀವು ಮಾಡ್ಬೋದು. ದೀಪ ಹಚ್ಬೇಕಾದ್ರೆ ಒಂದ್ ಕೈಯಲ್ಲಿ ಪುಸ್ತಕ ಇಟ್ಕೊಂಡು ಅಥವಾ ನೀವೇನೋ ಒಂದು ಆನ್ ಮಾಡ್ಕೊಂಡು ಮಾಡೋದ್ ಬೇಕಾಗಿಲ್ಲ ಮೊಬೈಲ್ ಅಲ್ಲಿ. ಸೊ ನೀವೇನೆ ಮನ್ಸಿಂದ ಹೇಳ್ಕೊಂಡು ಆ ಭಗವಂತನ ಆ ಒಂದು ಏನೆಲ್ಲ ಗುಣಗಾನ ಮಾಡ್ತಾ ಇದಾರೆ ಇಲ್ಲಿ ಸತ್ಯವ್ರತ ಮುನಿಗಳು, ಅದನ್ನ ನೀವು ಮನಸ್ಸಲ್ಲಿ ನೀವು ಅದನ್ನ ತಂದ್ಕೊಂಡು ನೀವು ದೀಪವನ್ನ ಹಚ್ಚಿದ್ರೆ ಅದರ ಒಂದು ಫಲ ಇನ್ನ ಚೆನ್ನಾಗಿರುತ್ತೆ, ಮತ್ತೆ ಭಗವಂತನಿಗೆ ತುಂಬಾ ಖುಷಿ ಆಗತ್ತೆ. ಇವಾಗ ನಾವು ನೋಡೋಣಂತೆ ಇಲ್ಲಿ ದಾಮೋದರ ಅಷ್ಟಕದ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣಂತೆ. ಇದು ಕೃಷ್ಣ ದ್ವೈಪಾಯನ ವ್ಯಾಸರ ಪದ್ಮ ಪುರಾಣದಲ್ಲಿ ಬರುತ್ತೆ. ಸೊ ನಮ್ಗೆ ಗೊತ್ತಿರೋ ಹಾಗೇನೆ ವೇದವ್ಯಾಸರು ಅವರು 18 ಪುರಾಣಗಳನ್ನ ಅವರು ಬರ್ದಿದ್ದಾರೆ. ಅದರಲ್ಲಿ ಈಗ ಪದ್ಮ ಪುರಾಣದಲ್ಲಿ ಈ ಒಂದು ಅಷ್ಟಕ ಬರುತ್ತೆ. ಅಲ್ಲಿ ನಾರದ ಮುನಿ ಮತ್ತು ಶೌನಕ ಋಷಿ ಇವರೊಂದಿಗೆ ಸಂಭಾಷಣೆ ಮಾಡುತ್ತಿದ್ದಾಗ ಸತ್ಯವ್ರತ ಮುನಿಗಳು ಇದನ್ನ ಹೇಳ್ತಾ ಇದ್ದಾರೆ. ಕಾರ್ತಿಕ ಮಾಸದಲ್ಲಿ ಭಗವಂತ ದಾಮೋದರನನ್ನ ಪೂಜಿಸಿ ಪ್ರತಿದಿನವೂ ದಾಮೋದರ ಅಷ್ಟಕವೆಂಬ ಹೆಸರಿನ ಈ ಸ್ತೋತ್ರವನ್ನು ಪಠಿಸಬೇಕು. ಸೊ ಸತ್ಯವ್ರತ ಮುನಿಗಳು ಹೇಳಿದ ಈ ಸ್ತೋತ್ರವು ಪ್ರಭು ಶ್ರೀ ದಾಮೋದರನನ್ನ ಆಕರ್ಷಿಸುತ್ತದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇವಾಗ ನಮ್ಗೆ ಅದೇ ತರನೇ ಇವಾಗ ಅದು ಗಜೇಂದ್ರ ಮೋಕ್ಷ ಅಲ್ವಾ, ಗಜೇಂದ್ರ ಒಂದು ಸ್ತುತಿಯನ್ನ ಮಾಡಿದಾನೆ. ಆ ಸ್ತುತಿ ಮಾಡಿದಾಗ ಭಗವಂತ ಬರ್ತಾರ ಇಲ್ವಾ? ಗಜೇಂದ್ರ ಅವರು ಸ್ತುತಿ ಮಾಡ್ತಾರೆ ಅಲ್ವಾ, ಭಗವಂತನನ್ನ ಪ್ರಾರ್ಥನೆ ಮಾಡ್ತಾರೆ. ಅವಾಗ ಬರ್ತಾರ ಇಲ್ವಾ ಗಜೇಂದ್ರ? ಬರ್ತಾರೆ ಮಾತಾಜಿ. ಗರುಡನ್ ಮೇಲೆ ಬರ್ತಾರೆ ಕುತ್ಕೊಂಡ್ ಬರ್ತಾರೆ. ಅಲ್ವಾ, ಬರ್ತಾರೆ. ಗರುಡನ ಮೇಲೆ ಬರ್ತಾರೆ. ಹರಿ ಬೋಲ್ ಮಾತಾಜಿ, ಗರುಡನ ಮೇಲೆ ಅವ್ರು ಅಷ್ಟು ವೇಗವಾಗಿ ಬರ್ತಾರೆ, ನನ್ನ ಭಕ್ತ ಕರಿತಾ ಇದ್ದಾನೆ ಅಂತ. ಅಂದ್ರೆ ಏನರ್ಥ? ಆ ದಾಮೋದರ ಆ ಗಜೇಂದ್ರ ಮಾಡಿರುವಂತಹ ಪ್ರಾರ್ಥನೆ ಅದು ಏನು ಯಶಸ್ವಿಯಾಗಿದೆ ಅಂತ ಅರ್ಥ ಅಲ್ವಾ. ಸೊ ಅದಕ್ಕೆ ನಾವು ಸಹ ಆ ಒಂದು ಗಜೇಂದ್ರ ಮಾಡಿರುವಂತಹ ಪ್ರಾರ್ಥನೆ ನಾವು ಸಹ ಮಾಡಿದ್ರೆ, ಅದೇ ಒಂದು ಮನಸ್ಥಿತಿಲಿ ಅದೇ ಒಂದು ಪ್ರಜ್ಞೆಯಲ್ಲಿ ಮಾಡಿದ್ರೆ ಖಂಡಿತ ಭಗವಂತ ನಮ್ಮ ಬಳಿಗೆ ಬರ್ತಾನೆ. ಅದೇ ತರನೇ ಇಲ್ಲಿ ಸತ್ಯವ್ರತ ಮುನಿಯವರು ಈ ಒಂದು ಅಷ್ಟಕವನ್ನ ಹೇಳಿದಾಗ ಭಗವಂತ ಅವರಿಗೆ ಕೃಪೆಯನ್ನ ತೋರಿಸಿದ್ದಾರೆ. ಅಂದ್ರೆ ನಾವು ಸಹ ಈ ಅಷ್ಟಕವನ್ನ ಹೇಳ್ಕೊಂಡ್ರೆ ನಮ್ಗೂ ಸಹ ಕೃಪೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ನೋಡಿ, ಈ ಸ್ತೋತ್ರ ಪ್ರಭು ಶ್ರೀ ದಾಮೋದರನನ್ನ ಆಕರ್ಷಿಸುತ್ತದೆ ಅಂತ ಹೇಳ್ತಾರೆ. ನಾವು ಭಕ್ತಿ ರಸಾಮೃತ ಸಿಂಧುವಲ್ಲಿ ನಾವ್ ಏನನ್ನ ತಿಳ್ಕೊತಾ ಇದೀವಿ? ಭಗವಂತ ಯಾವ್ದ್ರಿಂದನೂ ಆಕರ್ಷಣೆಗೆ ಒಳಗಾಗೋದಿಲ್ಲ ಅಲ್ವಾ, ಭಕ್ತಿಗೆ ಮಾತ್ರನೇ ಅವನು ಒಲಿತಾನೆ ಅಲ್ವಾ. ಕೃಷ್ಣಾಕರ್ಷತಿ ಅಲ್ವಾ, ಭಕ್ತಿ ಮಾತ್ರನೇ ಕೃಷ್ಣನ ಆಕರ್ಷಿಸುತ್ತೆ ಅಂತ ನಾವು ತಿಳ್ಕೊಂಡಿದೀವಿ. ಅದಕ್ಕೋಸ್ಕರ ನಾವು ಭಕ್ತಿಯಿಂದ ಈ ಒಂದು ದಾಮೋದರ ಅಷ್ಟಕವನ್ನ ಹೇಳ್ತಾ ನಾವು ಆ ಒಂದು ದಾಮೋದರನಿಗೆ ಪೂಜೆಯನ್ನ ಮಾಡ್ಬೇಕು. ಸೊ ಈ ದಾಮೋದರ ಲೀಲೆನ ನಿಮ್ಗೆ ಎಲ್ಲರಿಗೂ ಗೊತ್ತಿದೆಯಲ್ಲ, ನಾನು ಇದಕ್ಕಿಂತ ಮುಂಚೆನೂ ಸಹ ನಾನು ಸಂಕ್ಷಿಪ್ತವಾಗಿ ಹೇಳಿದ್ದೆ. ಮತ್ತೆ ನೆಕ್ಸ್ಟ್ನು ಸಹ ಬರುತ್ತೆ, ಅಲ್ಲಿ ಪಯೋವ್ರತ ಅಂತ ಬರುತ್ತೆ. ಆ ಒಂದು ಸಮಯದಲ್ಲಿ ಇದನ್ನ ನಾವು ಯಶೋಧ ಮಾತೆ ಯಾಕೆ ಇಲ್ಲಿ ಕೃಷ್ಣನ ಕಟ್ಟ ಹಾಕೋದು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಮತ್ತೆ ನಾವು ರೀಕಾಲ್ ಮಾಡ್ಕೊಳ್ಳೋಣಂತೆ. ಯಾರಿಗಾದ್ರೂ ಬರುತ್ತಾ ದಾಮೋದರ ಅಷ್ಟಕ? ಬರುತ್ತೆ ಅಂದ್ರೆ ನಾನು ಒಂದು ಶ್ಲೋಕ ಹೇಳ್ತೀನಿ, ಅದಾದ್ಮೇಲೆ ನೀವು ನೆಕ್ಸ್ಟ್ ಶ್ಲೋಕ ಹೇಳ್ಕೊಂಡು ಹೋಗಿ. ಬರುತ್ತೆ ಮಾತಾಜಿ. ಬರುತ್ತಾ ಮಾತಾಜಿ? ಸರಿ ಮಾತಾಜಿ, ಫಸ್ಟ್ ನಾನು ಹೇಳ್ತೀನಿ. ಯಾಕಂದ್ರೆ ಒಬ್ಬೊಬ್ರದ್ದು ಒಂದೊಂದು ರಾಗ ಇರ್ಬೋದು. ಸೊ ನೀವು ನಿಮ್ ರಾಗದಲ್ಲಿ ಹೇಳಿ. ಸೊ ಮತ್ತೆ ಬೇರೆಯವ್ರು ಕಲ್ತ್ಕೊಂಡವ್ರು ನಿಮ್ಗೆ ಯಾವ್ದು ಸಿಂಪಲ್ ರಾಗ ಅಂತ ಅನ್ಸುತ್ತೋ ಆ ರಾಗವನ್ನ ನೀವು ಕಲ್ತ್ಕೊಳ್ಳಿ. ನಮಾಮೀಶ್ವರಂ ಸಚ್ಚಿದಾನಂದ ರೂಪಂ ಲಸತ್ಕುಂಡಲಂ ಗೋಕುಲೆ ಭ್ರಾಜಮನಂ ಯಶೋಧಾಭಿಯೂಲೂಖಾಲಾಥವಮಾನಂ ಪರಾಮೃಷ್ಟಮತ್ಯಂತತೋ ಧೃತ್ಯ ಗೋಪ್ಯ. ಹೇಳಿ ಮಾತಾಡಿ, ನನಗೆ ಮಾತಾಡಿ. ನಮಾಮೀಶ್ವರಂ ಸಚ್ಚಿದಾನಂದ ರೂಪಂ. ಮಾತಾಡಿ ನೆಕ್ಸ್ಟ್ ಪ್ಯಾರಾ ಹೇಳಿ ಮಾತಾಡಿ. ನೆಕ್ಸ್ಟ್ ಶ್ಲೋಕ ಶೇರ್ ಮಾಡಿ ಮಾತಾಜಿ. ರುದಂತಂ ಮುಹುರ್ನೇತ್ರ ಯುಗ್ಮಂ ಮೃಜಂತಂ ಕರಾಂಬೋಜಯುಗ್ಮೇನ ಸಾಂತಕ ನೇತ್ರಂ ಮುಹುಶ್ವಾಸಕಂಪಾತ್ರಿರೇಕಾಂಕ ಕಂಠ ಸ್ಥಿತ ದೈವಂ ದಾಮೋದರಂ ಭಕ್ತಿಬದ್ಧಂ ಇತಿ ದೃಕ್ಸ್ವಲೀಲ ಅಭಿರ್ನ ಆನಂದಕುಂಡೇ ಸ್ವಘೋಷಂ ನಿಮಜ್ಜಂತಂ ಅಖ್ಯಾಪಯಂತಂ ತದೀಯೇಷಿತಾಗ್ನೇಷು ಭಕ್ತೈರ್ಜೀವತ್ವಂ ಪುನಃ ಪ್ರೇಮತಸ್ತಂ ಶತಋತಿ ವಂದೇ. ವರಂ ದೇವಮೋಕ್ಷಂ ನ ಮೋಕ್ಷಂ ವದಿಂ ವಾ ನ ಚಾನ್ಯಾಂ ವೃಣೇಹಾಂ ವರೇಶಾದಪಿಹ ಇದಂ ತೇ ವಪುನಾಥ ಗೋಪಾಲ ಬಾಲಂ ಸದಾ ಮೇ ಮನಸ ವಿರಸಂ ಕಿಮನ್ಯೇ ಇದಂ ತೇ ಮುಖಾಂಬೋಜಂ ಅತ್ಯಂತ. ನೆಕ್ಸ್ಟ್ ಇನ್ನೊಬ್ರು ಯಾರಾದ್ರೂ ಹೇಳಿ, ಎಲ್ಲರಿಗೂ ಚಾನ್ಸ್ ಕೊಡಿ ಮಾತಾಜಿ. ಹೇಳಿಲ್ಲ ಅಂದ್ರೆ ರಾಘವಾಗಿ ಹೇಳ್ಬೇಕಾ ಮಾತಾಜಿ? ಪ್ರಭುಜಿ ಪರವಾಗಿಲ್ಲ ಹೇಳಿ. ಇದಂ ತೇ ಮುಖಾಂಬೋಜಂ ಅತ್ಯಂತ ನೀಲೈರ್ ಋತಂ ಕುಂತಲೈ ಸ್ನಿಗ್ಧ
रक्तैश्च गोप्य मुहुश्चुम्बितं बिम्बरक्तादरं मे मनस्या विरास्तां हलं लक्षलाभै। हरे कृष्ण माता। नमो नाहोति माताजि नमो अनंत विष्णु प्रसीद प्रभो मृक्कचालातिमग्नं कृपादृष्टिवृष्ट्याति दीनं वदानु गृहाणेश माम् अग्नमेद्याक्षि दृश्यम्। हरे कृष्ण। ಹರೇ ಕೃಷ್ಣ. ನೆಕ್ಸ್ಟ್ ಯಾರು ಓದಿದ್ರು ಅವ್ರು ಓದಿ. कुबेरात्मभो बद्धमूर्तैव यद्यत् त्वया मोदित्वत्तिवादो कृतौ च तथा प्रेम भक्तिं स्वकामे प्रयच्छ नामोक्षे गृहो मेऽस्ति दामोदरेण। हरे ಹರೇ ಕೃಷ್ಣ. नमस्ते स्तुदस्ये दाम्ने स्फुरद्दीप्तदाम्ने त्वदीयोदरायात विश्वस्य दाम्ने नमो राधिकारे त्वदीयप्रियाये नमोऽनन्तलीलाय देवाय तुभ्यं। ಹರೇ ಕೃಷ್ಣ. ಮಾತಾಜಿ ಇದು ಓದಿ, ಓದ್ಲಾ ಮಾತಾಜಿ? ಒಬ್ರಾದ್ಮೇಲೆ ಒಬ್ರು ಓದಿ ಮಾತಾಜಿ. ಸೌಮ್ಯ ಮಾತಾಜಿ. ಮಾತಾಜಿ ಇದು ನಿತ್ಯ ಆಡಿಯೋ ಸಚ್ಚಿತ್ ಆನಂದ ವಿಡಿಯೋ ಸಾಂಗ್ ಅಥವಾ ರೂಪಿಯಾದ ಆಡಿಯೋ ಸಾಂಗ್ ಇದೆಯಾ? ಸರ್ವೋನ್ನತ ಪ್ರಭು ದಾಮೋದರನಿಗೆ ನಮಸ್ಕಾರ ಮಾಡುತ್ತೇನೆ. ಮೀನಿನ ಆಕಾರದ ಕುಂಡಲಗಳು ಅವನ ಕಿವಿಯಲ್ಲಿ ತೂಗುತ್ತಿದೆ. ಗೋಕುಲದ ದಿವ್ಯ ಕ್ಷೇತ್ರದಲ್ಲಿ ಅವನು ಶೋಭಿಸುತ್ತಿದ್ದಾನೆ. ತಾಯಿ ಯಶೋದೆಯು ಮೊಸರು ಕಡಿಯುತ್ತಿದ್ದ ಮಡಿಕೆ ಒಡೆದು ನೇತು ಹಾಕಿದ್ದ ಪಾತ್ರೆಯಿಂದ ಬೆಣ್ಣೆಯನ್ನು ಕದ್ದ ತಪ್ಪಿಗಾಗಿ ಹೆದರಿ ತನ್ನನ್ನು ಕಟ್ಟಿಹಾಕಿದ್ದ ಮರದ ಹೊರಳಿನಿಂದ ಓಡಲೆತ್ನಿಸಿ ಹಿಂದಿನಿಂದ ಇನ್ನೂ ವೇಗವಾಗಿ ಓಡಿ ಬಂದ ತಾಯಿ ಯಶೋದೆಯ ಕೈಗೆ ಅವನು ಸಿಕ್ಕನು. ಹರೇ ಕೃಷ್ಣ. ತಾಯಿಯ ಕೈಯನ್ನು ಹರೇ ಕೃಷ್ಣ ಮಾತಾಜಿ, ಬೇರೆಯವ್ರಿಗೆ ಚಾನ್ಸ್ ಕೊಡಿ. ಯಾರು ಓದಿಲ್ಲ ಇಲ್ಲಿ ತನಕ ಅವರು ಓದಿ, ಮತ್ತೆ ಎರಡೆರಡು ಮಾಡಿದ್ರೆ ಬೇರೆಯವ್ರಿಗೆ ಚಾನ್ಸ್ ಸಿಗಲ್ಲ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಓದ್ಲಾ ಮಾತಾಜಿ? ಹರೇ ಕೃಷ್ಣ. ಇಲ್ಲಿ ನಿಮ್ಗೆ ಫಸ್ಟ್ ಏನನ್ನ ಅರ್ಥ ಮಾಡ್ಕೋಬೇಕಂದ್ರೆ, ಇವಾಗ ಆ ದಾಮೋದರ ಲೀಲೆ ಏನಿದೆ ಅದನ್ನ ನೋಡಿದ್ರೆ ಯಾವುದೇ ಒಂದು ತಾಯಿ ತನ್ನ ಮಗು ತಪ್ಪು ಮಾಡಿದಾಗ ಆತರ ಕಟ್ ಹಾಕ್ತಾಳೆ, ಶಿಕ್ಷೆಯನ್ನ ಕೊಡ್ತಾಳೆ. ಅದ್ರಲ್ಲಿ ಏನು ತುಂಬಾ ಶ್ರೇಷ್ಠತೆ ಅಂತ ನಮ್ಗೆ ಅನ್ಸುತ್ತೆ ಅಲ್ವಾ? ಯಾವಾಗ ಅದ್ರ ಶ್ರೇಷ್ಠತೆ ನಮ್ಗೆ ಅರಿವಾಗುತ್ತೆ ಅಂದ್ರೆ ದೇವೋತ್ತಮ ಪರಮ ಪುರುಷನ ಬಗ್ಗೆ ನಾವು ತಿಳ್ಕೊಂಡಾಗ ಅಷ್ಟೇನೆ. ಯಾರನ್ನ ಕಟ್ ಹಾಕಿದಾಳೆ ಯಶೋದ ಮಾತೆ ಅಂತ ಹೇಳ್ಬಿಟ್ಟು ನಮ್ಗೆ ಅರ್ಥ ಮಾಡ್ಕೊಂಡಾಗ ಅಷ್ಟೇನೆ ಈ ಲೀಲೆಗೆ ತುಂಬಾನೇ ಮಹತ್ವ ಬರುತ್ತೆ ಅಲ್ವಾ? ಸೊ ಅದು ನಮ್ಗೆ ತುಂಬಾ ಮುಖ್ಯವಾಗಿರುವಂತದ್ದು. ಅದಕ್ಕೆ ಭಗವಂತ ಯಾರು ಅಂತ ನಾವು ಅರ್ಥ ಮಾಡ್ಕೋಬೇಕು. ಸೊ ಅವ್ರು ಮತ್ತೆ ಏನ್ ತಪ್ಪು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಯಶೋದ ಮಾತೆ ಕಟ್ ಹಾಕಿದ್ರು ಅಂತ ಹೇಳ್ಬಿಟ್ಟು ಇಲ್ಲಿ ಸತ್ಯವ್ರತ ಮನಿ ಅದನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ ಎರಡನೇದು. ತಾಯಿಯ ಕೈಯಲ್ಲಿ ಬೆತ್ತವನ್ನು ನೋಡಿ ಅವನು ಮತ್ತೆ ಮತ್ತೆ ಅಳುತ್ತಿದ್ದಾನೆ. ತಾವರೆಯಂತಹ ಕೈಗಳಿಂದ ಕಣ್ಣುಗಳನ್ನು ಉಜ್ಜಿಕೊಳ್ಳುತ್ತಿದ್ದಾನೆ. ಅವನ ಕಣ್ಣುಗಳಲ್ಲಿ ಹೆದರಿಕೆ ತುಂಬಿದೆ. ಶಂಖದಂತೆ 3 ರೇಖೆಗಳನ್ನೊಳಗೊಂಡಿರುವ ಅವನ ಕಂಠವನ್ನು ಅಲಂಕರಿಸಿರುವ ಮುತ್ತಿನ ಹಾರವು ಅವನು ಅಳುತ್ತಾ ವೇಗವಾಗಿ ಉಸಿರಾಡುತ್ತಿರುವ ಕಾರಣದಿಂದಾಗಿ ಕಂಪಿಸುತ್ತಿದೆ. ಯಾರ ಹೊಟ್ಟೆಯನ್ನು ಹಗ್ಗದಿಂದಲ್ಲದೆ ತಾಯಿಯ ಶುದ್ಧ ಪ್ರೇಮದಿಂದ ಬಂಧಿಸಲಾಗಿದೆಯೋ ಆ ದಾಮೋದರನಿಗೆ ನಮಸ್ಕಾರ ಮಾಡುತ್ತೇನೆ. ಹರೇ ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ನೋಡಿ ಇಲ್ಲಿ ನಮ್ಗೆ ಏನ್ ಅನ್ಸುತ್ತೆ, ನಮ್ಗೆ ಭಗವಂತ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಇದೇನಿದು ಅಳೋ ದೇವ್ರಿಗೆ ಏನ್ ಯಾರು ಪೂಜೆ ಮಾಡ್ತಾರೆ ಅಂತ ಅನ್ಸುತ್ತೆ ಅಲ್ವಾ? ಒಂದ್ ಚಿಕ್ಕ ಮಗು ಅದಕ್ಕೇನಕ್ ಪೂಜೆ ಮಾಡ್ಬೇಕು ಅಂತ ಅನ್ಸುತ್ತೆ ಅಲ್ವಾ? ಸೊ ಅದಕ್ಕೆ ಭಗವಂತನ ಆ ಒಂದು ಸರ್ವ ಶ್ರೇಷ್ಠತೆನ ನಾವು ಅರ್ಥ ಮಾಡ್ಕೋಬೇಕು. ಆಗ ಈ ದಾಮೋದರ ಒಂದು ಲೀಲೆ ಏನಿದೆ ಅದಕ್ಕೆ ತುಂಬಾ ಮಹತ್ವ ಅನ್ನೋದು ನಮ್ಗೆ ಕೊಡ್ಲಿಕ್ಕೆ ಸಾಧ್ಯ ಆಗತ್ತೆ. ಹರೇ ಕೃಷ್ಣ. ಮೂರನೇದು ಓದಿ. ಹರೇ ಕೃಷ್ಣ. ಇಲ್ಲಿ ತನಕ ಯಾರು ಓದಿಲ್ವೋ ಅವ್ರು ಓದಿ, ಇಲ್ಲ ಅಂತಂದ್ರೆ ಓದಿರೋರೇ ರಿಪೀಟ್ ಮಾಡಿ, ಯಾರು ಮುಂದೆ ಬಂದಿಲ್ಲ ಅಂದ್ರೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹಾ ಓದಿ ಮಾತಾಜಿ. ಮೂರನೇದು ಓದಿ ಮಾತಾಜಿ. ಇಂತಹ ಬಾಲಲೀಲೆಗಳಿಂದ ಅವನು ಗೋಕುಲದ ನಿವಾಸಗಳನ್ನು ಆನಂದ ಸಾಗರದಲ್ಲಿ ಮುಳುಗಿಸಿದ್ದಾನೆ. ತನ್ನ ಸರ್ವೋತ್ತಮ ವೈಭವದ ಅರಿವಿನಲ್ಲಿ ತಲ್ಲೀನನಾಗಿರುವ ಭಕ್ತರಿಗೆ ಯಾರು ಶುದ್ಧ ಪ್ರೇಮ ಭಕ್ತಿಯಿಂದ ಕೂಡಿದ್ದಾರೆಯೋ, ಯಾರು ಭಯ ಮತ್ತು ಗೌರವಗಳ ಎಲ್ಲಾ ಪರಿಕಲ್ಪನೆಗಳಿಂದ ಮುಕ್ತರಾಗಿದ್ದಾರೆಯೋ ಅಂತಹ ಭಕ್ತರು ಮಾತ್ರವೇ ತನ್ನನ್ನು ಗೆಲ್ಲಬಲ್ಲರು ಎಂಬುದನ್ನು ತೋರಿಸಿಕೊಂಡಿದ್ದಾನೆ. ಪ್ರಭು ದಾಮೋದರನಿಗೆ ಪ್ರೀತಿಯಿಂದ 100,000 ಸಲ ನಮಸ್ಕಾರ ಮಾಡುತ್ತೇನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಲ್ವಾ? ನೋಡಿ ಇವಾಗ ಭಗವಂತ ತನ್ನ ಬಾಲಲೀಲೆಗಳಿಂದ ನೋಡಿ ಅವರು ಎಲ್ಲರಿಗೂ ಸಂತೋಷವನ್ನ ಅವ್ರು ಕೊಡ್ತಾ ಇದ್ದಾರೆ.
ಇವಾಗ ನಮ್ಗೆ ಏನಂತಂದ್ರೆ ಭಗವಂತನಿಗೆ ಇವಾಗ ನಾವ್ ಏನ್ ಪೂಜೆ ಮಾಡ್ತಾ ಇದೀವೋ ಅವ್ರಿಗೆ ಇವಾಗ ನಾವ್ ಒಂದು ಊದ್ಗಡಿ ಹಚ್ಚಿದ್ರೆ ಒಂದ್ ತುಪ್ಪ ದೀಪ ಹಚ್ಚಿದ್ರೆ ಅವ್ರಿಗೆ ಏನ್ ಸಿಗತ್ತೆ ಅಲ್ವಾ? ಅವ್ರು ನಮ್ಮ ಸಂತೋಷಕ್ಕೋಸ್ಕರ ಅವರು ಆ ಒಂದು ಸೇವೆಯನ್ನ ತಗೊಂಡ್ಲಿಕ್ಕೆ ನೋಡಿ ಅವರು ಒಂದು ಅಚ್ಚ ವಿಗ್ರಹ ರೂಪದಲ್ಲಿ ಬಂದಿದ್ದಾರೆ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಅವ್ರಿಗೇನು ಸಿಗೋದಿಲ್ಲ ಅಲ್ವಾ? ಅವ್ರು ಇಡೀ ಲೋಕದ ಒಡೆಯ ಅಲ್ವಾ? ನಾನೊಂದು ಊದ್ಗಡಿ ಹಚ್ಚಿದ್ರೆ ಏನ್ ಸಿಗತ್ತೆ ಭಗವಂತನಿಗೆ ಅಲ್ವಾ? ಸೊ ಇದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗಿರೋದು. ಹರೇ ಕೃಷ್ಣ. 4ನೇದನ್ನ ಓದಿ. ಹರೇ ಕೃಷ್ಣ. ಸೊ ಯಾರು ಇಲ್ಲ ಅಂದ್ರೆ ಓದಿರೋರೆ ರಿಪೀಟ್ ಮಾಡಿ. ಹರೇ ಕೃಷ್ಣ ಮಾತಾಜಿ. ನಾನೇ ಓದ್ತಿದ್ದೀನಿ, ಯಾರು ಓದಿಲ್ಲ. 5ನೇದ ಮಾತಾಜಿ. 5ನೇದು 4ನೇದು ಮತ್ತೆ ಪ್ರಭುಜಿ ಓದಿ. ಪ್ರಭು, ಸಮಸ್ತ ವರಗಳನ್ನು ಅನುಗ್ರಹಿಸಲು ನೀನು ಸಮರ್ಥನಾಗಿದ್ದರೂ ನಾನು ಸಾಯುಜ್ಯ ಮೋಕ್ಷವನ್ನಾಗಲಿ ಅತ್ಯುನ್ನತವಾದ ನಿತ್ಯ ವೈಕುಂಠ ವಾಸವನ್ನಾಗಲಿ ಅಥವಾ ಭಕ್ತಿ 9 ಬಗೆಗಳಿಂದ ಪಡೆಯಬಹುದಾದ ಬೇರೆ ಯಾವುದೇ ವರವನ್ನಾಗಲಿ ಬೇಡುವುದಿಲ್ಲ. ಪ್ರಭುವೇ, ವೃಂದಾವನದ ಬಾಲಗೋಪಾಲನ ನಿನ್ನ ಈ ದಿವ್ಯ ರೂಪವು ಸದಾ ನನ್ನ ಹೃದಯದಲ್ಲಿ ನೆಲೆಸಿರಲಿ ಎಂದಷ್ಟು ಮಾತ್ರ ಬೇಡುತ್ತೇನೆ. ಹಾಗಲ್ಲದೆ ಬೇರೆ ಯಾವ ವರದಿಂದ ನನಗೆ ಏನು ಪ್ರಯೋಜನ? ಹರೇ ಕೃಷ್ಣ ನಾವ್ ಇದನ್ನ ಮಾತಾಜಿ. ಎಲ್ಲಿ ತಿಳ್ಕೊಂಡ್ವಿ? ನಾವು ಈ ಒಂದು ಪ್ಯಾರಾಗ್ರಾಫ್ ಅನ್ನ ನಾವು ಎಲ್ಲಿ ಕಲ್ತ್ಕೊಂಡ್ವಿ? ಯಾರಿಗಾದ್ರೂ ಜ್ಞಾಪಕ ಬರ್ತಾ ಇದೆಯಾ? ನಾವ್ ಇದಕ್ಕಿಂತ ಮುಂಚೆ ಈ ಪ್ಯಾರಾಗ್ರಾಫ್ ಅನ್ನ ನಮ್ಗೆ ಕೋಟ್ ಮಾಡಿದ್ದಾರೆ. ಯಾವ ಒಂದು ನವವಿಧ ಭಕ್ತಿ ಹಾ ಹಾ ಭಕ್ತಿಲಿ ಕೇಳಿದ್ವಿ. ಇಲ್ಲ ಪ್ರಭುಜಿ, ನವವಿಧ ಭಕ್ತಿ ಉಪದೇಶಾಮೃತದಲ್ಲಿ ಮಾತಾಜಿ. ಇಲ್ಲ ಇಲ್ಲ, ಇದು ಯಾವ್ದ್ರಲ್ಲಿ ನಾವು ತಿಳ್ಕೊಂಡ್ವಿ? ಹಾ ಇಲ್ಲ ಇಲ್ಲ. ಹಾ ಭಕ್ತಿ ರಸಾಮೃತ ಸಿಂಧುದಲ್ಲಿ ಎಲ್ಲಿ ಒಂದು ಪಾಠ ಪೂರ್ತಿ ಇದ್ರ ಬಗ್ಗೆನೇ ಇದೆ. ಯಾವ ಪಾಠ ಅದು? ಭಕ್ತಿ ಸೇವೆ ಎಲ್ಲ ಮೋಕ್ಷವನ್ನ ಮೀರಿರುವಂತದ್ದು ಅಲ್ವಾ? ಎಲ್ಲ ಮೋಕ್ಷವನ್ನ ಮೀರಿ ನಿಲ್ಲುವಂಥದ್ದು ಭಕ್ತಿ ಸೇವೆ. ಮೋಕ್ಷದ ಬಗ್ಗೆ ಹೇಳ್ಬೇಕಾದ್ರೆ ಇದನ್ನ ಕೋಟ್ ಮಾಡಿದ್ರು ಅಲ್ವಾ? ಸತ್ಯವ್ರತ ಮುನಿ ಅವ್ರು ಏನನ್ನ ಕೇಳ್ಕೊತಾ ಇದಾರೆ? ಭಗವಂತನಿಗೆ ಸಾಮರ್ಥ್ಯ ಇದೆ, ನಾನು ಏನ್ ಕೇಳ್ಕೊಂಡ್ರು ಅವ್ರಿಗೆ ಕೊಡುವಂತ ಸಾಮರ್ಥ್ಯ ಇದೆ. ಆದ್ರೆ ನಾನು ಆ ಸಾಯುಜ್ಯ ಮೋಕ್ಷವನ್ನ ಬೇಡೋದಿಲ್ಲ. ಆ ಭಗವಂತನ ಬ್ರಹ್ಮ ಜೊತೆಲಿ ಲೀನ ಆಗುವಂತಹ ಮೋಕ್ಷ ಅದನ್ನ ನಾನು ಬೇಡೋದಿಲ್ಲ. ಮತ್ತೆ ಆ ವೈಕುಂಠನೂ ನನಗೆ ಬೇಡ. ಭಕ್ತಿಯ 9 ಭಾಗಗಳಿಂದ ಬರುವಂತಹ ಯಾವುದೇ ವರನೂ ಸಹ ನನಗೆ ಬೇಡ. ಮತ್ತೆ ಏನನ್ನ ಕೇಳ್ಕೊತಾ ಇದಾರೆ ಅವರು? ಜಸ್ಟ್ ಆ ಭಗವಂತನ ರೂಪ ಅವರ ಹೃದಯದಲ್ಲಿ ಯಾವಾಗ್ಲೂ ಸದಾ ನೆಲೆಸಿರ್ಲಿ ಅಂತ ಹೇಳ್ಬಿಟ್ಟು ಅವ್ರು ಕೇಳ್ಕೊತಾ ಇದ್ದಾರೆ. ಅವರ ಹೃದಯದಲ್ಲಿ ಭಗವಂತನನ್ನ ಬಂಧಿಸ್ಲಿಕ್ಕೆ ಅವರು ನೋಡ್ತಾ ಇದಾರೆ. ಇವಾಗ ಯಶೋದ ಮಾತೆ ಅವರು ಹಗ್ಗದಿಂದ ಕಟ್ಟಾಕಿ ಬಂಧಿಸಿದಾಳೆ ಭಗವಂತನನ್ನ. ಇಲ್ಲಿ ಸತ್ಯವ್ರತ ಮುನಿ ತನ್ನ ಹೃದಯದಲ್ಲೇ ಭಗವಂತನನ್ನ ಅವರು ಬಂಧಿಸ್ಲಿಕ್ಕೆ ಇಲ್ಲಿ ನೋಡ್ತಾ ಇದ್ದಾರೆ. ನನ್ನ ಹೃದಯದಲ್ಲಿ ನೆಲೆಸಿರ್ಲಿ ಅನ್ನೋದನ್ನ ಮಾತ್ರ ನಾನು ಬೇಡ್ತೀನಿ. ನಾನು ಬೇರೆ ಯಾವ ವರವನ್ನ ಪಡ್ಕೊಂಡ್ರೆ ಏನ್ ಪ್ರಯೋಜನ ಅಂತ ಅಲ್ಲಿ ಅವ್ರು ನಮ್ಗೆ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಹರೇ ಕೃಷ್ಣ. 5ನೇದು ಓದಿ. ಆಯ್ತು ಪ್ರಭುವೇ. ಕೆಂಪು ಛಾಯೆಯಿಂದ ಕೂಡಿದ ಕರಿ ಗುಂಗುರುಗಳಿಂದ ಆವೃತವಾದ ನಿನ್ನ ಮುಖಕಮಲವನ್ನು ತಾಯಿ ಯಶೋಧೆಯು ಮತ್ತೆ ಮತ್ತೆ ತುಂಬಿಸುತ್ತಾಳೆ. ನಿನ್ನ ತುಟಿಗಳು ಬಿಂಬಫಲದಂತೆ ಕೆಂಪಾಗಿವೆ. ನಿನ್ನ ಮುಖ ಕಮಲದ ಈ ಸುಂದರ ದೃಷ್ಟಿಗೆ ಸದಾ ನನ್ನ ಹೃದಯದಲ್ಲಿ ನೆಲೆಸಿರಲಿ. ಇತರ ಸಾವಿರಾರು ವರಗಳಿಂದ ನನಗೆ ಯಾವ ಪ್ರಯೋಜನವೂ ಇಲ್ಲ. ಹರೇ ಕೃಷ್ಣ. ಸೊ ಇಲ್ಲಿ ನೋಡಿ, ಇಲ್ಲಿ ಆ ಒಂದು ಭಗವಂತನ ಆ ಒಂದು ರೂಪ ಏನಿದೆ, ಆ ಸುಂದರ ರೂಪ ಮತ್ತೆ ಆ ದೃಶ್ಯ ಅಂದ್ರೆ ಯಶೋಧ ಮಾತೆ ಆ ಸುಂದರ ಭಗವಂತನ ವದನಾರವಿಂದವನಿಗೆ ಅವಳು ಚುಂಬನವನ್ನ ಮಾಡ್ತಾ ಇರುವಂತಹ ದೃಶ್ಯ ನನ್ನ ಒಂದು ಮನಸ್ಸಲ್ಲಿ ಸದಾ ಇರ್ಲಿ ಅಂತ ಹೇಳ್ಬಿಟ್ಟು ಅವ್ರು ಬೇಡ್ಕೊತಾ ಇದ್ದಾರೆ. ಇಲ್ಲಿ ಬೇರೆ ಇನ್ನ ಸಾವಿರಾರು ವರದಿಂದ ಏನ್ ಪ್ರಯೋಜನ ಅಂತ ಹೇಳ್ತಾ ಇದಾರೆ. ನೋಡಿ, ನಮ್ಗಾದ್ರೆ ಬೇರೆದೆಲ್ಲ ವರವನ್ನ ಪಡ್ಕೊಳೋದು ತುಂಬಾ ಪ್ರಾಮುಖ್ಯ ಅಂತ ನಾವ್ ಅನ್ಕೋತೀವಿ. ಆದ್ರೆ ಇಲ್ಲಿ ಆ ಭಗವಂತನ ರೂಪವನ್ನ ಸದಾ ನೆನಪಲ್ಲಿ ಇರೋ ತರ ಭಗವಂತ ಅನುಗ್ರಹ ಮಾಡದೇ ಇಲ್ಲಿ ಸರ್ವಶ್ರೇಷ್ಠ ವರ ಅಂತ ಹೇಳ್ಬಿಟ್ಟು ಸತ್ಯವ್ರತ ಮುನಿ ಅವರು ಅನ್ಕೋತಾ ಇದ್ದಾರೆ. ಹರೇ ಕೃಷ್ಣ. 6ನೇದು ಓದಿ. ದೇವೋತ್ತಮ ಪ್ರಭುವೇ, ನಿನಗೆ ನಮಸ್ಕರಿಸುತ್ತೇನೆ. ದಾಮೋದರನೇ, ಅನಂತನೇ, ವಿಷ್ಣುವೇ, ಒಡೆಯನೇ, ನನ್ನ ಪ್ರಿಯ ಪ್ರಭುವೇ, ನನ್ನ ಮೇಲೆ ಕೃಪೆ ತೋರಿಸು. ನಿನ್ನ ಈ ಕೃಪಾ ದೃಷ್ಟಿಯನ್ನು ಬೀರಿ ಪ್ರಾಪಂಚಿಕ ದುಃಖಗಳ ಸಾಗರದಲ್ಲಿ ಮುಳುಗಿ ಹೋಗಿರುವ ಈ ಅಜ್ಞಾನಿಯಾದ ಮೂರ್ಖನನ್ನು ಉದ್ಧರಿಸು. ನನ್ನ ದೃಷ್ಟಿಗೆ ಗೋಚರನಾಗು. ಧನ್ಯವಾದಗಳು. ಹರೇ ಕೃಷ್ಣ. ಅಲ್ವಾ? ನೋಡಿ, ಭಗವಂತನನ್ನ ನಾವು ಕಣ್ಣಾರೆ ಕಾಣದೆ ನಮ್ಮ ಒಂದು ಜೀವನದ ಒಂದು ಏನು ಗುರಿ ಅಲ್ವಾ? ನೋಡಿ, ನಿನ್ನ ದರ್ಶನವನ್ನ ಕೊಡು ಅಂತ ಕೇಳ್ಕೊತಾ ಇದ್ದಾರೆ ಅವರು. ನಾನಿಲ್ಲಿ ಈ ಒಂದು ಭೌತಿಕ ಪ್ರಪಂಚದಲ್ಲಿ ನಾನು ಮುಳುಗು ಹೋಗಿದ್ದೀನಿ, ನನ್ನ ಅಜ್ಞಾನಿ, ನನ್ನ ಮೂರ್ಖ, ನನ್ನನ್ನು ನೀನು ರಕ್ಷಣೆ ಮಾಡು, ಉದ್ಧರಿಸು ನನ್ನನ್ನ, ನನಗೆ ಒಂದು ದರ್ಶನವನ್ನ ಕೊಡು ಅಂತ ಹೇಳ್ಬಿಟ್ಟು ಇಲ್ಲಿ ಕೇಳ್ಕೊತಾ ಇದ್ದಾರೆ. 7ನೇದು ಓದಿ ಯಾರಾದ್ರೂ.
ಹರೇ ಕೃಷ್ಣ ಮಾತಾಜಿ. ಪ್ರಭು ದಾಮೋದರನೇ, ಕುಬೇರನ ಇಬ್ಬರು ಮಕ್ಕಳಾದ ಮಣಿಗ್ರೀವ ಮತ್ತು ನಳಕುವರರನ್ನು ನಾರದ ಮುನಿಯ ಶಾಪದಿಂದ ನೀನು ಹಗ್ಗದಿಂದ ಒರಳಿಗೆ ಕಚ್ಚಲ್ಪಟ್ಟ ಮಗುವಿನ ಕಟ್ಟಲ್ಪಟ್ಟ ಮಗುವಿನ ರೂಪದಲ್ಲಿ ಬಿಡುಗಡೆ ಮಾಡಿದೆ ಮತ್ತು ಅವರನ್ನು ಮಹಾಭಕ್ತರನ್ನಾಗಿ ಮಾಡಿದೆ. ಅದೇ ರೀತಿಯಲ್ಲಿ ನಿನ್ನ ಪ್ರೇಮ ಭಕ್ತಿಯನ್ನು ನನಗೆ ನೀಡು. ಅದೊಂದಕ್ಕಾಗಿ ನಾನು ಹಂಬಲಿಸುತ್ತಿದ್ದೇನೆ. ನನಗೆ ಬೇರೆ ಯಾವುದೇ ಬಗೆಯ ಮೋಕ್ಷದ ಅಪೇಕ್ಷೆ ಇಲ್ಲ. ಹರೇ ಕೃಷ್ಣ. ನೋಡಿ ಎಷ್ಟು ಸತಿ ಅವ್ರು ಹೇಳ್ತಾ ಇದಾರೆ ನನಗೆ ಮೋಕ್ಷ ಅನ್ನೋದು ಬೇಡ ಅಂತ. ಯಾಕಂದ್ರೆ ಬೇರೆಯವ್ರಿಗೆಲ್ಲ ಆ ಮೋಕ್ಷ ಅನ್ನೋದೇ ಅವ್ರದ್ದು ಅತ್ಯುನ್ನತ ಗುರಿ ಅಂತ ಅವ್ರ ಜೀವನದಲ್ಲಿ ಇಟ್ಕೊಂಡಿರ್ತಾರೆ. ಅದ್ರಲ್ಲಿ ನೋಡಿ ಸತ್ಯವೃತ್ತಿ ಮನೆ ಅವರ ಪ್ರಾರ್ಥನೆಯಿಂದ ನಮ್ಗೆ ಗೊತ್ತಾಗ್ತಾ ಇದೆ ಆ ಮೋಕ್ಷ ಅನ್ನೋದು ಅವ್ರಿಗೆ ಬೇಡ. ಸಾವಿರಾರು ಬೇರೆ ಇನ್ಯಾವುದೇ ವರಗಳು ಬೇಡ. ಆ ಭಗವಂತನ ದರ್ಶನ ಬೇಕು. ಆ ಭಗವಂತನ ರೂಪ ಅವರ ಮನಸ್ಸಲ್ಲಿ ಸದಾ ಸ್ಥಿರವಾಗಿರೋದೇ ಅವ್ರಿಗೆ ಬೇಕಾಗ್ತಾ ಇದೆ. ಮತ್ತೆ ಅವ್ರು ಇಲ್ಲಿ ಏನನ್ನ ಎಕ್ಸ್ಟ್ರಾ ಕೇಳ್ಕೊತಾ ಇದಾರೆ, ನನಗೆ ಪ್ರೇಮ ಭಕ್ತಿಯನ್ನ ಕೊಡು ಅಂತ ಕೇಳ್ತಾ ಇದಾರೆ. ನೋಡಿ ಆ ನಳಕುಬೇರ ಮತ್ತೆ ಆ ಮಣಿಗ್ರೀವ ಅವರಿಬ್ರು ಸಹ ಆ ಭೋಗ ಜೀವನದಲ್ಲಿ ತುಂಬಿ ಹೋಗಿದ್ದವ್ರವ್ರು ಅಲ್ವಾ. ಆದ್ರೆ ಅಂತವ್ರಿಗೇನೆ ಈಗ ಭಗವಂತನ ಅನುಗ್ರಹದಿಂದ ಅವ್ರಿಗೆ ಇವಾಗ ಪ್ರೇಮ ಭಕ್ತಿ ದೊರಕ್ಬಿಡ್ತು ಅಲ್ವಾ. ಅದೇ ತರ ನನಗೂ ಸಹ ನೀನು ಪ್ರೇಮ ಭಕ್ತಿಯನ್ನ ಕೊಡು ಅಂತ ಹೇಳ್ತಿದ್ದಾರೆ. ಮತ್ತೆ ನೋಡಿ ಇಲ್ಲಿ ನಾರದರು ಶಾಪ ಕೊಟ್ರು ಸಹ ಅದು ವರವಾಗುತ್ತೆ. ಅಂದ್ರೆ ನಾವೇನನ್ನ ಅರ್ಥ ಮಾಡ್ಕೋಬೇಕು, ಇವಾಗ ನಮ್ಗೆ ಹೇಳ್ತಾರಲ್ವಾ, ಗುದ್ದಾಡಿದ್ರು ಸಹ ನೀನು ಒಳ್ಳೆಯವ್ರ ಜೊತೆ ಗುದ್ದಾಡು ಅಂತ ಹೇಳ್ತಾರೆ. ಅಂದ್ರೆ ಇವಾಗ ನಾವೇನಾದ್ರೂ ಮೀನಿನ ಮಾರುಕಟ್ಟೆಗೆ ಹೋಗ್ಬಿಟ್ಟು ಹೊರಗಡೆ ವಾಪಸ್ ಬಂದ್ರೆ ಏನಾಗುತ್ತೆ, ಆ ಮೀನಿನ ವಾಸನೆ ಎಲ್ಲನೂ ಸಹ ನಮ್ಮ ಶರೀರಕ್ಕೆ ಅಂಟ್ಕೊಳುತ್ತೆ, ನಮ್ಮ ಬಟ್ಟೆಗಳಿಗೆ ಅಂಟ್ಕೊಂಡಿರುತ್ತೆ ಅಲ್ವಾ. ನಾವಲ್ಲಿ ಏನೇ ಕೊಂಡ್ಕೊಳ್ಳಿಲ್ಲ ಅಂದ್ರೂ ಜಸ್ಟ್ ಹೋಗ್ ಬಂದ್ರೇನೆ ನಮ್ಗೆ ಅದ್ರ ವಾಸನೆ ತಟ್ಟುತ್ತೆ. ಅದೇ ನಾವ್ ಇವಾಗ ಹತ್ತರು ಮಾರ್ಕೆಟ್ ಅಲ್ವಾ, ಸೆಂಟ್ ಮಾರ್ಕೆಟ್ ಒಳಗಡೆ ನಾವು ಹೋಗಿ ಬಂದ್ರೆ ನಾವಲ್ಲಿ ಕೊಂಡ್ಕೊಳ್ಳಿಲ್ಲ ಅಂದ್ರೂ ಸಹ ನಮ್ಮ ದೇಹದಿಂದ ಸುವಾಸನೆ ಬರುತ್ತೆ ಅಲ್ವಾ. ಸೊ ಅದಕ್ಕೆ ನೀನು ಗುದ್ದಾಡ್ಬೇಕಂದ್ರೂ ಸಹ ನೀನು ಅಂದ್ರೆ ಶುದ್ಧ ವ್ಯಕ್ತಿಗಳ ಬಗ್ಗೆನೆ ಜೊತೆನೆ ನೀನು ಗುದ್ದಾಡು ಅಂತ ಹೇಳ್ತಾರೆ. ನೋಡಿ ಇಲ್ಲಿ ನಾರದ್ರು ಅವ್ರಿಗೆ ಶಾಪ ಕೊಟ್ಟರು ಸಹ ಅವರ ಜೀವನವೇ ಉದ್ಧಾರ ಆಗ್ಬಿಡ್ತು. ನಳಕುಬೇರ ಮತ್ತೆ ಮಣಿಗ್ರೇವ ಅವರ ಜೀವನ ಉದ್ಧಾರ ಆಯ್ತು. ಮತ್ತೆ ಅವರಿಗೆ ಪ್ರೇಮ ಭಕ್ತಿ ಸಿಕ್ತು. ಅದೇ ಅತ್ಯುನ್ನತ ಅಲ್ವಾ. ನಮ್ಗೆ ಈ ಒಂದು ಭಕ್ತಿಯ 9 ಹಂತದಲ್ಲಿ ಯಾರಿಗಾದ್ರೂ ಜ್ಞಾಪಿಸ್ಕೊತೀರಾ? ಭಕ್ತಿಯ 9 ಹಂತಗಳು ನೀವ್ ಇಷ್ಟೊತ್ತಿಗೆ ಕಲ್ತ್ಕೋಬೇಕು, ಅದನ್ನ ಬಾಹೆಟ್ ಮಾಡ್ಕೋಬೇಕು. 9 ಹಂತಗಳು, ನವವಿಧ ಭಕ್ತಿ ಮತ್ತೆ 9 ಭಕ್ತಿಯ ಹಂತಗಳು. ಯಾರಾದ್ರೂ ಹೇಳ್ತೀರಾ? ಬಾಹೆಟ್ ಮಾಡಿದೀರಾ? ಶ್ರವಣ ಕೀರ್ತನ ವಿಷ್ಣು ಸ್ಮರಣ ನವವಿಧ ಭಕ್ತಿ ಮಾತಾಜಿ, ಅರ್ಚನಾ ಮಾತಾಜಿ, ಇದು ನವವಿಧ ಭಕ್ತಿ. ಅದು ಶ್ರವಣ ಕೀರ್ತನ. ಕ್ಲೇಶಾಗ್ನಿ, ಶುಭದ. ಇಲ್ಲ ಅದು ಶುದ್ಧ ಭಕ್ತಿಯ ಲಕ್ಷಣಗಳು, 6 ಲಕ್ಷಣಗಳು. ಹನುಮಂತ ಪ್ರಭುಜಿ ಹೇಳಿ. ಪ್ರಭುಜಿ ಹರೇ ಕೃಷ್ಣ. ಕೇಳಿಸ್ತಾ ಇಲ್ಲ ನಂಗೆ. ಹಾ ಹೇಳಿ ಪ್ರಭುಜಿ. ಗುರುಪ್ರಸಾದ್ ಕೀರ್ತನ ಇಲ್ಲ ಪ್ರಭುಜಿ. ಶ್ರದ್ಧಾ ಸಾಧು ಸಂಘ. ಇಲ್ಲ ಮಾತಾಜಿ, ವಿಗ್ರಹಾರಾಧನೆ ಬರಲ್ಲ. ಒಂದ್ ನಿಮಿಷ ತಾಳಿ. ಗುರುಪ್ರಸಾದ್ ಪ್ರಭುಜಿ ಹೇಳ್ತಾ ಇದಾರೆ, ಮುಗಿಸ್ಬಿಡ್ಲಿ, ಅವ್ರದ್ದಾದ್ಮೇಲೆ ಹೇಳಿದ್ರಂತೆ. ಶ್ರದ್ಧಾ ಸಾಧು ಸಂಘ, ಅನರ್ಥ ನಿವೃತ್ತಿ, ಭಜನ ಕ್ರಿಯೆ ಆದ್ಮೇಲೆ ಅನರ್ಥ ನಿವೃತ್ತಿ, ಭಜನ ಕ್ರಿಯೆ ಅನರ್ಥ ನಿವೃತ್ತಿ, ಅದಾದ್ಮೇಲೆ ನಿಷ್ಠ, ರುಚಿ, ಆಸಕ್ತಿ, ಭಾವ, ಪ್ರೇಮ. ನೀವ್ ಹೆಂಗ್ ಜ್ಞಾಪಕ ಇಟ್ಕೋಬೇಕಂದ್ರೆ ನೋಡಿ, ನೀವೆಲ್ಲಾನು ಇಲ್ಲಿಗೆ ಬರ್ತಾ ಇರೋದು ನಿಮ್ಗೆ ಒಂದು ಶ್ರದ್ಧೆ ಇದೆ, ನಂಬಿಕೆ ಇದೆ. ನಾನು ಈ ಒಂದು ಮಾರ್ಗದಲ್ಲಿ ನಡೆದ್ರೆ ನನಗೆ ಒಂದು ಉತ್ತಮ ಒಂದು ಫಲ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅಲ್ವಾ. ಆ ಶ್ರದ್ಧೆ ಇಲ್ಲಾಂದ್ರೆ ನೀವ್ ಯಾರು ಬರ್ತಿರ್ಲಿಲ್ಲ. ಇಲ್ಲಿ ಕುತ್ಕೊಂಡು 2 hours ಕೇಳಿಸ್ಕೊತಾ ಇರ್ಲಿಲ್ಲ ಅಲ್ವಾ. ಅದನ್ನ ಜ್ಞಾಪಿಸ್ಕೊಳ್ಳಿ. ಮತ್ತೆ ನಾವಿಲ್ಲಿ ಯಾರ ಜೊತೆ ಇದೀವಿ? ನಾವಿಲ್ಲಿ ಭಕ್ತರ ಸಂಘದಲ್ಲಿ ಇದೀವಿ ಅಲ್ವಾ. ಎಲ್ಲರಿಗೂ ಸಹ ಒಂದೇ ಏನು ಮನಸ್ಥಿತಿ ಇದೆ ಅಲ್ವಾ. ಇಲ್ಲಿ ಕುತ್ಕೊಂಡು ನಾವ್ ಯಾರನ್ನು ಸಹ ನೀನ್ ಏನ್ ಬಟ್ಟೆ ತಗೊಂಡೆ, ಯಾವ ಒಂದ್ ಮೂವಿಗೆ ಹೋದೆ, ಏನ್ ತಿಂದೆ, ಅದ್ ಯಾರು ಡಿಸ್ಕಸ್ ಮಾಡ್ತಿಲ್ಲ. ನಾವೆಲ್ಲ ಡಿಸ್ಕಸ್ ಮಾಡ್ತಿರೋದೇ ಭಗವಂತನ ಬಗ್ಗೆ. ಇಲ್ಲಿ ಭಜನ ಕ್ರಿಯೆ ನಡೀತಾ ಇದೆ. ಭಗವಂತನ ನಾಮ ರೂಪ ಗುಣ ಲೀಲೆಗಳ ಬಗ್ಗೆ ನಾವ್ ಇಲ್ಲಿ ಕಲ್ತ್ಕೊತಾ ಇದೀವಿ ಅಲ್ವಾ. ಶ್ರದ್ಧಾ ಸಾಧು ಸಂಘ ಸಿಕ್ತು ನಮ್ಗೆ. ಭಜನ ಕ್ರಿಯೆ, ಅಲ್ಲಿ ನಾವು ಸಾಧುಗಳು ಸೇರಿದಾಗ ಏನ್ ಮಾಡ್ತಾರೆ? ಭಜನೆಯನ್ನ ಮಾಡ್ತಾರೆ. ಭಗವಂತನ ಬಗ್ಗೆ ನಾವು ಹಾಡಿ ಹೊಗಳ್ತಾರೆ. ಅವಾಗ ಏನಾಗುತ್ತೆ? ನಾವು ಭಗವಂತನ ಬಗ್ಗೆ ಶ್ರವಣ ಕೀರ್ತನ ಈ ನವವಿಧ ಭಕ್ತಿ ಮಾಡ್ತಾ ಏನಾಗುತ್ತೆ? ಸೊ ನಮ್ಮ ಆ ಒಂದು ಮನಸ್ಸನ್ನೋದು ಪ್ಯೂರಿಫೈ ಆಗುತ್ತೆ. ಅಂದ್ರೆ ಅನರ್ಥಗಳೆಲ್ಲ ಹೊಟ್ಟೋಗುತ್ತೆ ಅಲ್ವಾ. ನಮ್ಮ ಅನರ್ಥಗಳೆಲ್ಲ ಹೊಟ್ಟೋದಾಗ ಏನಾಗುತ್ತೆ? ಆ ನಿಷ್ಠೆಯ ಹಂತಕ್ಕೆ ಬರ್ತೀವಿ ಅಲ್ವಾ. ಮೊದ್ಲು ನಮ್ದು ಶ್ರದ್ಧೆ ಅದು ಕೋಮಲವಾಗಿದೆ. ಯಾರಾದ್ರೂ ಬಂದು ಏನ್ ನೀನು ಎಷ್ಟು ಚಿಕ್ಕ ವಯಸ್ಸಲ್ಲಿ ಅಲ್ಲಿ ಕುತ್ಕೊಂಡು ಏನ್ ಭಗವದ್ಗೀತೆ ಭಾಗವತಂ ಕೇಳೋದು, ಬಾ ನೀನು ಅಲ್ಲಿ ನಾನು ನಿನಗೆ ಎಂಜಾಯ್ ಮಾಡ್ಲಿಕ್ಕೆ ಬೇರೆ ಮಾರ್ಗವನ್ನ ತೋರಿಸ್ತೀನಿ ಅಂದ್ರೆ ನಾವ್ ಎದ್ದೋಗ್ಬಿಡ್ತೀವಿ ಅಲ್ವಾ. ಆದ್ರೆ ಯಾವಾಗ ನಮ್ಮ ಅನರ್ಥಗಳೆಲ್ಲ ನಿವೃತ್ತಿಯಾಗಿ ಅದ್ರ ನೆಕ್ಸ್ಟ್ ಹಂತಕ್ಕೆ ಬಂದಾಗ ನಿಷ್ಠೆ, ಯಾರೇನೇ ಹೇಳಿದ್ರು ಸಹ ನಾವು ಕದ್ಲೋದಿಲ್ಲ ಅಲ್ವಾ. ನನಗೆ ಗೊತ್ತು ನಾನು ಏನ್ ಮಾಡ್ಬೇಕು, ಯಾವ್ದು ಒಳ್ಳೇದು ಕೆಟ್ಟದ್ದು ಅಂತ ನನಗೆ ಗೊತ್ತಿದೆ ಅಂತ ಹೇಳ್ಬಿಟ್ಟು ನಾವು ಅವ್ರಿಗೆ ಹೇಳ್ಬಿಟ್ಟು ಕಳಿಸ್ತೀವಿ
ಅಲ್ವಾ? ಅದು ನಿಷ್ಠೆಯ ಹಂತ. ಸೊ ನಿಷ್ಠೆ ಆದ್ಮೇಲೆ ರುಚಿ ಸಿಗುತ್ತೆ ನಮ್ಗೆ. ಸೊ ಇವಾಗ ನಮ್ಗೆ ಸುಮ್ನೆ ಮೆಕ್ಯಾನಿಕಲ್ ಆಗಿ ಮಾಡ್ತಾ ಇದೀವಿ. ಇವಾಗ ತುಪ್ಪದ ಆರತಿ ಹಚ್ಬೇಕಾ, ಹಚ್ತೀನಿ ಅಂತ ಹೇಳ್ಬಿಟ್ಟು ನಮ್ಗೆ ಅದು ರುಚಿ ಸಿಗ್ತಾ ಇಲ್ಲ ಅಲ್ವಾ? ಆದ್ರೆ ಈ ಒಂದು ನಿಷ್ಠೆ ಆದ್ಮೇಲೆ ನಾವಿವಾಗ ಭಗವಂತನ ಯಾವುದೇ ಒಂದು ಕೈಂಕರ್ಯ ಮಾಡಿದಾಗ್ಲೂ ಸಹ ನಮ್ಗೆ ಆ ರುಚಿ ಅನ್ನೋದು ನಮ್ಗೆ ಸಿಗುತ್ತೆ. ಅದಾದ್ಮೇಲೆ ಆಸಕ್ತಿ ಬರುತ್ತೆ. ಸಾರಿ, ಆಸಕ್ತಿ ಬರುತ್ತೆ. ಅಂದ್ರೆ ಈಗ ನಾವು ಸುಮ್ನೆ ಏನ್ ಹೇಳ್ತಾ ಇದಾರೆ ಗುರುಗಳು, ಅದನ್ನ ಮಾಡ್ತಾ ಇದೀವಿ. ಆಸಕ್ತಿ ಬಂದಾಗ ನಾವೇ ಕೇಳ್ತೀವಿ, ಗುರು ಪ್ರಭುಜಿ ಇನ್ನ ಏನಾದ್ರು ಮಾಡ್ಬೇಕಾ, ನನಗಿನ್ನ ಏನಾದ್ರು ಮಾಡ್ಬೇಕು ಅಂತ ಅನ್ನಿಸ್ತಾ ಇದೆ, ಭಗವಂತನಿಗೆ ಸಂತೋಷ ಪಡಿಸ್ಲಿಕ್ಕೆ ಇನ್ಯಾವ ಭಕ್ತಿ ಸೇವೆ ಮಾಡ್ಬೇಕು ಅಂತ ನಾವೇ ಕೇಳ್ಕೊತೀವಿ. ನಮ್ಗೆ ಆಸಕ್ತಿ ಬರುತ್ತೆ, ಕೃಷ್ಣನಿಗೆ ಇನ್ನೇನ್ ಮಾಡಿದ್ರೆ ಇಷ್ಟ ಆಗುತ್ತೆ ನಾನು ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊತೀವಿ. ಅದು ಆಸಕ್ತಿಯ ಹಂತ. ಅದಾದ್ಮೇಲೆ ಭಾವ ಅಲ್ವಾ? ಸೊ ಭಾವದಲ್ಲಿ ಏನು, ನಾವ್ ಇವಾಗ ಒಂದು ಮಗುವನ್ನ ನಮ್ಮ ಮಗುವನ್ನ ನಾವು ಹೇಗೆ ನೋಡ್ಕೊತೀವಿ ಅಲ್ವಾ? ಭಾವನೆಯಿಂದ ನಾವು ನೋಡ್ಕೋತೀವಿ, ಮೆಕ್ಯಾನಿಕಲ್ ಆಗಿ ನಾವ್ ಮಾಡಲ್ಲ. ಹರೇ ಕೃಷ್ಣ. ಮಾತಾಜಿ, ಪ್ರಮೀಳಾ ಮಾತಾಜಿ ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ. ಯಾರೋ ಅನ್ಮ್ಯೂಟ್ ಆಗಿದ್ರೆ ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ, ನಂಗೆ ಗೊತ್ತಾಗ್ತಿಲ್ಲ ಯಾರು ಅಂತ. ಪ್ರಮೀಳಾ ಮಾತಾಜಿ ಅಲ್ಲ ಅನ್ಸುತ್ತೆ, ಬೇರೆಯವ್ರು ಯಾರು. ಸೊ ನಮ್ಗೆ ಆ ಭಾವ ಹಂತದಲ್ಲಿ ನಾವು ಒಳಗಡೆ ಒಂದು ಭಾವನೆಯಿಂದ ನಾವು ಭಗವಂತನಿಗೆ ನಾವು ಪೂಜೆಯನ್ನ ಮಾಡ್ತೀವಿ ಅಲ್ವಾ? ಆಮೇಲೆ ಕೊನೆಗೆ ಆ ಪ್ರೇಮ ಹಂತಕ್ಕೆ ಹೋಗ್ತೀವಿ. ಈಗ ನಾವು ಮಾತ್ರ ಪ್ರೀತಿಸ್ತಾ ಇದೀವಿ, ಆದ್ರೆ ಭಗವಂತನೂ ಸಹ ನಮ್ಗೆ ಪ್ರತಿಯಾಗಿ ಪ್ರೀತಿಸ್ತಾರೆ. ಅದನ್ನು ಸಹ ನಾವು ಅನುಭವಿಸ್ಬೋದು. ಮತ್ತೆ ಭಗವಂತನ ನಾವು ಈ ಕಣ್ಣುಗಳಿಂದ ನಾವು ಕಾಣ್ಬೋದು ಅಂತ ಹೇಳ್ತಾರೆ. ಆ ಪ್ರೇಮ ಹಂತವನ್ನ ತಲುಪದೆ ನಮ್ಮ ಜೀವನದ ಗುರಿಯಾಗಿರ್ಬೇಕು. ಸೊ ಅದನ್ನೇ ನಮ್ಗೆ ಇಲ್ಲಿ ನೋಡಿ ಕೇಳ್ಕೊತಾ ಇದ್ದಾರೆ. ಆ ಕೊನೆಯ ಹಂತ ಏನಿದೆ ಅದನ್ನ ಇಲ್ಲಿ ಸತ್ಯವೃತ ಮುನಿ ಕೇಳ್ಕೊತಾ ಇದ್ದಾರೆ. ಆ ಪ್ರೇಮ ಭಕ್ತಿನ ನನಗೆ ಕೊಡು. ನಳಕುಬೇರ ಮತ್ತೆ ಮಣಿಗ್ರೀವ ಅವ್ರಿಗೆ ಕೊಟ್ಟಿದ್ಯಾ ನೀನು ಅಲ್ಲ, ಆ ಮಗುವಾಗಿ ಕಟ್ ಹಾಕೊಂಡಿರುವಂತಹ ಮಗುವಾಗಿ ಬಂದು ನೀನು ಅವ್ರಿಗೆ ಉದ್ಧಾರ ಮಾಡಿದ್ಯಾ ಅಲ್ವಾ? ನನಗೂನು ಸಹ ಅದೇ ತರ ಪ್ರೇಮ ಭಕ್ತಿಯನ್ನ ಕೊಡು ಅಂತ ಇಲ್ಲಿ ಕೇಳ್ಕೊತಾ ಇದಾರೆ. ನನಗೆ ಯಾವುದೇ ಒಂದು ಅಭಿಲಾಷೆ ಇಲ್ಲ ಅಂತ ಕೇಳ್ಕೊತಾ ಇದ್ದಾರೆ. ಮೋಕ್ಷನೂ ನನಗೆ ಬೇಡ ಅಂತ ಹೇಳ್ತಾರೆ. ಕೊನೆಯದ ಶ್ಲೋಕವನ್ನ ಓದಿ ಅರ್ಥವನ್ನು. ಯಾವ್ದಿದು 6? ಪ್ರಭು ದಾಮೋದರನೇ, ಮೊದಲು ನಿನ್ನ ಉದರವನ್ನು ಬಂಧಿಸಿರುವ ಪ್ರಕಾಶಮಾನವಾದ ಹಗ್ಗಕ್ಕೆ ವಂದಿಸುತ್ತೇನೆ. ಆಮೇಲೆ ಸಮಸ್ತ ವಿಶ್ವದ ಧಾಮವಾಗಿರುವ ನಿನ್ನ. ಹರೇ ಕೃಷ್ಣ. ಮಾತಾಜಿ ನಾವು ಓದ್ಲಾ? ಹಾ ಓದಿ ಮಾತಾಜಿ. ಪ್ರಭು ದಾಮೋದರನೇ, ಮೊದಲು ನಿನ್ನ ಉದರವನ್ನು ಬಂಧಿಸಿರುವ ಪ್ರಕಾಶಮಾನವಾದ ಹಗ್ಗವನ್ನು ವಂದಿಸುತ್ತೇನೆ. ಆಮೇಲೆ ಸಮಸ್ತ ವಿಶ್ವದ ಧಾಮವಾಗಿರುವ ನಿನ್ನ ದಿವ್ಯ ಉದರಕ್ಕೆ ನಮಸ್ಕಾರ ಮಾಡುತ್ತೇನೆ. ನಿನ್ನ ಪ್ರಿಯೆಯಾದ ಶ್ರೀಮತಿ ರಾಧಾರಾಣಿಗೆ ಮತ್ತು ಅನಂತ ಲೀಲೆಗಳನ್ನು ಮರೆಯುತ್ತಿರುವ ನಿನಗೆ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸುತ್ತೇನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನೋಡಿ ಇವಾಗ ಇಲ್ಲಿ ಯಾರಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ? ಆ ಒಂದು ಹಗ್ಗಕ್ಕೂ ಸಹ ನಮಸ್ಕಾರ ಮಾಡ್ತಾ ಇದ್ದಾರೆ ಅಲ್ವಾ? ಆ ಹಗ್ಗ ಅಂದ್ರೆ ನಾವ್ ಏನಂತ ತಿಳ್ಕೊಂಡ್ವಿ? ಈಗ ನಾವು ಭಗವಂತನನ್ನ ಹಗ್ಗದಿಂದ ನಾವು ಬಂಧಿಸ್ಲಿಕ್ಕೆ ಆಗತ್ತಾ? ಇಲ್ಲ ಹಗ್ಗವನ್ನ ಏನಕ್ಕೆ ಹೋಲಿಸಿದ್ರು ಹಿಂದಿನ ಶ್ಲೋಕಗಳಲ್ಲಿ? ಭಕ್ತಿ ಪ್ರೀತಿಯುತ ಭಕ್ತಿಗೆ, ಅಂದ್ರೆ ಭಕ್ತಿಗೆ ಅವರು ಹೋಲಿಸಿದ್ರು ಅಲ್ವಾ? ಭಕ್ತಿಯಿಂದ ಮಾತ್ರ ನಾವು ಭಗವಂತನ ಕಟ್ಟಾಕ್ಲಿಕ್ಕೆ ಸಾಧ್ಯ. ಯಶೋಧ ಮಾತೆಗೆ ಭಗವಂತನ ಮೇಲೆ ಅಷ್ಟು ಭಕ್ತಿ ಇದೆ ಅಲ್ವಾ, ಪ್ರೀತಿ ಇದೆ, ಅದಕ್ಕೋಸ್ಕರನೇ ಅವ್ರು ಕಟ್ಟಾಕಿಸ್ಕೊತಾರೆ. ಸೊ ಅದಕ್ಕೇನೆ ಅವರು ಆ ಪ್ರೀತಿಯ ಪ್ರತಿರೂಪವಾದ ಆ ಧಾಮಕ್ಕೆ ಅವ್ರು ನಮಸ್ಕಾರ ಮಾಡ್ತಿದ್ದಾರೆ. ಆಮೇಲೆ ಯಾರಿಗೆ ನಮಸ್ಕಾರ ಮಾಡ್ತಿದ್ದಾರೆ? ಭಗವಂತನ ಪ್ರಿಯತಮೆಯಾದ ಶ್ರೀಮತಿ ರಾಧಾರಾಣಿಗೆ ಅವರು ನಮಸ್ಕಾರ ಮಾಡ್ತಾ ಇದ್ದಾರೆ. ಆಮೇಲೆ ಭಗವಂತನಿಗೆ ಎಷ್ಟೊಂದು ಲೀಲೆಗಳನ್ನ ಮಾಡ್ತಾ ಇದ್ದಾರೆ ಅವರು. ಅವರ ಲೀಲೆಗಳನ್ನ ನಾವು ವರ್ಣಿಸ್ಲಿಕ್ಕೇನೆ ಅಸಾಧ್ಯ, ಅನಂತ ಲೀಲೆಗಳನ್ನ ಅವ್ರು ಮಾಡ್ತಾ ಇದ್ದಾರೆ. ಅಂತವ್ರಿಗೀಗ ಸತ್ಯವ್ರತ ಮುನಿ ಭಕ್ತಿ ಪೂರ್ವಕವಾಗಿ ಅವರು ನಮಸ್ಕಾರವನ್ನ ಅವರು ಮಾಡ್ತಾ ಇದ್ದಾರೆ. ಹರೇ ಕೃಷ್ಣ. ಸೊ ಇದನ್ನ ನಿಮ್ಗೆ ಮತ್ತೆ ಮತ್ತೆ ನೀವು ಕೇಳ್ತಾ ಇರ್ತೀರಾ ಇದನ್ನ. ಯಾವುದೇ ಕ್ಲಾಸಲ್ಲಿ ಇದ್ರೂ ಸಹ ಈ ಈ ತಿಂಗಳು ಪೂರ್ತಿನೂ ನೀವು ದಾಮೋದರ ಲೀಲೆಗಳನ್ನ ನೀವು ಕೇಳ್ತಾನೆ ಇರ್ತೀರಾ. ನಿಮ್ಗೆ ಕೇಳ್ತಾ ನಿಮ್ಗೆ ಇನ್ನ ಭಗವಂತನ ಮೇಲೆ ಹೆಚ್ಚೆಚ್ಚು ನಿಮ್ಗೆ ಭಕ್ತಿ ಭಾವ ಬರ್ಲಿಕ್ಕೆ ಶುರುವಾಗುತ್ತೆ. ಹರೇ ಕೃಷ್ಣ. ಸೊ ಇವತ್ತಿನ ಕ್ಲಾಸ್ ಮಾತಾಜಿ ಅದು ನಿಷ್ಠೆ ಅದೆಲ್ಲ ಹೇಳಿದ್ರಲ್ಲ, ಅದು ಏನಕ್ಕೆ ಅನ್ವಯಿಸುತ್ತೆ? ಏನಂತ ಅದು ಭಕ್ತಿ ನಿಷ್ಠೆ, ಪ್ರೇಮ ಭಕ್ತಿ, ಆಸಕ್ತಿ, ರುಚಿ ಎಲ್ಲ ಹೇಳಿದ್ರಲ್ಲ, ಅದೆಲ್ಲ ಏನು? ಮಾತಾಜಿ ಅದು ಭಕ್ತಿಯ ಹಂತಗಳು ಮಾತಾಜಿ. ನಾವು ಭಕ್ತಿಯಲ್ಲಿ ಯಾವ ಹಂತದಲ್ಲಿ, ಇವಾಗ LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಅಂತ ಹೇಳಿ PhD ತನಕ ಓದ್ಕೊಂಡು ಹೋಗಲ್ವಾ? ಅದೇ ತರ ನಾವು ಭಕ್ತಿಯಲ್ಲಿ ಯಾವ ಹಂತದಲ್ಲಿ ಇದೀವಿ ಅನ್ನೋದಕ್ಕೆ ಮಾತಾಜಿ ಅದು. ಸರಿ. ಹಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನಾವು ಭಕ್ತಿ ರಸಾಮೃತ ಸಿಂಧುವನ್ನ ನಾವು ತಿಳ್ಕೊಂತಾ ಇದ್ವಿ. ಸೊ ನಿನ್ನೆ ದಿವಸ ನಾವು 12ನೇ ಅಧ್ಯಾಯಕ್ಕೆ ನಾವು ಬಂದ್ವಿ. ಸೊ ಶುದ್ಧ ದಿವ್ಯ ಸೇವೆಯಲ್ಲಿ ಇನ್ನ ಯಾವೆಲ್ಲ ಕಾರ್ಯಗಳಿದೆ, ಭಕ್ತಿ ಕಾರ್ಯಗಳಿದೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂತಾ ಇದೀವಿ. ಶರಣಾಗತಿಗೆ ಬಂದಿದ್ವಿ ಮಾತಾಜಿ.
ಶರಣಾಗತಿ ಹಾ ಮಾತಾಜಿ. ಶರಣಾಗತಿಗೆ ಬಂದಿದ್ವಿ ವಾಟ್ಸಪ್. ಮಥುರಾ ಹಾ ವಾಸ ಮಾತಾಜಿ, ಶರಣಾಗತಿ ಆಯ್ತು. 12ನೇ ಅಧ್ಯಾಯದಲ್ಲಿ ಮಥುರಾ ವಾಸ ಸ್ಟಾರ್ಟ್ ಮಾಡಿದ್ವಿ. ಮಥುರಾವಾಸ ಮಾಡ್ಬೇಕು. ದಾಸ್ಯ ಆಯ್ತು, ಮಥುರಾವಾಸ ಮಾಡ್ಬೇಕು. ಸೊ ಇವಾಗ 12ನೇ ಇದ್ರಲ್ಲಿ 11 ನಾನು 12 ಅನ್ಕೊಂಡ್ಬಿಟ್ಟೆ. ಸೊ ದಿವ್ಯ ಸೇವೆಯ ವಿವಿಧ ಮಗ್ಗಲುಗಳು. ಸೊ ಇದ್ರಲ್ಲಿ ದಾಸ್ಯ ಆಯ್ತು. ಈಗ 12ನೇದು ಸ್ಟಾರ್ಟ್ ಮಾಡಿದ್ರಿ. 12ನೇದೇನೆ ಮಾಡಿದ್ದ. ಸರಿ ತುಳಸಿ ಗಿಡದ ಬಗ್ಗೆ ಎಲ್ಲ ಹಾ ಹೇಳ್ಕೊಟ್ಟಿದ್ದಲ್ಲ ಆಯ್ತಲ್ಲ, ಕರೆಕ್ಟ್. 12ನೇದು 12ರಿಂದ ದಿವ್ಯ ನಾವು ಸೇವೆಯ ಇವಾಗ ಹೋಗ್ಬೇಕು. ಮಗ್ಗಲುಗಳು ಮತ್ತಷ್ಟು. ಸೊ ಅಪೌರುಷೇಯ ಧರ್ಮ ಗ್ರಂಥಗಳ ಶ್ರವಣ ಆಯ್ತು ಅಲ್ಲ. ಹೌದು ಮಾತಾಜಿ. ಅಪೌರುಷೇಯ ಗ್ರಂಥಗಳನ್ನ ಓದ್ಬೇಕು ಅಂತ ನಾವು ತಿಳ್ಕೊಂಡ್ವಿ. ಇವಾಗ ಮಥುರಾವಾಸದ ಬಗ್ಗೆ ನಾವು ತಿಳ್ಕೊಳ್ಳೋಣಂತೆ. ಇದಾದ್ಮೇಲೆ ನಿಮ್ಗೆ ಮತ್ತೆ ಇಲ್ಲಿ ಕಾರ್ತಿಕ ಮಾಸದ ವ್ರತ ಸಹ ಬರುತ್ತೆ, ವ್ರತಗಳು ಎಲ್ಲ ಬರುತ್ತೆ. ಅದ್ರಲ್ಲಿ ನೋಡಿ, ಇಲ್ಲಿ ಕಾರ್ತಿಕ ಮಾಸದಲ್ಲಿ ಮಾಡುವ ಭಕ್ತಿ ಸೇವೆ ಊರ್ಧ್ವ ವ್ರತ. ನಾನು ಅವಾಗ್ಲೇ ಪಯೋವ್ರತ ಅಂತ ಹೇಳಿದೆ. ಊರ್ಜ ವ್ರತ ಅಂತ ಹೇಳ್ಬಿಟ್ಟು ಇಲ್ಲಿ ಕರೀತಾ ಇದ್ದಾರೆ. ಸೊ ಕಾರ್ತಿಕ ಮಾಸದಲ್ಲಿ ಮಾಡುವಂತಹ ವ್ರತಕ್ಕೆ ಮಥುರಾವಾಸ. ಹರೇ ಕೃಷ್ಣ. ಓದಿ ಇದನ್ನ ಯಾರಾದ್ರೂ. ಹರೇ ಕೃಷ್ಣ ಮಾತಾಜಿ. ಹ್ಮ್. ಮಥುರಾ ವಾಸ. ಮಥುರಾ ಪಟ್ಟಣದಲ್ಲಿ ವಾಸ ಮಾಡುವುದನ್ನು ವರಾಹ ಪುರಾಣದಲ್ಲಿ ಪ್ರಶಂಸಿಸಲಾಗಿದೆ. ಅಲ್ಲಿ ವರಾಹನು ಭೂಲೋಕದ ಜನರನ್ನು ಉದ್ದೇಶಿಸಿ ಹೀಗೆನ್ನುತ್ತಾನೆ: ಮಥುರಾ ಪಟ್ಟಣವೊಂದರ ವಿನಾ ಬೇರೆಯ ಸ್ಥಳಗಳಲ್ಲಿ ಒಲವು ತಾಳುವ ವ್ಯಕ್ತಿಯು ಭ್ರಾಮಕ ಶಕ್ತಿಯ ಬಂದಿಯಾಗುವುದು ನಿಶ್ಚಯ. ತ್ರಿಲೋಕಗಳಲ್ಲಿನ ಸಕಲ ಯಾತ್ರಾ ಸ್ಥಳಗಳಿಗೆ ಭೇಟಿ ಕೊಡುವುದರಿಂದ ಬರುವಷ್ಟೇ ಫಲವು ಮಥುರಾ ಪಟ್ಟಣದಲ್ಲಿ ಕೇವಲ ಹೆಜ್ಜೆ ಇಡುವುದರಿಂದಲೇ ಬರುತ್ತದೆ ಎಂದು ಬ್ರಹ್ಮಾಂಡ ಪುರಾಣದಲ್ಲಿ ಹೇಳಿದೆ. ಮಥುರಾ ಪಟ್ಟಣವನ್ನು ಕುರಿತಂತೆ ಶ್ರವಣ, ಸ್ಮರಣೆ, ಮಹಿಮಾ ಕೀರ್ತನೆ, ಆ ಪಟ್ಟಣವನ್ನು ನೋಡಬೇಕೆಂಬ ಅಪೇಕ್ಷೆ, ನೋಡಿ ಆ ನೆಲವನ್ನು ಸ್ಪರ್ಶಿಸುವುದು, ಇವುಗಳಿಂದ ವ್ಯಕ್ತಿಯು ಸರ್ವಾಭೀಷ್ಟಗಳನ್ನು ಈಡೇರಿಸಿಕೊಳ್ಳಬಹುದು ಎಂದು ಅನೇಕ ಗ್ರಂಥಗಳು ಹೇಳುತ್ತವೆ. ಹರೇ ಕೃಷ್ಣ. ಧನ್ಯವಾದಗಳು ಅಲ್ವಾ. ನೋಡಿ, ನಾವ್ ಏನೇ ಒಂದ್ ಕೆಲಸ ಮಾಡಿದ್ರೆ ನಮ್ಗೆ ಯಾವಾಗಾದ್ರೂ ಫಲದ ಮೇಲೆ ತುಂಬಾ ಇಂಪಾರ್ಟೆಂಟ್ ಅಲ್ವಾ. ನಾವ್ ಇಲ್ಲದ್ರೆ ಸುಮ್ನೆ ಮಾಡೋದೇ ಇಲ್ಲ. ಇವಾಗ ನಾನು ಒಂದು ತಿಂಗಳು ಪೂರ್ತಿ ನಾನು ಕೆಲ್ಸಕ್ಕೆ ಹೋಗ್ಬಿಟ್ಟು ಸಂಬಳ ಏನು ಕೊಡೋದಿಲ್ಲ ಅಂದ್ರೆ ನಾವು ಅಲ್ಲಿ ಕೆಲ್ಸಕ್ಕೆ ಹೋಗ್ಲಿಕ್ಕೆ ಇಷ್ಟ ಆಗತ್ತಾ? ಸುಮ್ನೆ ಹೋಗಿ 30 ದಿವಸ ಕೆಲಸ ಮಾಡಿ ಅಂತಂದ್ರೆ ಯಾರಾದ್ರೂ ಹೋಗ್ತೀರಾ? ಸುಮ್ನೆ ಯಾರು ಮಾಡ್ತಾರೆ ಅಲ್ವಾ? ಜಸ್ಟ್ ಒಂದಿನ ಸಂಬಳನೇ ಕಡಿಮೆ ಬಂದ್ರೆ ನಮ್ಗೆ ಬೇಜಾರಾಗುತ್ತೆ ಅಲ್ವಾ. ನಾನು ಕೆಲಸ ಮಾಡಿದ್ರೆ ಯಾಕೆ ನನ್ಗೆ ಒಂದ್ ದಿವಸ ಸಂಬಳ ಕಟ್ ಮಾಡಿದ್ರು ಅಂತ ಹೇಳ್ತೀವಿ. ಇನ್ನ 30 ದಿವಸ ನಾವು ಸುಮ್ನೆ ಹೋಗಿ ಏನು ಫಲವನ್ನ ನಿರೀಕ್ಷಣೆ ಮಾಡಬಾರ್ದು ಅಂದ್ರೆ ನಮ್ ಕೈಲಿ ಆಗೋದಿಲ್ಲ. ಅದಕ್ಕೆ ನೋಡಿ, ನಾವು ಪ್ರತಿಯೊಂದು ಈ ಒಂದು ಆಕ್ಚುಲಿ ನಮ್ಗೆ ನಿಜವಾಗ್ಲೂ ನಮ್ಗೆ ಅರ್ಥ ಮಾಡ್ಸಿರೋದು ಏನು ಅಂತಂದ್ರೆ, ಏನೆಲ್ಲ ಹೇಳಿದ್ದಾರೆ ಭಗವಂತ ಅದೆಲ್ಲವನ್ನ ಅವರ ಸಂತೋಷಕ್ಕೆ ಮಾಡ್ಬೇಕಂತ ಹೇಳಿದ್ದಾರೆ. ಆದ್ರೂ ಸಹ ನೋಡಿ, ನಮ್ಗೆ ಯಾವ್ದೋ ಒಂದು ಮೂಲೆಯಲ್ಲಿ ಇರುತ್ತೆ, ಇದು ಮಾಡಿದ್ರೆ ನನಗೆ ಏನ್ ಸಿಗುತ್ತೆ ಅಂತ ನೋಡಿ. ಅದಕ್ಕೆ ನಮ್ಗೆ ಇಲ್ಲಿ ತಿಳಿಸಿ ಕೊಡ್ತಾ ಇದ್ದಾರೆ. ನೀವು ಯಾವುದೇ ಒಂದು ಭಕ್ತಿಯ ಕಾರ್ಯವನ್ನ ಮಾಡಿದ್ರು ಸಹ ನಿಮ್ಗೆ ಅದರಿಂದ ಫಲ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಏನ್ ಫಲ, ಭೌತಿಕ ಫಲ ಬೇಕಾ ಅದೆಲ್ಲಾನು ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲ ನನಗೆ ಇದು ಯಾವ್ದು ಬೇಡ ಕೃಷ್ಣ. ಇವಾಗ ನಾವು ದಾಮೋದರ ಅಷ್ಟಕದಲ್ಲಿ ನೋಡಿದ್ವಿ, ಸತ್ಯವೃತ ಮುನಿ ಏನನ್ನ ಕೇಳ್ಕೊತಾ ಇದ್ದಾರೆ, ನನಗೆ ಸಾವಿರಾರು ವರಗಳು ಏನೂ ಬೇಡ ಅಂತ ಕೇಳ್ಕೊತಾ ಇದ್ದಾರೆ. ಆ ಒಂದು ಪ್ರೇಮ ಭಕ್ತಿಯನ್ನ ಅಷ್ಟೇ ಕೊಡು ಅಂತ ಕೇಳ್ಕೊತಾ ಇದ್ದಾರೆ ಅಲ್ವಾ. ಸೊ ಆ ಒಂದು ಜ್ಞಾನ ನಮ್ಗೆ ಇವಾಗ ಸಿಕ್ಕಿದೆ. ಆದ್ರೂ ಸಹ ಇವಾಗ ನಮ್ಮ ಧರ್ಮ ಗ್ರಂಥದಲ್ಲಿ ನಮ್ಗೆ ಹೇಳ್ತಾ ಇದಾರೆ, ನೀವ್ ಯಾವ್ದಾದ್ರು ಒಂದು ಭಕ್ತಿಯಿಂದ ಮಾಡಿದ್ರೆ, ಆರ್ತಿ ನೋಡಿದ್ರೆ ಅಲ್ವಾ, ಜಸ್ಟ್ ನೋಡಿ, ಇಲ್ಲಿ ಮಥುರಾದಲ್ಲಿ ಹೋಗಿ ಕಾಲನ್ನ ಇಟ್ರು ಸಾಕು, ಅಥವಾ ನೀವು ಹೋಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಅಪೇಕ್ಷೆ ಪಟ್ರು ಸಹ ನಿಮ್ಗೆ ಇಷ್ಟೆಲ್ಲ ಫಲ ಸಿಗುತ್ತೆ ಅಂತ ಹೇಳ್ತಾರೆ. ನೀವು 3 ಲೋಕದಲ್ಲಿ ಹೋಗಿ ನೀವು ಅಲ್ಲಿರುವಂತಹ ಪುಣ್ಯಕ್ಷೇತ್ರಗಳಿಗೆಲ್ಲ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ರೆ ನಿಮ್ಗೆ ಏನು ಒಂದು ಫಲ ಸಿಗುತ್ತೆ, ಆ ಎಲ್ಲ ಫಲವು ಜಸ್ಟ್ ಮಥುರಾಗೆ ಹೋಗ್ಬೇಕು ಅಂತ ಒಂದು ಇಚ್ಛೆನ ಪಟ್ರನೇ ಸಿಗುತ್ತೆ ಅಂತ ಹೇಳ್ತಾ ಇದಾರೆ. ಆ ಮಥುರಾಗೆ ಹೋಗಿ ನೀವು ಒಂದು ಕಾಲನ್ನ ನೀವು ಸ್ಪರ್ಶ ಮಾಡಿದ್ರು ಸಹ ನಿಮ್ಗೆ ಆ ಒಂದು ಫಲ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಅಂದ್ರೆ ನಮ್ಗೆ ಎಲ್ಲ ಇಸ್ಕಾನ್ ಸಂಸ್ಥೆಯಲ್ಲಿ ನೋಡಿ ಯಾವ್ದಾದ್ರು ಒಂದು ಯಾತ್ರೆಯನ್ನ ಹಾಕ್ತಾರೆ. ಎಸ್ಪೆಷಲಿ ಕಾರ್ತಿಕ್ ಮಾಸದಲ್ಲಂತೂ ಎಲ್ಲಾ ಇಸ್ಕಾನ್ ದೇವಸ್ಥಾನದಲ್ಲಿ ಯಾತ್ರೆ ಇರುತ್ತೆ. ಯಾಕಂದ್ರೆ ಕಾರ್ತಿಕ ಮಾಸದಲ್ಲಿ ಆ ಒಂದು ತೀರ್ಥ ಸ್ನಾನ ಮಾಡೋದು ತುಂಬಾ ಶ್ರೇಷ್ಠ. ಸೊ ನಮ್ಗೆ ಹೇಳ್ತಾರಲ್ವಾ, ಎಲ್ಲ ಪಾಪಗಳಿಂದ ನಾವು ಮುಕ್ತರಾಗ್ತೀವಿ, ಎಷ್ಟು ಜನ್ಮಗಳ ಪಾಪಗಳು ಅಂತ ಸಹ ನಮ್ಗೆ ಹೇಳಿದ್ರು ಅಲ್ವಾ. ಸೊ ಅದಕ್ಕೆ ಈ ಮಥುರಾವಾಸ ತುಂಬಾ ಶ್ರೇಷ್ಠ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ. ನಮ್ಗೆ ನೆಕ್ಸ್ಟ್ ಚಾಪ್ಟರ್ ಅಲ್ಲೂ ಸಹ 13ನೇ ಚಾಪ್ಟರ್ ಅಲ್ಲಿ ಅದೇ ಬರುತ್ತೆ. ಇಷ್ಟೆಲ್ಲ ಭಕ್ತಿಯ ಸೇವೆಗಳಿದೆಯಲ್ಲ, ಈ ಇಷ್ಟು ಸೇವೆಗಳಲ್ಲಿ 5 ತುಂಬಾ ಪ್ರಬಲ ಸೇವೆಗಳು ಅಂತ ಹೇಳ್ತಾರೆ. ಅದರಲ್ಲಿ ಮಥುರಾವಾಸನು ಬರುತ್ತೆ. ಸೊ ಭಕ್ತರ ಸಂಘ ಬರುತ್ತೆ, ಮಥುರಾವಾಸ ಬರುತ್ತೆ, ಹರಿನಾಮ ಸಂಕೀರ್ತನೆ ಮಾಡೋದು ಬರುತ್ತೆ, ಭಗವತ್ತ ಶ್ರವಣ ಬರುತ್ತೆ, ಮತ್ತೆ ವಿಗ್ರಹಾರಾಧನೆ ಬರುತ್ತೆ. ಈ 5 ಸಹ ತುಂಬಾ ಶ್ರೇಷ್ಠವಾದಂತಹ ಈ ಭಕ್ತಿಯ ಸೇವೆಗಳು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಆ ಒಂದು ಶ್ಲೋಕ ಒಂದು ಬರುತ್ತೆ ಆಕ್ಚುಲಿ, ಅದನ್ನ ಎಲ್ಲರೂ ನೀವು ಬಾಹ್ಯಾಟ್ ಮಾಡ್ಕೋಬೇಕು ಇಲ್ಲಿ. ಅದೇ
ಸಾಧು ಸಂಗ ನಾಮ ಕೀರ್ತನೆ ಭಾಗವತ ಶ್ರವಣ ಮಥುರಾವಾಸ ಶ್ರೀಮೂರ್ತಿರ ಶ್ರದ್ಧೆಯ ಸೇವಾನ. ಇದು ಚೈತನ್ಯ ಚರಿತಾಮೃತ ಮಧ್ಯ ಲೀಲೆಯಲ್ಲಿ 22ನೇ ಅಧ್ಯಾಯದಲ್ಲಿ 128ನೇ ಶ್ಲೋಕ ಇದು. ಈ 5 ತುಂಬಾ ಪ್ರಬಲವಾದ ಸೇವೆಗಳು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನಾನು ಇಲ್ಲಿ ಅರ್ಧ ಬರ್ಕೊಂಡಿದೀನಿ ಅಷ್ಟೇ. ಸಾಧು ಸಂಗ ನಾಮ ಕೀರ್ತನ ಭಾಗವತ ಶ್ರವಣ ಮಥುರಾವಾಸ ಶ್ರೀಮೂರ್ತಿರ ಶ್ರದ್ಧೆಯ ಸೇವಾನ. ಯಾವ್ದ್ಯಾವ್ದು ಹೇಳ್ತಾ ಇದಾರೆ? ಸಾಧು ಸಂಘ, ಮತ್ತೆ ನಾಮ ಕೀರ್ತನ, ಮತ್ತೆ ಭಾಗವತ ಶ್ರವಣ, ಮಥುರಾವಾಸ, ಆಮೇಲೆ ಮೂರ್ತಿರ ಶ್ರದ್ಧೆಯ ಸೇವನ ಅಂದ್ರೆ ವಿಗ್ರಹ ಪೂಜೆ ಮಾಡ್ತೀವಲ್ಲ ನಾವು, ಅರ್ಚ ವಿಗ್ರಹ ಪೂಜೆ, ಅದು 5 ನಾವು ಮಾಡ್ಬೇಕು ಅಂತ. ಈ 5 ನಾವು 4:15 ಗಂಟೆಗೆ ಮಂಗಳಾರತಿಗೆ ಎದ್ದಾಗ ಈ 5 ಸಿಗುತ್ತೆ ನಮ್ಗೆ. ಅದಕ್ಕೆ ನೀವು ಮಾಡಿ ಅಂತಾನೆ ಹೇಳೋದು. ಇವಾಗ ಸಾಧು ಸಂಘ ನಮ್ಗೆ ಸಿಗುತ್ತೆ, ನಾವು ಹರಿನಾಮವನ್ನ ಅಲ್ಲಿ ಕೀರ್ತಿಸ್ತೀವಿ. ಸೊ ಭಾಗವತ ಒಂದನ್ನ ನಾವು ಅದಾದ್ಮೇಲೆ ಅದಕ್ಕೇನೆ ಪ್ರಭು ನಮ್ಗೆ ಶಾರ್ಟ್ ಭಾಗವತಂ ಕ್ಲಾಸ್ ಅನ್ನ ಇಂಗ್ಲಿಷ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಅವರು. 5:45 6:15 ತನಕ ಅದು ಶಾರ್ಟ್ ಭಾಗವತಂ ಕ್ಲಾಸ್, ಅರ್ಧ ಗಂಟೆ ಭಾಗವತಂ ಕ್ಲಾಸ್, ಅದು ಇಂಗ್ಲಿಷ್ ಅಲ್ಲಿ ಇರುತ್ತೆ. ಸೊ ಮತ್ತೆ ಮಥುರಾವಾಸ ಶ್ರೀಮೂರ್ತಿರ ವಿಗ್ರಹ ಶ್ರೀಮೂರ್ತಿರ ಶ್ರದ್ಧೆಯ ಸೇವನ ಅಂದ್ರೆ ಶ್ರೀಮೂರ್ತಿ ಅಂದ್ರೆ ಭಗವಂತನ ಮೂರ್ತಿಯ ಶ್ರದ್ಧೆಯ ಸೇವನೆ. ಈ 5 ಆ ಭಕ್ತಿ ಸೇವೆಯ ಪ್ರಬಲವಾದಂತಹ ಒಂದು ಸೇವೆಗಳು ಅಂತ ಹೇಳ್ತಾರೆ. ಈ 64 ಸೇವೆಗಳಲ್ಲಿ ಇದನ್ನ ನೀವು 5 ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಆಚಾರ್ಯರು ಹೇಳ್ತಾರೆ. ಸೊ ಎಲ್ಲರೂ ಇದನ್ನ ನೀವು ಬಾಹ್ಯಾಟ್ ಮಾಡ್ಕೊಳ್ಳಿ. ಸಾಧು ಸಂಘ ನಾಮ ಕೀರ್ತನ ಭಾಗವತ ಶ್ರವಣ ಮಥುರಾವಾಸ ಶ್ರೀಮೂರ್ತಿರ ಶ್ರದ್ಧೆಯ ಸೇವಾನ. ಚೈತನ್ಯ ಚರಿತಾಮೃತ ಮಧ್ಯ ಲೀಲಾ 22ನೇ ಚಾಪ್ಟರ್ ಅಲ್ಲಿ 128ನೇ ಶ್ಲೋಕ ಇದು. ಓಕೆ, ಹರೇ ಕೃಷ್ಣ. ಸೊ ನೆಕ್ಸ್ಟ್ ಭಕ್ತರ ಸೇವೆ. ಸೊ ಭಕ್ತರ ಸೇವೆನ ನಾವು ಹೇಗೆ ಮಾಡ್ಬೇಕು ಅಂತ ಹೇಳ್ತಾ ಇದ್ರೆ, ನಮ್ಗೆ ಇದಕ್ಕಿಂತ ಮುಂಚೆನೆ ನಮ್ಗೆ ಉಪದೇಶಾಮೃತದಲ್ಲಿ ನಮ್ಗೆ ತಿಳಿಸಿಕೊಟ್ರು ಅಲ್ವಾ. ಸೊ ನಾವು ಯಾರು ಕನಿಷ್ಠ ಅಧಿಕಾರಿ, ಮಧ್ಯಮ ಅಧಿಕಾರಿ, ಉತ್ತಮ ಅಧಿಕಾರಿನ ನಾವು ಹೇಗೆ ನಾವು ಗೌರವಿಸ್ಬೇಕು ಅಂತ ನಮ್ಗೆ ತಿಳಿಸಿಕೊಟ್ರು ಅಲ್ವಾ. ಕನಿಷ್ಠ ಅಧಿಕಾರಿನ ನಾವು ಹೇಗೆ ಗೌರವಿಸ್ಬೇಕು? ಕನಿಷ್ಠ ಅಧಿಕಾರಿಯನ್ನ ಮನಸ್ಸಲ್ಲಿ ಹೇಳ್ಕೋಬೇಕು. ಮನಸ್ಸಲ್ಲೇ ನಾವು ಅವರಿಗೆ ಗೌರವವನ್ನ ನಾವು ಸೂಚಿಸ್ಬೇಕಾಗತ್ತೆ. ಮಧ್ಯಮ ಅಧಿಕಾರಿಗೆ ಹೇಗ್ ಮಾಡ್ಬೇಕು? ನಾವು ಹೇಗೆ ಗೌರವವನ್ನು ಸೂಚಿಸ್ಬೇಕು? ಮಧ್ಯಮ ಅಧಿಕಾರಿಗೆ ಕೈ ಮುಗಿದು ದಂಡವತ್ ಪ್ರಣಾಮ ಮಾಡ್ಬೇಕು. ಹೆಂಗಸ್ರಾದ್ರೆ ಪಂಚಾಂಗ ಪ್ರಣಾಮ ಮಾಡ್ಬೇಕು ಅವ್ರಿಗೆ, ಮಧ್ಯಮ ಅಧಿಕಾರಿಗೆ. ಉತ್ತಮ ಅಧಿಕಾರಿಗೆ ನಾವೇನ್ ಮಾಡ್ಬೇಕು? ಅವರ ಈಪ್ಸಿತ ಸಂಘ ಲಭ್ಯ ಅಂತ ನಾವು ತಿಳ್ಕೊಂಡ್ವಿ. ಅವರ ಸಂಘವನ್ನ ನಾವು ಬಯಸ್ಬೇಕು, ಅವ್ರಿಗೆ ಸೇವೆಯನ್ನ ನಾವು ಮಾಡ್ಬೇಕು, ಮತ್ತೆ ಅವರ ಸಂಘದಲ್ಲಿ ನಾವ್ ಇರ್ಬೇಕು. ಅವಾಗಷ್ಟೇ ನಮ್ಗೆ ಭಕ್ತಿಲಿ ನಾವು ಮುಂದುವರಿಲಿಕ್ಕೆ ಸಾಧ್ಯ ಆಗುತ್ತೆ. ಉತ್ತಮ ಭಕ್ತರ ಸಂಘದಲ್ಲಿ ನಾವ್ ಇರ್ಬೇಕು ಅಲ್ವಾ. ನಾವು ನೋಡಿದ್ವಿ ಈಗ ನಾರದ ಮುನಿ ಅವರ ಮನೆಗೆ, ಅಂದ್ರೆ ಅವ್ರಿರೋಂತಹ ಆಶ್ರಮದಲ್ಲಿ ಸೇವೆ ಮಾಡ್ತಿರ್ತಾರಲ್ಲ, ಅವ್ರ ತಾಯಿ ಮತ್ತೆ ಆ ಮಗು 5 ವರ್ಷದ ಬಾಲಕ, ಅಂದ್ರೆ ಅವ್ರ ಹಿಂದಿನ ಜನ್ಮದಲ್ಲಿ ನಾರದರು. ಅವಾಗ ಅವ್ರು ಏನ್ ಮಾಡ್ತಾರೆ, ಆ ಚತುರ್ಮಾಸದ 4 ತಿಂಗಳು ಈ ಭಕ್ತರು ಏನ್ ಮಾಡ್ತಾರೆ, ಅಥವಾ ಸನ್ಯಾಸಿಗಳು, ಅವರು ಬೇರೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಅವರು ಪ್ರಯಾಣ ಮಾಡೋದಿಲ್ಲ. ಯಾಕಂದ್ರೆ ಮಳೆಗಾಲ, ಅದಕ್ಕೋಸ್ಕರ ಅವ್ರು ಒಂದೇ ಕಡೆ 4 ತಿಂಗಳ ಕಾಲ ಅವ್ರು ಇರ್ತಾರೆ. ಅದಾದ್ಮೇಲೆ ಅವರು ಮುಂದಿನ ಜಾಗಕ್ಕೆ ಪ್ರಯಾಣ ಮಾಡೋದು. ಅವರು ನಾರದ ಮುನಿ ಮತ್ತೆ ಅವರ ತಾಯಿ ಇರುವಂತಹ ಆಶ್ರಮದಲ್ಲಿ ಇದ್ದಾಗ ನಾರದ ಮುನಿಗೆ ಆ ದಾಸಿ ಪುತ್ರನಾದ ನಾರದ ಮುನಿಗೆ ಯಾರ ಒಂದು ಸಂಘ ಸಿಕ್ತು, ಆ ವೇದಾಂತಿಗಳ ಸಂಘ ಸಿಕ್ತು. ನೋಡಿ, ವೇದಾಂತಿಗಳ ಸಂಘ 4 ತಿಂಗಳು ಸಿಕ್ಕಿದ್ದು. ಅವ್ರೆಂತಹ ಶುದ್ಧ ಭಕ್ತರಾಗ್ಬಿಡ್ತಾರೆ ನಾರದ ಮುನಿಗಳು ಅಲ್ವಾ. ಸೊ ಅದಕ್ಕೋಸ್ಕರ ಆ ಒಂದು ಉತ್ತಮ ಭಕ್ತರ ಒಂದು ಸಂಘವನ್ನ ನಾವು, ಈಪ್ಸಿತ ಸಂಘ ಲಭ್ಯ, ಅವರ ಸಂಘವನ್ನ ನಾವು ಇಚ್ಛೆ ಪಡ್ಬೇಕು. ನಾವು ಅದ್ ಬೇಕು ನಮ್ಗೆ, ಆ ಶುದ್ಧ ಭಕ್ತರ ಸಂಘ ಸಿಗ್ಬೇಕು ಅಂತ ಹೇಳ್ಬಿಟ್ಟು ನಾವು ಭಗವಂತನಿಂದ ನಾವು ಸಂಕಲ್ಪ ಮಾಡ್ಕೊಂಡ್ರೆ ಖಂಡಿತ ನಮ್ಗೆ ಆ ಒಳ್ಳೆ ಭಕ್ತರನ್ನ ನಮ್ಗೆ ಭಗವಂತ ನಮ್ಗೆ ಸಿಗೋ ತರ ಮಾಡ್ತಾರೆ. ಅವರು ಅವರ ಸಹವಾಸ, ಅವರ ಸಂಪರ್ಕದಲ್ಲಿ ನಾವ್ ಇರೋ ತರ ಅವರು ಮಾಡ್ತಾರೆ. ಸೊ ಇವಾಗ ನಮ್ಗೆ ಇಲ್ಲೇನು ಹೇಳ್ತಾ ಇದ್ರೆ ನೋಡೋಣ. ಭಕ್ತಿ ರಸಾಮೃತ ಸಿಂಧುವಲ್ಲಿ ರೂಪ ಗೋಸ್ವಾಮಿ ಅವರು ಭಕ್ತರ ಸೇವೆ. ಯಾರಾದ್ರೂ ಓದಿ, ಯಾರು ಓದಿಲ್ವೋ ಇಲ್ಲಿ ತನಕ ಅವ್ರು ಓದಿ. ಹರೇ ಕೃಷ್ಣ ಮಾತಾಜಿ, ನಾ ಓದ್ಲಾ? ಭಕ್ತರ ಸೇವೆ. ವೈಷ್ಣವರ ಅಥವಾ ಭಕ್ತರ ಸೇವೆ ಮಾಡುವುದನ್ನು ಕುರಿತಂತೆ ಪದ್ಮಪುರಾಣದಲ್ಲಿ ಒಂದು ಬಹು ಸುಂದರವಾದ ಮಾತಿದೆ. ಅಲ್ಲಿ ಶಿವ ತನ್ನ ಪತ್ನಿ ಪಾರ್ವತಿಯನ್ನು ಕುರಿತು, ಪ್ರಿಯೆ, ಪೂಜೆಯಲ್ಲಿ ನಾನಾ ವಿಧಗಳುಂಟು. ಅಂತಹ ವಿಧಾನಗಳಲ್ಲಿ ಪರಮೋನ್ನತನನ್ನು ಪೂಜಿಸುವುದು ಅತ್ಯಂತ ಶ್ರೇಷ್ಠವೆಂದು ಎಣಿಸಬೇಕು. ಆದರೆ ಭಗವತ್ ಭಕ್ತರ ಪೂಜೆಯು ಭಗವಂತನ ಪೂಜೆಗಿಂತಲೂ ದೊಡ್ಡದ್ದು ಎಂದಿದ್ದಾನೆ. ಮೊದಲಿನದರ ರೀತಿ ಈ ಹೇಳಿಕೆಯೊಂದು ಶ್ರೀಮದ್ ಭಾಗವತದ 3ನೇ ಸ್ಕಂದದಲ್ಲಿ 7ನೇ ಅಧ್ಯಾಯ ಶ್ಲೋಕ 19ರಲ್ಲಿ ಬರುತ್ತದೆ. ನಾನು ಭಕ್ತರ ಪ್ರಾಮಾಣಿಕ ದಾಸನಾಗುವಂತಾಗಲಿ, ಏಕೆಂದರೆ ಭಕ್ತರ ಸೇವೆ ಮಾಡುವುದರಿಂದ ಭಗವಂತನ ಪಾದಾರವಿಂದಗಳಲ್ಲಿ ಅಪ್ಪಟ ಭಕ್ತಿ ಸೇವೆಯನ್ನು ಸಲ್ಲಿಸುವ ಭಾಗ್ಯವನ್ನು ಗಳಿಸಬಹುದು.
ಭಕ್ತರ ಸೇವೆಯು ಎಲ್ಲ ಯಾತನಾಮಯ ಐಹಿಕ ಸ್ಥಿತಿಗಳ ಭಾರವನ್ನು ತಗ್ಗಿಸುತ್ತದೆ ಮತ್ತು ಅಂತಹ ಸೇವೆಯು ದೇವೋತ್ತಮ ಪರಮ ಪುರುಷನಲ್ಲಿ ಭಕ್ತಿ ಪುರಸ್ಸರವಾದ ಪ್ರೇಮವು ವರ್ಧಿಸುವಂತೆ ಮಾಡುತ್ತದೆ. ಸ್ಕಾಂದ ಪುರಾಣದಲ್ಲಿಯೂ ಅಂತಹುದೇ ಉಕ್ತಿಯೊಂದು ಉಂಟು. ಯಾರು ತಮ್ಮ ದೇಹಗಳ ಮೇಲೆ ಶಂಖ, ಚಕ್ರ, ಗದಾ, ಪದ್ಮಗಳನ್ನು ಪ್ರತಿನಿಧಿಸುವ ತಿಲಕಗಳನ್ನು ಧರಿಸುತ್ತಾರೋ, ಯಾರು ಶಿರದಲ್ಲಿ ತುಳಸಿದಳಗಳನ್ನು ಮುಡಿದಿರುತ್ತಾರೋ ಮತ್ತು ಯಾರು ತಮ್ಮ ದೇಹಗಳ ಮೇಲೆ ಗೋಪಿಚಂದನವನ್ನು ಸದಾ ಧರಿಸಿರುತ್ತಾರೋ ಅಂಥವರನ್ನು ಒಮ್ಮೆ ನೋಡಿದರೂ ಸಾಕು, ಅಂತಹ ನೋಟಕನನ್ನು ಅವನ ಎಲ್ಲ ಪಾಪಕರ್ಮಗಳು ಬಿಟ್ಟು ಹೋಗುತ್ತವೆ. ಇಂತಹದೇ ಇನ್ನೊಂದು ವಚನವು ಶ್ರೀಮದ್ ಭಾಗವತದ 3ನೇ ಸ್ಕಂದದಲ್ಲಿದೆ. ಅಧ್ಯಾಯ 19 ಶ್ಲೋಕ 33. ಭಕ್ತನ ಬಳಿ ಸಾರುವುದರಿಂದ ಅಥವಾ ಅವನ ಪಾದಕಮಲಗಳನ್ನು ಸ್ಪರ್ಶಿಸುವುದರಿಂದ ಅಥವಾ ಅವನಿಗೆ ಉಚಿತಾಸನವನ್ನು ನೀಡುವುದರಿಂದ ವ್ಯಕ್ತಿಯು ತನ್ನೆಲ್ಲ ಪಾಪಕರ್ಮಗಳಿಂದ ಮುಕ್ತನಾಗುತ್ತಾನೆಂಬುದರ ಬಗ್ಗೆ ಸಂದೇಹವೇ ಇಲ್ಲ. ಅಂತ ವೈಷ್ಣವನ ಕಾರ್ಯಸಾಧನೆಗಳನ್ನು ಸ್ಮರಿಸಿದರೂ ಸಾಕು, ವ್ಯಕ್ತಿಯು ಅವನ ಕುಟುಂಬದ ಜನರು ಪುನೀತರಾಗುತ್ತಾರೆ. ಹೀಗಿರುವಾಗ ಭಕ್ತರ ಪ್ರತ್ಯಕ್ಷ ಸೇವೆ ಮಾಡುವ ಜನರ ವಿಚಾರದಲ್ಲಿ ಹೇಳುವುದಾದರೂ ಏನಿದೆ? ಸ್ವಯಂ ಭಗವಾನ್ ಕೃಷ್ಣನೇ ಅರ್ಜುನಿಗೆ ಹೇಳಿರುವ ಮಾತುಗಳು ಆದಿಪುರಾಣದಲ್ಲಿದೆ. ಆ ಮಾತುಗಳು ಇವು: ಪ್ರಿಯ ಪಾರ್ಥ, ನನ್ನ ಭಕ್ತನೆಂದು ಹೇಳಿಕೊಳ್ಳುವವನು ದಿಟದಲ್ಲಿ ಭಕ್ತನಲ್ಲ. ನನ್ನ ಭಕ್ತರ ಭಕ್ತನೆಂದು ಹೇಳಿಕೊಳ್ಳುವ ಆತನು ಮಾತ್ರ ವಾಸ್ತವವಾಗಿ ನನ್ನ ಭಕ್ತ. ದೇವೋತ್ತಮ ಪರಮಪುರುಷನನ್ನು ಯಾರು ನೇರವಾಗಿ ಸಂಪರ್ಕಿಸಲಾರರೋ ಭಗವಂತನನ್ನು ಅವನ ಶುದ್ಧ ಭಕ್ತರ ಮೂಲಕವೇ ಸಂಪರ್ಕಿಸಬೇಕು. ಆದ್ದರಿಂದ ವೈಷ್ಣವ ಪದ್ಧತಿಯ ಪ್ರಕಾರ ಭಕ್ತನನ್ನು ಗುರು ಎಂದು ಸ್ವೀಕರಿಸಿ ಸೇವೆ ಸಲ್ಲಿಸಬೇಕಾದ್ದು ನಮ್ಮ ಆದ್ಯ ಕರ್ತವ್ಯ. ಬೇರೆ ಬೇರೆ ಧರ್ಮಗ್ರಂಥಗಳಿಂದ ಆಯ್ದ ಭಕ್ತಿರಸಾಮೃತ ಸಿಂಧುವಿನಲ್ಲಿ ಉಲ್ಲೇಖಿಸಲಾಗಿರುವ ಎಲ್ಲ ವಾಕ್ಯಗಳು ಸಕಲ ಆಚಾರ್ಯರಿಂದಲೂ ಭಕ್ತರಿಂದಲೂ ಮಾನ್ಯತೆ ಪಡೆದಿವೆ ಎಂದು ಶ್ರೀಲ ರೂಪ ಗೋಸ್ವಾಮಿಯರು ದೃಢಪಡಿಸುತ್ತಾರೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಸೊ ನಮ್ಗೆ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ, ನೀವು ಭಾಗವತಮಲ್ಲಿರುವಂತಹ ಎಷ್ಟೊಂದು ಪ್ರಾರ್ಥನೆಗಳನ್ನ, ಯಾವುದೇ ಪ್ರಾರ್ಥನೆ ನೋಡಿದ್ರು ಸಹ ಎಲ್ಲ ಭಕ್ತರು ಸಹ ಭಗವಂತನಿಗೆ ಏನನ್ನ ಕೇಳ್ಕೊತಾ ಇದಾರೆ ಅಂತಂದ್ರೆ, ನನಗೆ ನಿನ್ನ ಒಂದು ದಾಸನಾಗಿರುವಂತಹ ಒಂದು ಕೃಪೆಯನ್ನ ನನಗೆ ತೋರಿಸು ಅಂತ ಕೇಳ್ತಾರೆ. ದಾಸ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನಮ್ಮ ಮನಸ್ಥಿತಿ ಏನು, ಈ ಭೌತಿಕ ಪ್ರಪಂಚದಲ್ಲಿ ನಾವ್ ಇವಾಗ ಹೋಗ್ಬಿಟ್ಟು ಯಾವ್ದಾದ್ರು ಒಂದು ಕ್ಲಾಸಿಗೆ ಸೇರ್ಕೊಂಡು ನಾನು ದಾಸನಾಗ್ಬೇಕು ಅಂತ ಹೇಳ್ಬಿಟ್ಟು ನಾವ್ ಯಾವ್ದಾದ್ರು ಒಂದು ವರ್ಕ್ಶಾಪ್ ಮಾಡ್ತೀವಾ? ಆ ಕ್ಲಾಸ್ಗೆ ಹೋಗಿ ಅಟೆಂಡ್ ಮಾಡ್ಕೊಂಡ್ ಬರ್ತೀವಾ? ಇಲ್ಲ ಮಾತಾಜಿ. ಮತ್ತೆ ಎಂತ ಕ್ಲಾಸ್ಗೆ ಹೋಗ್ತೀವಿ ನಾವಿಲ್ಲಿ ಭೌತಿಕ ಪ್ರಪಂಚದಲ್ಲಿ? ಎಂತ ಕ್ಲಾಸ್ಗೆ ಹೋಗ್ತೀವಿ? ಎಂತ ವರ್ಕ್ಶಾಪ್ಸ್ ಮಾಡ್ತೀವಿ? ಎಲ್ಲಕ್ಕಿಂತ ಹೆಚ್ಚಿಗೆ ಧನ ಸಂಪಾದನೆ ಮಾಡೋದು ಅಲ್ವಾ? ಅಂದ್ರೆ ನಾನು ಲೀಡರ್ಶಿಪ್ ಕ್ವಾಲಿಟೀಸ್ ನ ಬೆಳೆಸ್ಕೋಬೇಕು ಅಂತ ನಾವು ಇಲ್ಲಿ ಕ್ಲಾಸಸ್ ಹೋಗ್ತೀವಿ ಅಲ್ವಾ? ಎಕ್ಸ್ಟ್ರಾ ಕ್ಲಾಸಸ್ ಹೋಗ್ತೀವಿ. ಅಂದ್ರೆ ಇಲ್ಲಿ ನಾವು ಅಲ್ಲಿ ನಮ್ಗೆ ನಮ್ಮ ಏನ್ ಹೇಳ್ತಾರೆ, ಭಕ್ತಿ ಮಾರ್ಗದಲ್ಲಿ ನಮ್ಗೆ ದಾಸನಾಗ್ಬೇಕು ಅಂತ ಹೇಳ್ಕೊಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಭೌತಿಕ ಪ್ರಪಂಚದಲ್ಲಿ ನಮ್ಮ ವಿಶ್ವವಿದ್ಯಾಲಯಗಳೆಲ್ಲ ಏನೇನ್ ಹೇಳ್ತಾರೆ, ಬಾಸ ಆಗ್ಬೇಕು ಅಂತ ಅಲ್ವಾ? ಎಲ್ಲರಿಗಿಂತ ನಾನೇ ಶ್ರೇಷ್ಠನಾಗಿರ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ನನ್ನ ಮಾತನ್ನ ಕೇಳ್ಬೇಕು, ನನ್ನ ಒಂದು ಕೈ ತುದಿಯರೇನೆ ಇಡೀ ವಿಶ್ವವನ್ನೇ ನಾನು ಆಡಿಸ್ಬೇಕು ಅನ್ನೋ ಒಂದು ಆಸೆ ನಮ್ಗಿದೆ ಅಲ್ವಾ? ಅಂದ್ರೆ ನಮ್ಗೆ ಇಲ್ಲಿ ಭಕ್ತರ ಪ್ರಾರ್ಥನೆ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ನಾವು ದಾಸನಾಗಿರ್ಬೇಕು ಅಂತ. ಅದಕ್ಕೆ ನಮ್ಗೆ ಹಿರಿಯ ಏನು ಪ್ರಭುಜಿಗಳು ಮಾತಾಜಿಗಳು ಹೇಳ್ತಾರೆ, ಇವಾಗ ಅಕಸ್ಮಾತ್ ನಾವೇನಾದ್ರೂ ಭಕ್ತಿಯನ್ನ ಮಾಡಿ ಗೋಲೋಕ ವೃಂದಾವನಕ್ಕೆ ಹೋದಾಗ ಅಲ್ಲಿ ಡೋರ್ ಕೀಪರ್ಸ್ ಅಲ್ಲಿ ವಿಷ್ಣು ದೂತ್ರ ಏನಾದ್ರು ನೀನು ಯಾರು ಅಂತ ಕೇಳಿದಾಗ ಸೊ ನಾನು ಇಂಥವನು ಅಂತ ಹೇಳ್ಬಿಟ್ಟು ನನ್ನ ಹೆಸರನ್ನ ಹೇಳಿದ್ರೆ ನಮ್ಮನ್ನ ಅಲ್ಲಿಂದ ದೂಡ್ ಬಿಡ್ತಾರಂತೆ. ಸೊ ಅದಕ್ಕೆ ನಾವೇನಂತ ಹೇಳ್ಬೇಕು, ನಾನು ದಾಸ ಅಲ್ವಾ? ಸೊ ಇವಾಗ ಪ್ರಭುಪಾದರು ನಮ್ಗೆ ಮೇನ್ ಗುರುಗಳು ಅಲ್ವಾ? ಸೊ ಅವರ ದಾಸರು ಇವಾಗ ಜಯಪತಾಕ ಸ್ವಾಮಿ ಗುರು ಮಹಾರಾಜ್, ಅವರ ದಾಸರು ನಾಮನಿಷ್ಠ ಪ್ರಭುಜಿಗಳು, ಅವರ ದಾಸರು ಇವಾಗ ನಮ್ಗೆ ಶ್ರೀಧರ್ ಪ್ರಭುಜಿ. ಸೊ ಈ ತರ ನಮ್ಗೆ ನಾವೇನ್ ಹೇಳ್ಬೇಕು, ಈಗ ಶ್ರೀಧರ್ ಪ್ರಭುಜಿಯವರ ಯಾರು ಪ್ರಭುಪಾದರ ದಾಸರಾದ, ಜಯಪತಾಕ ಸ್ವಾಮಿ ಗುರು ಮಹಾರಾಜರ ದಾಸರಾದ, ನಾಮನಿಷ್ಠ ಪ್ರಭುಜಿರ ದಾಸರಾದ ಶ್ರೀವಾಸಂಗನ್ ಪ್ರಭುಜಿಯವರ ದಾಸ ನಾನು ಅಂತ ಹೇಳ್ಬಿಟ್ಟು, ಅವರ ದಾಸ ನಾನು ಅಂತ ಹೇಳ್ಬಿಟ್ಟು ಹೇಳಿದಾಗ ನಮಗೆ ಎಂಟ್ರಿ ಇದೆ ಅಂತ ಹೇಳ್ಬಿಟ್ಟು ನಮ್ಗೆ ಅರ್ಥ ಮಾಡಿಸ್ತಾರೆ. ಅಂದ್ರೆ ನಾವ್ ಇವಾಗ ಹೋಗಿ ಕೃಷ್ಣನೇ ಆಗ್ಲಿ ನೋಡಿ, ಇಲ್ಲಿ ಏನನ್ನ ಹೇಳ್ತಿದಾರೆ ಅರ್ಜುನನಿಗೆ, ಯಾರಾದ್ರೂ ನನ್ನನ್ನ ನೀನ್ ಯಾರು ಅಂತ ಕೇಳಿದ್ರೆ ನಾನು ಕೃಷ್ಣನ ಭಕ್ತ ಅಂತ ಹೇಳ್ಕೊಂಡು ನಿಜವಾದ ಭಕ್ತ ಅಲ್ಲ ಅಂತ ಹೇಳ್ತಾ ಇದಾರೆ ಕೃಷ್ಣನೇ ಅಲ್ವಾ? ದಿಟವಾದ ಭಕ್ತನಲ್ಲ ಅವನು. ಅವ್ರ ಏನಂತ ಹೇಳ್ಕೋಬೇಕು, ನಾನು ಕೃಷ್ಣನ ಭಕ್ತನಾದ ಇಂತಹವರ ದಾಸ ನಾನು ಅಂತ ಹೇಳ್ಬಿಟ್ಟು ನಾವ್ ಹೇಳ್ಕೋಬೇಕು. ಅವಾಗ ಅದು ನಿಜವಾದ ಭಕ್ತ ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣನೇ ಅರ್ಜುನನಿಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಬಟ್ ಇನ್ನೊಂದು ತುಂಬಾ ಮುಖ್ಯ ಏನು ಅಂತಂದ್ರೆ, ಭಗವಂತನ ಭಕ್ತರನ್ನ ನಾವು ಗುರುವೆಂದು ಸ್ವೀಕರಿಸಿ ಸೇವೆ ಸಲ್ಲಿಸ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಇವಾಗ ನಾವು ಭಗವಂತನ ಭಕ್ತರಿಗೆ ನಾವೇನಾದ್ರೂ ಗೌರವವನ್ನ ಭಕ್ತಿಯನ್ನ ತೋರಿಸ್ಲಿಲ್ಲ ಅಂತಂದ್ರೆ
ಸೊ ನಮ್ಮೆಲ್ಲ ಆ ಒಂದು ಕೀರ್ತಿ ಸಂಪತ್ತು ಎಲ್ಲ ನಾಶವಾಗ್ಬಿಡುತ್ತೆ. ನೀವು ಇವಾಗ ಭಾಗವತಮಲ್ಲಿ ನೀವು ಆ ಒಂದು ಇಂದ್ರನ ಒಂದು ಏನು ಜೊತೆ ಲೀಲೆ ಬಂದಾಗ ನೀವು ನೋಡ್ತೀರಾ ನೀವು ಏನು ಅಂತಂದ್ರೆ ಇಂದ್ರ ಅವನು ತನ್ನ ಒಂದು ಆಸ್ಥಾನದಲ್ಲಿ ನಿಮ್ಗೆ ಗೊತ್ತಿರೋ ಹಾಗೇನೆ ಅವನು ಅಪ್ಸರೆಲ್ಲ ನಾಟ್ಯ ಮಾಡ್ತಿರ್ತಾರೆ, ಅವನು ಫುಲ್ ಎಲ್ಲ ಎಂಜಾಯ್ ಮಾಡ್ತಾ ಇರ್ತಾರೆ ಅಲ್ವಾ, ಭೋಗ ಜೀವನವನ್ನ ನಡೆಸ್ತಾ ಇರ್ತಾರೆ. ಆ ಸಮಯದಲ್ಲಿ ಅವರ ಗುರುಗಳು ಬೃಹಸ್ಪತಿ ಅವರು ಆ ಒಂದು ಸಭೆಗೆ ಎಂಟರ್ ಆಗ್ತಾರೆ. ಆ ಇಂದ್ರ ಅವನು ಗಮನಿಸಿದೂ ಇಲ್ಲ, ಅಥವಾ ಗಮನಿಸಿದ್ರು ಗೌರವವನ್ನ ಅವನು ತೋರ್ಸೋದಿಲ್ಲ. ಸೊ ಇವಾಗ ಬೃಹಸ್ಪತಿಗಳು ಏನೇ ಒಂದು ಶಾಪವನ್ನ ಕೊಡೋದಿಲ್ಲ ಅವರಿಗೆ, ಇಂದ್ರನಿಗೆ. ಅವ್ರು ಸುಮ್ನೆ ಸೈಲೆಂಟ್ ಆಗಿ ಹೊರಗಡೆ ಬಂದ್ಬಿಡ್ತಾರೆ. ನೋಡಿ, ಗುರುವನ್ನ ಅವರು ಇವಾಗ ಅಗೌರವನ ತೋರಿಸೋ ಮಾತ್ರದಿಂದಲೇ ಇಂದ್ರ ತನ್ನೆಲ್ಲ ಸಂಪತ್ತನ್ನ ಅವ್ನು ಕಳ್ಕೊಂಡ್ಬಿಡ್ತಾನೆ. ಅವನಿಗೆ ಎಷ್ಟು ಅವನ ಶಕ್ತಿ ಎಲ್ಲ ಕ್ಷೀಣಿಸ್ಬಿಡುತ್ತೆ ಅಂದ್ರೆ, ಆ ದಾನವರು ಬಂದ್ಬಿಟ್ಟು ಅವ್ರ ಜೊತೆ ಯುದ್ಧ ಮಾಡ್ಬಿಟ್ಟು ಅವ್ರ ಸ್ವರ್ಗವನ್ನ ಕಿತ್ಕೊಂಡ್ಬಿಡ್ತಾರೆ. ಸೊ ಅದಕ್ಕೆ ಗುರುವನ್ನ ಅವರು ಏನು ಗೌರವಿಸ್ಬೇಕು. ಸೊ ಅದಕ್ಕೆ ಮತ್ತೆ ಕೃಷ್ಣ ಇನ್ನ ಏನ್ ಹೇಳ್ತಾರೆ, ಗೋ ಬ್ರಾಹ್ಮಣ ಹಿತಾಯಚ ಅಲ್ವಾ. ನಾವು ಗೋವುಗಳಿಗೆ ಮತ್ತೆ ಬ್ರಾಹ್ಮಣರಿಗೆ ಗೌರವವನ್ನ ಕೊಡ್ಲಿಲ್ಲ ಅಂದ್ರೆ ಭಗವಂತನಿಗೆ ಸಂತೋಷನೇ ಆಗೋದಿಲ್ಲ. ಅಂದ್ರೆ ನಾವು ಗುರುವನ್ನು ಸಹ ಭಗವಂತನ ಪ್ರತಿನಿಧಿ ಅಂತ ಹೇಳ್ಬಿಟ್ಟು ನಾವು ಗೌರವಿಸ್ಬೇಕು. ಮತ್ತೆ ನಮ್ಗಿನ್ನ ಏನ್ ಹೇಳ್ತಾ ಇದಾರೆ ಇಲ್ಲಿ, ಶಿವ ಏನ್ ಹೇಳ್ತಾ ಇದಾರೆ, ಪಾರ್ವತಿಗೆ ಭಕ್ತಿ ಮಾಡೋದ್ರಲ್ಲಿ ನಾನಾ ವಿಧವಾದ ಭಕ್ತಿಗಳಿದೆ ಅಥವಾ ಪೂಜೆಗಳಿದೆ. ಅದರಲ್ಲಿ ದೇವೋತ್ತಮ ಪರಮಪುರುಷನ ಪೂಜಿಸೋದನ್ನೇ ಅತ್ಯಂತ ಶ್ರೇಷ್ಠ. ಅವನಿಗಿಂತ ಶ್ರೇಷ್ಠ ಏನು, ಭಗವಂತನ ಭಕ್ತರ ಪೂಜೆ ಇನ್ನೂ ಶ್ರೇಷ್ಠ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಅಲ್ವಾ. ಶ್ಲೋಕ ಯಾವುದು, ಆರಾಧನಾನಾಂ ಸರ್ವೇಶಾಂ ವಿಷ್ಣೋರ್ ಆರಾಧನಂ ಪರಂ. ವಿಷ್ಣುವಿನ ಆರಾಧನೆ ಪರಂ, ಆದ್ರೆ ವಿಷ್ಣುವಿನ ಆರಾಧನೆಗಿನ್ನ ವಿಷ್ಣುವಿನ ಭಕ್ತರ ಆರಾಧನೆ ಇನ್ನ ದೊಡ್ಡದು ಅಂತ ಹೇಳ್ಬಿಟ್ಟು ಇಲ್ಲಿ ಶಿವನೇ ಪಾರ್ವತಿಗೆ ಹೇಳ್ತಾ ಇದ್ದಾರೆ. ಮತ್ತೆ ಏನ್ ಹೇಳ್ತಾ ಇದಾರೆ ನೋಡಿ, ಇದಕ್ಕಿಂತ ಮುಂಚೆ ನಾನು ಹೇಳಿರೋ ಹಾಗೇನೆ ಯಾವುದೇ ಒಂದು ಶ್ಲೋಕವನ್ನ ತಗೊಳ್ಳಿ, ಯಾವುದೇ ಒಂದು ಭಕ್ತರ ಪ್ರಾರ್ಥನೆನ ನೋಡ್ಕೊಳ್ಳಿ, ಅವ್ರು ಪ್ರಾರ್ಥನೆ ಮಾಡ್ತಿರೋದೇ ಹಾಗೆ, ನನಗೆ ನಿನ್ನ ದಾಸನಾಗುವಂತಹ ಒಂದು ವರವನ್ನ ಕರುಣಿಸು ಅಂತಾನೆ ಕೇಳ್ಕೊತಾರೆ. ಈವನ್ ಪ್ರಹ್ಲಾದ ಮಹಾರಾಜನು ಅಷ್ಟೇನೆ. ಇವಾಗ ಕೇಳ್ಕೊಬೋದಾಗಿತ್ತರ, ನರಸಿಂಹ ನಾನು ಯಾವಾಗ್ಲೂ ನಿನ್ ಪಕ್ಕನೇ ಇರ್ತೀನಿ ಅಂತ ಕೇಳ್ಕೊಬೋದಾಗಿತ್ತರ, ಅವ್ರು ಕೇಳ್ಕೊಳೋದೇ ಇಲ್ಲ. ಅವ್ರ ಏನ್ ಹೇಳ್ತಾರೆ, ನನ್ನ ಗುರುಗಳು ನಾರದರು ಅಲ್ವಾ, ಅವರ ದಾಸನಾಗಿರೋ ತರ ನನಗೆ ನೀನು ವರವನ್ನ ಕೊಡು ಭಗವಂತ ಅಂತ ಕೇಳ್ಕೊತಾರೆ. ನಾವು ಭಗವಂತನ ಜೊತೆ ಇದ್ರೆ ನಾವು ಭಗವಂತನ ಸ್ತುತಿಯನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಭಗವಂತನ ದಾಸರ ಜೊತೆ ಇದ್ರೆ ಏನಾಗತ್ತೆ, ಆಗ ನಾವು ಭಗವಂತನ ಸ್ತುತಿಯನ್ನ ನಾವು ಮಾಡ್ಬೋದು ಅಲ್ವಾ. ಅದಕ್ಕೆ ಒಂದು ಕಥೆನೂ ಸಹ ಇದೆ. ಆಕ್ಚುಲಿ ಶ್ರೀ ಸಂಪ್ರದಾಯದಲ್ಲಿ ಒಂದು ಕತೆ ಬರುತ್ತೆ. ಸೊ ಒಬ್ರು ಅವ್ರ ಹೆಸರು ಜ್ಞಾಪಕ ಬರ್ತಾ ಇಲ್ಲ ನನಗೆ. ಆ ಒಬ್ರು ಭಕ್ತ ಭಗವಂತನಿಗೆ ತುಂಬಾ ಶ್ರೇಷ್ಠ ಭಕ್ತ. ಅವರು ಭಗವಂತನಿಗೆ ನೇರವಾಗಿ ಮಾತಾಡ್ತಾ ಇರ್ತಾರೆ. ಅವ್ರು ಭಗವಂತನಿಗೆ ಗಾಳಿಯನ್ನ ಬೀಸ್ತಾ ಇರ್ತಾರೆ ದಿನ ಶ್ರೀರಂಗಮಲ್ಲಿ. ರಾಮಾನುಜಾಚಾರ್ಯರ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ, ನಿಮಗೆ ಗೊತ್ತಿದ್ಯಾ ಹೆಸರು? ಅಲ್ಲ ಇರ್ಬೋದೇನೋ, ರಾಮಾನುಜಾಚಾರ್ಯರ ಮಾತಾಜಿ. ಅಲ್ಲ, ಇಲ್ಲ ಪ್ರಭುಜಿ, ಪಿ ಇಂದ ಸ್ಟಾರ್ಟ್ ಆಗತ್ತೆ. ಸೊ ಅವರು ಭಗವಂತನ ಹತ್ರ ಮಾತಾಡ್ತಾ ಅವರು ಸೇವೆಯನ್ನ ಮಾಡ್ತಿರ್ತಾರೆ. ಭಗವಂತನಿಗೆ ಅವ್ರಂದ್ರೆ ತುಂಬಾ ಅಚ್ಚುಮೆಚ್ಚು ಆಕ್ಚುಲಿ. ಮತ್ತೆ ಇದೆಲ್ಲರಿಗೂ ಗೊತ್ತಿರುತ್ತೆ ಇವ್ರು ಎಷ್ಟು ಶ್ರೇಷ್ಠ ಭಕ್ತ ಅಂತ ಹೇಳ್ಬಿಟ್ಟು. ಅದಕ್ಕೆ ಅವ್ರಿಗೆ ಏನಾದ್ರೂ ಒಂದು ಮನಸ್ಸಲ್ಲಿ ಆಸೆಗಳಿದ್ರೆ ಅದನ್ನ ನೆರವೇರಿಸ್ಕೋಬೇಕು ಅಂತಂದ್ರೆ ಇವ್ರ ಮೂಲಕ ಅವರು ಭಗವಂತನ ಹತ್ರ ಕೇಳ್ಕೊಂಡ್ ಬಾ ಅಂತ ಹೇಳ್ಬಿಟ್ಟು ಕಳಿಸ್ತಾ ಇರ್ತಾರೆ. ಆತರ ಇರುತ್ತೆ. ಒಂದ್ಸತಿ ಒಬ್ಬ ಬ್ರಾಹ್ಮಣ ಭಗವಂತನಿಗೆ ಯಾವಾಗ್ಲೂ ಶ್ರದ್ಧೆಯಿಂದ ಪೂಜೆ ಮಾಡ್ತಿರುವಂತಹ ಬ್ರಾಹ್ಮಣ ಅವನು ಕೇಳ್ತಾನೆ, ನನಗೆ ಭಗವಂತನ ಬಳಿಗೆ ಹೋಗ್ಲಿಕ್ಕೆ ಇನ್ನ ಎಷ್ಟು ಜನ್ಮ ಬೇಕಾಗತ್ತೆ ಕೇಳ್ಕೊಂಡ್ ಬಾ ಅಂತ. ಆಗ ಅವ್ರು ಹೋಗಿ ಕೇಳ್ತಾರೆ. ಆಗ ಭಗವಂತ ಹೇಳ್ತಾರೆ, ಅವನು ಈ ಜನ್ಮದಲ್ಲೇ ನನ್ನ ಹತ್ರ ಬರ್ತಾನೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅವಾಗ ಅವ್ರಿಗೂ ಸಹ ಇವಾಗ ಯಾವ ಭಕ್ತ ಭಗವಂತನ ಕೇಳ್ತಾ ಇದಾರಲ್ಲ ಆ ಭಕ್ತನಿಗೂ ಸಹ ಅನ್ಸುತ್ತೆ, ನಾನು ಕೇಳೋಣ ಅಂತ ಹೇಳ್ಬಿಟ್ಟು, ನಾನು ಯಾವಾಗ ಭಗವಂತನ ಬಳಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು. ಅವಾಗ ಅವ್ರು ಕೇಳ್ತಾರೆ, ನಾನ್ ಯಾವಾಗ ನಿನ್ ಬಳಿಗೆ ಬರ್ತೀನಿ ಅಂತಂದಾಗ, ನಿನಗೆ ತುಂಬಾ ಸಮಯ ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅವಾಗ ಯಾಕೆ ನಾನು ನೇರವಾಗಿ ನಿನ್ನ ಪೂಜೆಯನ್ನ ಮಾಡ್ತಾ ಇದ್ದೀನಿ ಅಂತಂದ್ರೆ, ಅವಾಗ ನಿನ್ ಜೊತೆ ಎಷ್ಟು ನಾನು ಕ್ಲೋಸ್ ಆಗಿದ್ದೀನಲ್ವಾ ಅಂತ ಹೇಳಿದಾಗ, ಇಲ್ಲ ನೀನು ನನಗೆ ನೇರವಾಗಿ ನೀನು ಪೂಜೆಯನ್ನ ಮಾಡ್ತಾ ಇದೀಯಾ, ಆದ್ರೆ ಯಾರು ನನ್ನ ಭಕ್ತನಿಗೆ ಪೂಜೆಯನ್ನ ಮಾಡ್ತಾರೆ, ಸೇವೆಯನ್ನ ಮಾಡ್ತಾರೆ, ಅವರು ನನ್ನ ಬಳಿಗೆ ಬರ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಭಗವಂತ ರಂಗನಾಥ ಹೇಳ್ತಾರೆ. ಅವಾಗ್ಲೇನೆ ಇಮಿಡಿಯೇಟ್ ಆಗಿ ಅವರು ಒಬ್ಬ ಗುರುಗಳನ್ನ ಅವ್ರು ಹುಡುಕೊಂಡು ಹೋಗ್ತಾರೆ. ಅಲ್ಲೇನೆ ಅವರು
ಆ ಫ್ಯಾನ್ ಮಾಡ್ತಾ ಇರ್ತಾರೆ ಭಗವಂತನಿಗೆ, ಅದನ್ನ ಬಿಟ್ಬಿಟ್ಟು ಅವರು ಸೊ ನಾನು ಭಗವಂತನ ಭಕ್ತರ ಸೇವೆನ ನಾನು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವರು ಹೊರಟು ಬರ್ತಾರೆ ಅವರು. ಅಂದ್ರೆ ಇದರಿಂದ ನಮ್ಗೆ ಗೊತ್ತಾಗುತ್ತೆ ಆ ಭಗವಂತನ ಭಕ್ತರ ಸೇವೆಯನ್ನ ನಾವು ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಮತ್ತೆ ಸ್ಕಂದ ಪುರಾಣದಲ್ಲೂ ಸಹ ಏನನ್ನ ಹೇಳ್ತಿದ್ರೆ, ನಾವು ಭಕ್ತರ ದರ್ಶನ ಮಾಡಿದ್ರೇನೆ ಸಾಕು. ಭಕ್ತರು ಅಂದ್ರೆ ಯಾವ ತರ ಇರ್ತಾರೆ, ಅವರು ತಿಲಕವನ್ನ ಅವರು ಧರಿಸಿರ್ತಾರೆ, ಮತ್ತೆ ಅವರ ದೇಹದಲ್ಲೂ ಸಹ ಆ ತಿಲಕದಿಂದ ಅವರು ಅಲಂಕಾರ ಮಾಡ್ಕೊಂಡಿರ್ತಾರೆ. ಶಿರದಲ್ಲಿ ಅವರು ತುಳಸಿ ದಳವನ್ನ ಅವರು ಮುಡ್ಕೊಂಡಿರ್ತಾರೆ, ಗೋಪಿ ಚಂದನವನ್ನ ಧರಿಸ್ಕೊಂಡಿರ್ತಾರೆ. ಇವ್ರನ್ನ ಒಂದು ಸತಿ ನೋಡಿದ್ರು ಸಹ ಸಾಕು, ನೋಡಿ ಏನಾಗುತ್ತೆ ಅಂತ ಹೇಳ್ತಾರೆ, ಎಲ್ಲಾ ಪಾಪ ಕರ್ಮಗಳು ಸಹ ಬಿಟ್ಟು ಹೊರಟೋಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಮತ್ತೆ ಇಲ್ಲಿ ಸ್ಕಂದ ಪುರಾಣದಲ್ಲಿ ಏನನ್ನ ಹೇಳ್ತಾ ಇದ್ದಾರೆ, ಸೊ ಭಕ್ತನ ಬಳಿ ನಾವು ಅವ್ರ ಹತ್ರ ಹೋಗೋದ್ರಿಂದನೇ, ಅವರ ಪಾದ ಕಮಲಗಳನ್ನ ಸ್ಪರ್ಶ ಮಾಡೋದ್ರಿಂದನೇ, ಅವ್ರಿಗೆ ಅವ್ರನ್ನ ಉಪಚರಿಸೋದ್ರಿಂದನೇ, ಬನ್ನಿ ಕುತ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾವು ಉಪಚರಿಸೋದ್ರಿಂದನೇ ನಾವೆಲ್ಲಾ ಪಾಪ ಕರ್ಮಗಳಿಂದ ಮುಕ್ತರಾಗ್ತೀವಿ. ಬರೀ ನಾವು ಒಬ್ಬರೇ ಅಲ್ಲ, ನಮ್ಮ ಮನೆಯವರೆಲ್ಲರನ್ನೂ ಸಹ ನೋಡಿ ಹೇಳ್ತಾ ಇದ್ದಾರೆ, ನಾವು ಅವರ ಕಾರ್ಯ ಸಾಧನೆಗಳನ್ನ ಸ್ಮರಿಸಿದ್ರೂ ಸಾಕು, ಆ ವ್ಯಕ್ತಿಯ ಕುಟುಂಬದ ಜನರು ಪುನೀತರಾಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಮತ್ತಿನ್ನೇನ್ ಬೇಕು ನಮ್ಗೆ ಅಲ್ವಾ? ನೋಡಿ, ನಾವು ನಮ್ಮ ಮನೆಯವ್ರಿಗೆಲ್ಲ ಒಳ್ಳೇದ್ ಮಾಡ್ಬೇಕು ಅನ್ಕೋತೀವಿ ಅಲ್ವಾ? ಸೊ ನೋಡಿ, ನಾವು ಜಸ್ಟ್ ಸಾಧು ಸಂತರಿಗೆ ನಾವು ನಮಸ್ಕಾರ ಮಾಡಿ ಅವ್ರ ಬಗ್ಗೆ ಮಾತಾಡಿದ್ರೇನೆ ಸಾಕು, ಅವ್ರನ್ನ ಸ್ಮರಣೆ ಮಾಡಿದ್ರೇನೆ ಸಾಕು, ಅವ್ರು ಮಾಡಿರುವಂತಹ ಕಾರ್ಯಗಳನ್ನೆಲ್ಲ ನಾವು ಹೊಗಳಿದ್ರೇನೆ ಸಾಕು. ನಮ್ಗೊಬ್ರಿಗೆ ಅಲ್ಲ, ನಮ್ಮ ಮನೆಯವ್ರಿಗೂ ಸಹ ಎಲ್ಲಾ ಪಾಪ ಕರ್ಮಗಳು ಸಹ ನಾಶವಾಗಿ ಪುನೀತರಾಗ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಶಕ್ತಿಗೆ ಅನುಗುಣವಾದ ಪ್ರಭು ಸೇವೆ. ವ್ಯಕ್ತಿಯು ತನ್ನ ಆರ್ಥಿಕ ಸ್ಥಿತಿಗೆ ಅನುಗುಣವಾಗಿ ಭಗವಂತನಿಗೆ ಸಂಬಂಧಿಸಿದ ಎಲ್ಲಾ ಸಮಾರಂಭಗಳನ್ನ ಮಾಡಬೇಕೆಂದು ಆಚರಿಸಬೇಕೆಂದು ಪದ್ಮ ಪುರಾಣದಲ್ಲಿ ಹೇಳಿದೆ. ವಿವಿಧ ಹಬ್ಬ ಹರಿದಿನಗಳನ್ನು ಸಾಧ್ಯವಾಗುವ ಎಲ್ಲ ರೀತಿಯಿಂದಲೂ ಆಚರಿಸಬೇಕು ಅಲ್ವಾ? ನಾವು ಪ್ರಭುಪಾದರನ್ನ ನೋಡಿದ್ವಿ ಅಲ್ವಾ? ಅವರು 5 ವರ್ಷದ ಬಾಲಕ ಇದ್ದಾಗಲೇ ಅವ್ರು ಏನ್ ಮಾಡ್ತಾರೆ, ರಥಯಾತ್ರೆಯನ್ನ ಮಾಡ್ತಾರೆ. ಅವರ ತಂದೆ ತಾಯಿಗಳು ಎಷ್ಟು ಸಹಕಾರ ಕೊಡ್ತಾರೆ ನೋಡಿ ಅಲ್ವಾ? ಅವ್ರ ತಾಯಿ ಸಿಹಿ ತಿಂಡಿಗಳನ್ನ ಮಾಡಿ ಕೊಡ್ತಾರೆ. 1 ದಿನ ಅಲ್ಲ, 2 ದಿನ ಅಲ್ಲ, ಅವ್ರು ಇವಾಗ ಒಂದು ವಾರಗಟ್ಲೆ ಮಾಡ್ತಾರೆ. ಅಷ್ಟು ದಿನಗಳ ಕಾಲನೂ ಅವರು ಸ್ವೀಟ್ ಅನ್ನ ಮಾಡ್ಕೊಡ್ತಾರೆ. ಅಕ್ಕಪಕ್ಕದ ಮನೆಯವ್ರಿಗೆಲ್ಲರಿಗೂ ಸಹ ಹಂಚುವಷ್ಟು ಸಿಹಿ ತಿಂಡಿಯನ್ನ ಮಾಡ್ಕೊಡ್ತಾರೆ. ಮತ್ತೆ ಅವರ ತಂದೆ ಆ ರಥವನ್ನೇ ಅವರು ಆ ಮಗುವಿಗೆ ಕೊಡಿಸ್ತಾರೆ ಅಲ್ವಾ? ಮತ್ತೆ ಆ ಜಗನ್ನಾಥನ ಪೂಜೆಗೆ ಏನೆಲ್ಲ ಬೇಕು ಅದೆಲ್ಲವನ್ನ ಅವರು ಒದಗಿಸಿ ಕೊಡ್ತಾರೆ. ಮತ್ತೆ ನಮ್ಗೆ ನಮ್ಮ ಶಕ್ತಿಯಾನುಸಾರ ನಾವು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಅಲ್ವಾ? ನಾವೇನ್ ಮಾಡ್ತೀವಿ, ನಾವ್ ಇದಕ್ಕಿಂತ ಮುಂಚೆ ಚರ್ಚೆ ಮಾಡಿರೋ ಹಾಗೇನೆ ಭಗವಂತನಿಗೆ ಒಂದಿಷ್ಟು ಸಕ್ಕರೆ ಆದ್ರೆ ಸಾಕು ಅಂತ ಹೇಳ್ಬಿಟ್ಟು ಒಂದ್ ಚಿಕ್ಕ ತಟ್ಟೆಯಲ್ಲಿ ಸಕ್ಕರೆ ಇಟ್ಬಿಟ್ಟು ನಾವು ನೈವೇದ್ಯ ಮಾಡ್ಬಿಡ್ತೀವಿ ಅಲ್ವಾ? ಇಲ್ಲ, ತಪ್ಪದು ಅಲ್ವಾ? ನಮ್ಮ ಶಕ್ತಿಗೆ ಅನುಗುಣವಾಗಿ ನಾವು ಭಗವಂತನ ಎಲ್ಲ ವ್ರತಗಳನ್ನ ನಾವು ಆಚರಿಸ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಕಾರ್ತಿಕ ಮಾಸದಲ್ಲಿ ಮಾಡುವ ಭಕ್ತಿ ಸೇವೆ ನೋಡಿ, ಕರೆಕ್ಟ್ ಆಗಿ ನಮ್ಗೆ ಇವತ್ತೇನೆ ಈ ಒಂದು ಪ್ಯಾರಾಗ್ರಾಫ್ ನ ಓದುವಂತಹ ಅದೃಷ್ಟ ಸಿಕ್ಕಿದೆ. ಯಾರಾದ್ರೂ ಓದಿ. ಹರೇ ಕೃಷ್ಣ ಮಾತಾಜಿ. ಓದ್ಲಾ ಮಾತಾಜಿ? ಓದಿ ಮತ್ತೆ. ಊರ್ಜ ವ್ರತವೆಂಬುದು ಹಬ್ಬ ಹರಿದಿನಗಳ ಪೈಕಿ ಬಹು ಮುಖ್ಯವಾದುದು. ಈ ವ್ರತವನ್ನು ಕಾರ್ತಿಕ ಮಾಸದಲ್ಲಿ ಅಕ್ಟೋಬರ್, ನವೆಂಬರ್ ಆಚರಿಸಲಾಗುತ್ತದೆ. ಪ್ರಭುವನ್ನು ಅವನ ದಾಮೋದರ ರೂಪದಲ್ಲಿ ಪೂಜಿಸುವ ನಿರ್ದಿಷ್ಟ ಕಾರ್ಯಕ್ರಮದ ಮೂಲಕ ಈ ವ್ರತವನ್ನು ವಿಶೇಷವಾಗಿ ವೃಂದಾವನದಲ್ಲಿ ಆಚರಿಸಲಾಗುತ್ತದೆ. ಯಶೋದೆಯು ಕೃಷ್ಣನನ್ನು ಹಗ್ಗದಿಂದ ಬಿಗಿದು ಕಟ್ಟಿ ಹಾಕಿದ್ದನ್ನು ದಾಮೋದರ ಎನ್ನುವ ಹೆಸರು ಸೂಚಿಸುತ್ತದೆ. ಭಗವಾನ್ ದಾಮೋದರನು ಅವನ ಭಕ್ತರಿಗೆ ಬಲು ಪ್ರಿಯನಾಗಿರುವಂತೆ ದಾಮೋದರ ಅಥವಾ ಕಾರ್ತಿಕ ಎಂಬ ಮಾಸ ಎನ್ನುವುದು ಕೂಡ ಭಕ್ತರಿಗೆ ಬಲು ಪ್ರಿಯವಾದ್ದೆಂದು ಹೇಳಲಾಗುತ್ತದೆ. ಕಾರ್ತಿಕ ಮಾಸದಲ್ಲಿ ಬರುವ ಊರ್ಜ ವೃತ್ತದ ಸಮಯದಲ್ಲಿ ಭಕ್ತಿ ಸೇವೆಯನ್ನು ಮಥುರಾದಲ್ಲಿ ಮಾಡುವುದನ್ನು ವಿಶೇಷವಾಗಿ ಒತ್ತಿ ಹೇಳಲಾಗಿದೆ. ಅನೇಕ ಭಕ್ತರು ಈ ಹೊತ್ತಿಗೂ ಹಾಗೆ ಆಚರಿಸುತ್ತಾರೆ. ಕಾರ್ತಿಕ ಮಾಸದಲ್ಲಿ ಪ್ರಭು ಪೂಜೆ ಮಾಡುವ ಸಲುವಾಗಿ ಭಕ್ತರು ಮಥುರಾ ಅಥವಾ ವೃಂದಾವನಗಳಿಗೆ ಹೋಗುತ್ತಾರೆ. ಪದ್ಮ ಪುರಾಣದಲ್ಲಿ ಹೀಗೊಂದು ಉಕ್ತಿಯುಂಟು: ಭಗವಂತನು ಭಕ್ತನಿಗೆ ಮುಕ್ತಿಯನ್ನು, ಐಹಿಕ ಸುಖವನ್ನು ನೀಡಬಹುದು. ಆದರೆ ಮಥುರಾ ಪಟ್ಟಣದಲ್ಲಿ ವಿಶೇಷವಾಗಿ ಕಾರ್ತಿಕ ಮಾಸದಲ್ಲಿ ಸಕಾಲ ಭಕ್ತಿ ಸೇವೆ ಭಗವಂತನಲ್ಲಿ ಶುದ್ಧ ಭಕ್ತಿ ಸೇವೆ ಸಲ್ಲಿಸುವುದೊಂದೇ ಭಕ್ತರ ಅಪೇಕ್ಷೆಯ ಗುರಿಯಿರುತ್ತದೆ. ಈ ಮಾತಿನ ಭಾವಾರ್ಥ ಹೀಗೆ: ತನ್ನ ಭಕ್ತಿ ಸೇವೆ ಮಾಡುವ ಭಾಗ್ಯವನ್ನು ಭಗವಂತನು ಸೇವಾಶಕ್ತಿ ಇಲ್ಲದೆ ಸಾಧಾರಣ ಕರುಣಿಸುವುದಿಲ್ಲ. ಆದರೆ ನಿಯಂತ್ರಕ ತತ್ವಗಳನುಸಾರ ಕಾರ್ತಿಕ ಮಾಸದಲ್ಲಿ ಭಾರತ ಮಥುರಾ ಪಟ್ಟಣಕ್ಕೆ ಮಸಾಲೆಯಲ್ಲಿ ಮನಸ್ಸಿಲ್ಲದ ಮನಸ್ಸಿನಿಂದ ಭಕ್ತಿ ಸೇವೆ ಮಾಡುವ ಭಕ್ತರಿಗೆ ಪ್ರಭುವಿನ ಅಂತರಂಗದ ದಾಸನಾಗುವ ಭಾಗ್ಯವನ್ನು ಕರುಣಿಸಲಾಗುವುದಿಲ್ಲ. ಹರೇ ಕೃಷ್ಣ. ಕರುಣಿಸಲಾಗುವುದು. ಹರೇ ಕೃಷ್ಣ. ಇವಾಗ ಕಾರ್ತಿಕ್ ಮಾಸದಲ್ಲಿ ನೋಡಿ, ಏನು ಇಲ್ಲಿ ನಾವು ಈ ಮಾಸದಲ್ಲಿ ನಾವೇನು ವ್ರತವನ್ನ ಮಾಡ್ತೀವೋ ಅದನ್ನ ಊರ್ಜ್ವ ವ್ರತ ಅಂತ ಹೇಳ್ಬಿಟ್ಟು ಕರೀತಾರೆ. ಇದು ಇವಾಗ ಎಷ್ಟೊಂದು ಹಬ್ಬ ಹರಿದಿನಗಳನ್ನ ನಾವು ಮಾಡ್ತೀವಿ.
ಕೃಷ್ಣನಿಗೋಸ್ಕರ. ಅದರಲ್ಲಿ ಇದು ತುಂಬಾ ಮುಖ್ಯವಾದದ್ದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಇದು ಕಾರ್ತಿಕ್ ಮಾಸದಲ್ಲಿ ಬರುತ್ತೆ, ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಬರುತ್ತೆ. ಸೊ ನಾವ್ ಇದನ್ನ ಇಲ್ಲಿ ಈ ಒಂದು ಮಾಸದಲ್ಲಿ ನಾವು ದೇವೋತ್ತಮ ಪರಮ ಪುರುಷನನ್ನ ಆ ದಾಮೋದರ ರೂಪದಲ್ಲಿ ನಾವು ಪೂಜೆನ ನಾವು ಮಾಡ್ತೀವಿ ಅಲ್ವಾ. ದಾಮೋದರ ಅಂತಂದ್ರೆ ಏನರ್ಥ? ದಾಮ ಅಂತಂದ್ರೆ ಹಗ್ಗ, ಉದರ ಅಂದ್ರೆ ಹೊಟ್ಟೆ ಅಲ್ವಾ. ಆ ಪ್ರೇಮ ಅನ್ನೋ ಒಂದು ಹಗ್ಗದಿಂದ ಯಶೋಧ ಮಾತೆ ಭಗವಂತನ ಆ ಹೊಟ್ಟೆಗೆ ಅವಳು ಕಟ್ಟಿ ಅದನ್ನ ಅವಳು ಭಗವಂತನನ್ನ ಬಂಧಿಸ್ತಾಳೆ ಅಲ್ವಾ. ಸೊ ಆ ದಾಮೋದರ ಅನ್ನೋದು ಅದನ್ನ ಸೂಚಿಸ್ತಾ ಇದೆ ಈಗ. ಮತ್ತೆ ಇದು ಭಗವಾನ್ ದಾಮೋದರ ಅವನ ಭಕ್ತರಿಗೆ ಬಲು ಪ್ರಿಯನಾಗಿರುವಂತೆ ದಾಮೋದರ ಅಥವಾ ಕಾರ್ತಿಕ ಎಂಬ ಮಾಸ ಎನ್ನುವುದು ಕೂಡ ಭಕ್ತರಿಗೆ ಬಲು ಪ್ರಿಯ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರೆ. ಅಂದ್ರೆ ಆ ದಾಮೋದರ ಲೀಲೆ ಅನ್ನೋದು ನಮ್ಗೆ ಏನಪ್ಪಾ ಇದ್ರಲ್ಲಿ ಇದೆ ಅಂತ ನಾವ್ ಅನ್ಕೋತೀವಿ. ಸಾರಿ, ಆ ದಾಮೋದರ ಲೀಲೆಯಲ್ಲಿ ಏನಪ್ಪಾ ಇದೆ ಅಂತ ನಾವ್ ಅನ್ಕೋತೀವಿ ಅಲ್ವಾ. ನೋಡಿ, ಆದ್ರೆ ದಾಸರಿಗೆ ಅವ್ರಿಗೆಲ್ಲಾನು ಆ ಭಕ್ತರಿಗೆಲ್ಲ ಎಷ್ಟು ಅದರ ಒಂದು ಮಹತ್ವ ಅವ್ರಿಗೆ ಅರ್ಥ ಆಗುತ್ತೆ ಅಲ್ವಾ. ಏನೊಂದು ಮಗುಗೆ ಕಟ್ಟಾಕೋದು ಅದೇನ್ ದೊಡ್ಡದೊಂದು ಅಂತ ನಾವ್ ಅನ್ಕೋತೀವಿ ಅಲ್ವಾ. ಆದ್ರೆ ಅವ್ರು ಯಾರು ಕಟ್ಟಾಕಿಸ್ಕೊಂಡ್ರವ್ರು ಯಾರು ಅಂತ ನಾವ್ ಅರ್ಥ ಮಾಡ್ಕೋಬೇಕು. ಆಗ ಅಷ್ಟೇ ಆ ಲೀಲೆ ತುಂಬಾ ಗ್ರೇಟ್ ಅನ್ಸುತ್ತೆ ಅಲ್ವಾ. ಇವಾಗ ನೀವು ಪ್ರೈಮ್ ಮಿನಿಸ್ಟರ್ನ ನೀವು ಅವ್ರ ಹೆಗಲ ಮೇಲೆ ಕೈ ಹಾಕೊಂಡು ನೀವು ನಡ್ಕೊಂಡು ಹೋಗ್ತಿದ್ರೆ ನಾವ್ ನೋಡಿದವ್ರು ನಮ್ಗೆ ಏನ್ ಅನ್ಸುತ್ತೆ ಅಲ್ವಾ. ಅವ್ರು ಎಷ್ಟು ಕ್ಲೋಸ್ ಆಗಿದ್ರೆ ಪ್ರೈಮ್ ಮಿನಿಸ್ಟರ್ ಹತ್ರ ಅಲ್ವಾ. ಇನ್ನೆಂತಹ ಕ್ವಾಲಿಟಿ ನಿಮ್ಗಿರ್ಬೇಕು ಅಂತ ನಮ್ಗೆ ಅನ್ಸುತ್ತೆ ಅಲ್ವಾ. ಅದೇ ತರನೇ ಆ ವ್ಯಕ್ತಿ ಯಾರು ಅಂತ ನಮ್ಗೆ ಆ ವ್ಯಕ್ತಿಯ ಶ್ರೇಷ್ಠತೆ ಗೊತ್ತಾದಾಗ ಅಷ್ಟೇನೇನೆ ಆ ಒಂದು ಆ ಲೀಲೆಗೆ ತುಂಬಾ ಒಂದು ಪ್ರಾಮುಖ್ಯತೆ ಬರ್ಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಅದೇ ತರನೇ ಇವಾಗ ಆ ದಾಮೋದರ ಅಂದ್ರೆ ತುಂಬಾ ಇಷ್ಟ, ದಾಮೋದರ ಲೀಲೆ ಅಂದ್ರೆ ತುಂಬಾ ಇಷ್ಟ. ಅದೇ ತರನೇ ಈ ಕಾರ್ತಿಕ ಮಾಸದಲ್ಲೇ ಆ ದಾಮೋದರ ಲೀಲೆ ಬಂದಿರೋದು. ಅದಕ್ಕೋಸ್ಕರ ಈ ಕಾರ್ತಿಕ ಮಾಸನೂ ಸಹ ಭಗವಂತನ ಭಕ್ತರಿಗೆ ತುಂಬಾ ಶ್ರೇಷ್ಠ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಆದ್ರೆ ಇದನ್ನ ಎಲ್ಲಿ ಮಾಡ್ಬೇಕು ಅಂತಾನು ಹೇಳ್ತಾ ಇದಾರೆ. ಇದನ್ನ ಮಥುರಾದಲ್ಲಿ ಮಾಡೋದು ತುಂಬಾ ಶ್ರೇಷ್ಠ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮತ್ತೆ ಈಗ್ಲೂ ಸಹ ಎಷ್ಟೊಂದ್ ಜನ ಭಕ್ತರು ಈ ಕಾರ್ತಿಕ ಮಾಸದಲ್ಲಿ ಅವರು ಅಲ್ಲಿ ಮಥುರಾ ಪಟ್ಟಣಕ್ಕೆ ಹೋಗಿ ಅಲ್ಲಿ ವಾಸ ಮಾಡಿ ಅಥವಾ ವೃಂದಾವನಕ್ಕೆ ಹೋಗ್ಬಿಟ್ಟು ಅಲ್ಲಿ ಈ ಒಂದು ಕಾರ್ತಿಕ ಮಾಸವನ್ನ ಅವರು ಕಳೀತಾರೆ. ಅಲ್ಲಿ ಭಗವಂತನ ಸೇವೆಯನ್ನ ಅವರಲ್ಲಿ ಮಾಡ್ತಾರೆ. ಮತ್ತೆ ಇಲ್ಲಿ ಪದ್ಮ ಪುರಾಣದಲ್ಲಿ ಹೇಳ್ತಾ ಇದಾರೆ, ಭಗವಂತ ತನ್ನ ಭಕ್ತರಿಗೆ ಒಂದ್ ಮುಕ್ತಿ ಬೇಕಾದ್ರೆ ಕೊಟ್ಬಿಡ್ತಾರೆ, ಐಹಿಕ ಸುಖವನ್ನ ಬೇಕಾದ್ರೆ ಕೊಟ್ಬಿಡ್ತಾರೆ, ಆದ್ರೆ ಭಕ್ತಿಯನ್ನ ಕೊಡೋದಿಲ್ಲ ಅಲ್ವಾ. ಅದ್ರಲ್ಲೂ ವಿಶೇಷವಾಗಿ ಇಲ್ಲಿ ಮಧುರಾ ಪಟ್ಟಣದಲ್ಲಿ ನಾನು ಹೋಗಿ ಕಾರ್ತಿಕ್ ಮಾಸದಲ್ಲಿ ಇದ್ಕೊಂಡು ಈ ಊರ್ಜರ ವ್ರತ ಮಾಡ್ತೀನಿ ಅಂತ ಏನಾದ್ರು ನಾನು ಸಂಕಲ್ಪ ಮಾಡ್ಕೊಂಡ್ರೆ ಅದು ತುಂಬಾ ಕಷ್ಟ. ಅದನ್ನೇ ಇಲ್ಲಿ ಹೇಳ್ತಿದ್ದಾರೆ. ಇವಾಗ ನಮ್ಗೆ ಅಕಸ್ಮಾತ್ ಒಂದು ಅನುಗ್ರಹ ಸಿಕ್ತು ಅಂತಂದ್ರೆ ಆ ಭಗವಂತನ ಕೃಪಾ ಕಟಾಕ್ಷ ಇದೆ ಅಂತಾನೆ ಅರ್ಥ. ನೋಡಿ, ಇಲ್ಲಿ ಅಕಸ್ಮಾತ್ ಯಾರಾದ್ರೂ ಮಧುರಾ ಪಟ್ಟಣಕ್ಕೆ ಹೋಗ್ಬಿಟ್ಟು ನಮ್ಗೆ ಏನ್ ಮನ್ಸೇ ಇರೋದಿಲ್ಲ ಈ ಊರ್ಜರ ವ್ರತ ಮಾಡ್ಲಿಕ್ಕೆ, ಆದ್ರೂ ಸಹ ನಾವು ಮನಸ್ಸಿನಿಂದ ಮಾಡಿದ್ರು ಸಹ ನೋಡಿ ಇಲ್ಲಿ ಅಂತವನ್ಗೆ ಭಗವಂತನ ದಾಸನಾಗುವಂತಹ ಭಾಗ್ಯವನ್ನ ಭಗವಂತ ಕೊಡ್ತಾರೆ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು ಅಲ್ವಾ. ನಮ್ಗೆ ಇಲ್ಲಿ ತನಕ ನಾವ್ ಏನನ್ನ ನೋಡಿದ್ವಿ, ಭಗವಂತನಿಗೆ ಬೇರೆ ಏನೂ ಬೇಡ, ಅವನಿಗೆ ಬೇಕಾಗಿರೋದೇ ಭಕ್ತಿ ಅಲ್ವಾ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ಅಲ್ವಾ. ನಾವು ಭಕ್ತಿಯಿಂದ ಅರ್ಪಿಸಿದ್ರೆ ಅಷ್ಟೇ ಅದನ್ನ ಸ್ವೀಕರಿಸ್ತಾನೆ ಅಂತ ಹೇಳಿದ್ದಾರೆ. ಆದ್ರೆ ಇಲ್ಲಿ ಈ ಕಾರ್ತಿಕ ಮಾಸ ಎಷ್ಟು ಶ್ರೇಷ್ಠ ಅಂದ್ರೆ ನಾವು ಮನಸ್ಸಿನಿಂದ ನಾವು ಮಾಡಿದ್ರು ಸಹ ಭಗವಂತನ ಆ ಒಂದು ಅಂತರಗದ ದಾಸನಾಗುವಂತಹ ಭಾಗ್ಯ ನಮ್ಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇದಕ್ಕಿನ್ನ ಇನ್ನೇನ್ ಬೇಕು ನೋಡಿ. ನಮ್ಗುನು ಸಹ ಎಷ್ಟು ಪರಮ ಪವಿತ್ರರಾಗ್ತೀವಿ, ನಾವು ಪಾವನರಾಗ್ತೀವಿ, ನಮ್ಮ ಮನೆಯವರೆಲ್ಲರೂ ಸಹ ಪಾವನರಾಗ್ತಾರೆ. ಇದಕ್ಕಿನ್ನ ಇನ್ನೇನ್ ಬೇಕು ನಮ್ಗೆ ಅಲ್ವಾ. ಇದನ್ನ ನಮ್ಗೆ ಇಲ್ಲಿ ರೂಪ ಗೋಸ್ವಾಮಿಯವರು ಅರ್ಥ ಮಾಡಿಸ್ತಾ ಇದ್ದಾರೆ. ಹಬ್ಬ ಹರಿದಿನಗಳ ಆಚರಣೆ ಯಾರಾದ್ರೂ ಓದಿ, ಯಾರು ಓದಿಲ್ವೋ ಅವ್ರು ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ ಪ್ರಭುವಿನ ಹಬ್ಬ ಹರಿದಿನಗಳ ಆಚರಣೆ. ಪ್ರಭುವಿನ ಅಭಿಭಾರ್ಯವಾದ ದಿನ, ಹುಟ್ಟಿದ ಹಬ್ಬ ಮತ್ತು ಅವನ ಲೋಕೋತ್ತರ ಕಾರ್ಯಗಳ ಸಂಬಂಧದಲ್ಲಿ ಆಚರಿಸಲಾಗುವ ಹಬ್ಬ ಹರಿದಿನಗಳ ವಿಷಯಕವಾಗಿ ಭವಿಷ್ಯ ಪುರಾಣದಲ್ಲಿ ಒಂದು ವಚನ ಉಂಟು. ಪ್ರಿಯ ಪ್ರಭು ಜನಾರ್ದನನೇ, ಕೃಷ್ಣನೇ, ದೇವಕಿಯು ನಿನಗೆ ಜನ್ಮವಿತ್ತ ದಿನವನ್ನು ದಯೆಯಿಟ್ಟು ತಿಳಿಸು. ಈ ವಿಷಯವನ್ನು ನೀನು ಕರುಣೆಯಿಟ್ಟು ನಮಗೆ ತಿಳಿಸಿಯಾದರೆ ಆ ದಿನ ನಾವು ದೊಡ್ಡ ಹಬ್ಬವನ್ನು ಆಚರಿಸುತ್ತೇವೆ. ಹೇ ಕೇಶಿ ವಿನಾಶಕನೇ, ನಾವು 100ಕ್ಕೆ 100 ಭಾಗ ನಿನಗೆ ಶರಣಾಗತರಾದ ಆತ್ಮರು ಮತ್ತು ನಾವು ಆಚರಿಸುವ ಹಬ್ಬ ಹರಿದಿನಗಳ ಮೂಲಕ ನಿನ್ನನ್ನು ಸಂತೃಪ್ತಿಗೊಳಿಸುವುದೇ ನಮ್ಮ ಬಯಕೆಯಾಗಿದೆ. ಭಗವಂತನಿಗೆ ಸಂಬಂಧಪಟ್ಟಂತೆ ವಿವಿಧ ಹಬ್ಬಗಳನ್ನು ಆಚರಿಸುವ ಸಂಬಂಧದಲ್ಲಿ ಭಕ್ತನು ಭಗವಂತನಿಗೆ ಪ್ರಿಯನಾಗುತ್ತಾನೆಂಬುದಕ್ಕೆ ಭವಿಷ್ಯ ಪುರಾಣದ ಮೇಲಿನ ಮಾತುಗಳು ಸಾಕ್ಷಿಯಂತಿವೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನೋಡಿ, ಇವಾಗ ನಮ್ಮ ಯಾವುದೇ ಒಂದು ಕೆಲಸ ಕಾರ್ಯಗಳು ಏನು ಅಂದ್ರೆ ಅದು ನಮ್ಗೆ ಕೊಡ್ಬೇಕು ಅಥವಾ ಎಂತಹ ದಿಕ್ಕಿನಲ್ಲಿ ಸಾಗ್ಬೇಕು ಅಂತಂದ್ರೆ ನಾವು ಭಗವಂತನಿಗೆ ಹತ್ರ ಆಗ್ತಾ ಹೋಗ್ಬೇಕು, ಅವ್ರಿಗೆ ತುಂಬಾ ಪ್ರಿಯರಾಗ್ಬೇಕು ನಾವು ಅಲ್ವಾ. ಭಗವದ್ಗೀತೆಯಲ್ಲೂ ಸಹ ಹೇಳಿದ್ರು, ನನಗೆ ನನ್ನ ಬಗ್ಗೆ ಯಾರು ಈ ಜ್ಞಾನವನ್ನ ಎಲ್ಲರಿಗೆ ಹಂಚುತ್ತಾರೆ ಅಲ್ವಾ, ಈ ಜ್ಞಾನವನ್ನ ಬೇರೆಯವ್ರಿಗೆಲ್ಲ ಕೊಡ್ತಾರೆ, ಅವ್ರು ನನಗೆ
ಎಷ್ಟು ಪ್ರಿಯರಾದವರು ಅಂತಂದ್ರೆ ಅವ್ರು ಯಾವಾಗ್ಲೂ ನನಗೆ ಪ್ರಿಯರಾದವರು, ಅವ್ರನ್ನ ಬಿಟ್ರೆ ನನಗೆ ಇನ್ಯಾರು ಪ್ರಿಯರಾದವರಲ್ಲ ಅಂತ ಹೇಳಿದ್ರು ಅಲ್ವಾ. ನಾವಿವಾಗ ಭಗವಂತನಿಗೆ ಪ್ರಿಯರಾಗ್ಬೇಕು ಅಂತಂತಂದ್ರೆ ನಾವು ಭಗವಂತ ಏನನ್ನ ಹೇಳಿದ್ರು ಅದನ್ನ ಮಾಡ್ಬೇಕು. ಅಂದ್ರೆ ಈ ಜ್ಞಾನದ ಬಗ್ಗೆ ನಾವೆಲ್ಲರಿಗೂ ಸಹ ಅರಿವನ್ನ ನಾವು ಮೂಡಿಸ್ಬೇಕು, ಪ್ರಚಾರ ಮಾಡ್ಬೇಕು ಅಲ್ವಾ. ಸೊ ಅದೇ ತರ ನಮ್ಗೆ ಇಲ್ಲಿ ಏನನ್ನ ಹೇಳ್ತಾ ಇದಾರೆ, ಈ ಹಬ್ಬ ಹರಿದಿನಗಳನ್ನ ಇವಾಗ ಆವಿರ್ಭಾವ ತಿರುಭಾವ ಅಂತ ಹೇಳ್ತೀವಿ. ಆವಿರ್ಭಾವ ಇವಾಗ ನಾವು ಹುಟ್ಟಿನ ದಿನ ಮತ್ತೆ ಸಾಯೋ ದಿನ ತಿಥಿ ಆತರ ಅಂತ ಹೇಳ್ತೀವಿ ಅಲ್ವಾ. ಆದ್ರೆ ಭಗವಂತನ ಒಂದು ಅವತಾರ ಆಗಿರೋದು ಮತ್ತೆ ಅವ್ರು ಈ ಒಂದು ಭೌತಿಕ ಪ್ರಪಂಚದಿಂದ ಅವರು ಕಣ್ಮರೆಯಾಗಿ ತನ್ನ ನಿಜಧಾಮಕ್ಕೆ ಹೋಗಿರೋ ದಿನಗಳನ್ನ ನಾವು ಆತರ ಹೇಳೋದಿಲ್ಲ. ನಾವು ಅವ್ರು ಏನನ್ನ ಹೇಳ್ತೀವಿ, ಆವಿರ್ಭಾವ ಅಂತಂದ್ರೆ ಅವರು ಇಲ್ಲಿ ಕಾಣಿಸ್ಕೊಂಡಿರುವಂತಹ ದಿನ. ತಿರುಭಾವ ಅಂತಂದ್ರೆ ಅವರು ಮತ್ತೆ ಅಂದ್ರೆ ಮತ್ತೆ ಅವರು ತಮ್ಮ ಲೋಕಕ್ಕೆ ಹೋಗಿರುವಂತಹ ದಿನ. ಅವರೊಬ್ರೇ ಅಲ್ಲ, ಭಗವಂತನ ಭಕ್ತರು ಯಾರೆಲ್ಲ ಇದ್ದಾರೆ, ಇವಾಗ ಗೋಸ್ವಾಮಿಗಳು ಆತರ ಶ್ರೇಷ್ಠ ಭಕ್ತರೆಲ್ಲ ಯಾರಿದಾರೆ ಅವರ ಒಂದು ಹುಟ್ಟಿದ ದಿನವನ್ನು ಸಹ ನಾವು ಆವಿರ್ಭಾವ ಅಂತ ಹೇಳ್ತೀವಿ. ಮತ್ತೆ ತಿರುಭಾವ ಅಂದ್ರೆ ಅವರು ವಾಪಸ್ ಹೋಗಿರುವಂತಹ ಆ ದಿನ ಅಲ್ವಾ. ಅಥವಾ ನಾವು ಇವಾಗ ಗೋಕುಲಾಷ್ಟಮಿಗ ನಾವೇನ್ ಹೇಳ್ತೀವಿ, ಕೃಷ್ಣ ಜಯಂತಿ ಅಂತ ಹೇಳ್ತೀವಿ. ಆ ಜಯಂತಿ ಅನ್ನೋ ಒಂದು ಪದವನ್ನ ನಾವು ಆ ಕೃಷ್ಣನಿಗೆ ಮಾತ್ರ ನಾವು ಉಪಯೋಗಿಸ್ಬೇಕು, ಬೇರೆಯವ್ರಿಗೆ ನಾವು ಉಪಯೋಗಿಸಾಗಿಲ್ಲ. ನಾವಿವಾಗ ಜನರಲ್ ಆಗಿ ಉಪಯೋಗಿಸ್ಬಿಡ್ತಾ ಇದೀವಲ್ವಾ, ಅವ್ರಿಗೆ ಉಪಯೋಗಿಸಂಗಿಲ್ಲ. ಜಯಂತಿ ಅಂತಂದ್ರೆ ಆ ಸಮಯದಲ್ಲಿ ಭಗವಂತ ಹುಟ್ಟಿದ ದಿನ ಈ ಎಲ್ಲ ನಕ್ಷತ್ರಗಳು ಸಹ ಒಂದು ಶುಭಕರವಾಗಿರುವಂತಹ ಒಂದು ಸ್ಥಾನದಲ್ಲಿ ಇರುತ್ತೆ. ಅದನ್ನ ಜಯಂತಿ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಭಗವಂತ ಬಂದಾಗ ಮಾತ್ರನೇ ಅದು ಸಾಧ್ಯ ಆಗೋದು ಅಲ್ವಾ. ಆತರ ಮಂಗಳಕರವಾದಂತಹ ಒಂದು ಗಳಿಗೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಆ ಜಯಂತಿ ಅನ್ನೋ ಒಂದು ಪದವನ್ನ ನಾವು ಭಗವಂತನಿಗೆ ಮಾತ್ರ ನಾವು ಮೀಸಲಾಗಿಡ್ಬೇಕು. ಸೊ ಅದಕ್ಕೆ ಇನ್ನ ಬೇರೆ ಹೆಸರುಗಳು ಅಂದ್ರೆ ಆವಿರ್ಭಾವ ತಿಥಿ ಮತ್ತೆ ತಿರುಭಾವ ತಿಥಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದು ಇಲ್ಲಿ ಏನನ್ನ ಹೇಳ್ತಾ ಇದಾರೆ, ದೇವಕಿಯು ನಿನಗೆ ಜನ್ಮವಿತ್ತ ದಿನವನ್ನ ದಯವಿಟ್ಟು ತಿಳಿಸು. ಈ ವಿಷಯವನ್ನು ನೀನು ಕರುಣೆ ಇಟ್ಟು ನಮಗೆ ತಿಳಿಸಿ, ಆದರೆ ಆ ದಿನವನ್ನ ನಾವು ದೊಡ್ಡ ಆ ದಿನ ನಾವು ದೊಡ್ಡ ಹಬ್ಬವನ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಹೇ ಕೇಶಿ ವಿನಾಶಕನೇ, ನಾವು 100ಕ್ಕೆ 100 ಭಾಗ ನಿನಗೆ ಶರಣಾಗತರಾದ ಆತ್ಮರು ಮತ್ತು ನಾವು ಆಚರಿಸುವ ಹಬ್ಬ ಹರಿದಿನಗಳ ಮೂಲಕ ನಿನ್ನನ್ನು ಸಂತೃಪ್ತಿಗೊಳಿಸುವುದೇ ನಮ್ಮ ಬಯಕೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನೋಡಿ ಅಲ್ಲಿ ನೀವು ಗೋವರ್ಧನ ಲೀಲೆಯನ್ನ ನೋಡಿದ್ರು ಅಷ್ಟೇನೆ, ಆ ಚಿಕ್ಕ ಬಾಲಕ ಅಲ್ವಾ, ಅವ್ರು ಕೃಷ್ಣ ಬಂದು ಹೇಳ್ತಾರೆ, ಅಪ್ಪ ನೀನ್ ಯಾಕೆ ಇಲ್ಲಿ ಇಂದ್ರನ ಪೂಜೆಯನ್ನ ಮಾಡ್ತಾ ಇದ್ಯಾ ಅಲ್ವಾ. ಇಂದ್ರ ಏನನ್ನೂ ಮಾಡ್ತಾ ಇಲ್ಲ, ಅವನು ದೇವೋತ್ತಮ ಪರಮ ಪುರುಷ ಏನು ಆಜ್ಞೆಯನ್ನ ಮಾಡ್ತಾ ಇದ್ರು ಅದನ್ನ ಅವರು ಪಾಲನೆ ಮಾಡ್ತಾ ಇದಾರೆ ಅಷ್ಟೇನೆ. ನೀವು ಇಂದ್ರನಿಗೆ ಯಾಕೆ ಪೂಜೆನ ನೀವು ಮಾಡ್ತೀರಾ, ಅದನ್ನ ನಿಲ್ಲಿಸಿ, ಅದರ ಬದಲು ನೀವು ಗೋವರ್ಧನಿಗೆ ಪೂಜೆಯನ್ನ ಮಾಡಿ ಅಂತಂದ್ರೆ ನೋಡಿ ಅವರೆಲ್ಲರೂ ಸಹ ಎಷ್ಟು ಬೇಗ ಅವರು ಒಪ್ಕೋತಾರೆ ಕೃಷ್ಣನ ಮಾತುಗಳಿಗೆ ಅಲ್ವಾ. ಕೃಷ್ಣನ ಮಾತುಗಳಿಗೆ ಒಪ್ಕೊಂಡು ಅವರು ಆ ಗೋವರ್ಧನನ ಪೂಜೆಯನ್ನ ಅವರು ಮಾಡ್ತಾರೆ ಅಲ್ವಾ. ಗೋವರ್ಧನ ಬೇರೆ ಅಲ್ಲ, ದೇವೋತ್ತಮ ಪರಮ ಪುರುಷ ಬೇರೆ ಅಲ್ಲ ಅಂತ ಹೇಳ್ಬಿಟ್ಟು ಕೃಷ್ಣ ಅರ್ಥ ಮಾಡಿಸ್ತಾರೆ. ಅವರೆಲ್ಲರೂ ಸಹ ಗೋವರ್ಧನನ ಸಂತೋಷವೇ ಅವರ ಸಂತೋಷ ಆಗತ್ತೆ, ಕೃಷ್ಣನ ಸಂತೋಷವೇ ಅವರ ಸಂತೋಷ ಆಗತ್ತೆ ಅಲ್ವಾ. ಅವ್ರು ನೋಡಿ ಆ ಹಬ್ಬ ಹರಿದಿನಗಳನ್ನ ಅವರು ತಮ್ಮ ಸಂತೋಷಕ್ಕೆ ಆಚರಣೆ ಮಾಡ್ಕೊಳೋದಿಲ್ಲ, ಅವರು ಕೃಷ್ಣನ ಸಂತೋಷಕ್ಕೆ ಆಚರಣೆ ಮಾಡ್ಕೊಂಡು ಅವರು ಇನ್ನ ಹತ್ರ ಆಗ್ತಾರೆ ಕೃಷ್ಣನಿಗೆ. ಸೊ ಅದನ್ನ ನಮ್ಗೆ ಇಲ್ಲಿ ಹೇಳ್ತಿದ್ರೆ, ಹಬ್ಬ ಹರಿದಿನ ದಿನಗಳ ಮೂಲಕ ನಾವು ಯಾವ ತರ ನಾವು ಒಂದು ಪ್ರಜ್ಞೆಲಿ ನಾವು ಆ ಒಂದು ಹಬ್ಬ ಹರಿದಿನಗಳನ್ನ ಆಚರಿಸ್ಬೇಕಂತಂದ್ರೆ ಭಗವಂತನ ಸಂತೃಪ್ತಿಗೋಸ್ಕರ ನಾವು ಆಚರಿಸ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ತುಂಬು ಭಕ್ತಿಯ ವಿಗ್ರಹಾರಾಧನೆ ಬಗ್ಗೆ ಇದೊಂದು ಓದ್ಬಿಟ್ಟು ನಿಲ್ಸಣಂತೆ. ಹರೇ ಕೃಷ್ಣ. ಯಾರಾದ್ರೂ ಓದಿ. ಹರೇ ಕೃಷ್ಣ ಮಾತಾಜಿ. ಓದ್ಲಾ ಮಾತಾಜಿ? ಓದಿ ಪ್ರಭು. ಈ ಬಗ್ಗೆ ಆದಿಪುರಾಣವು ಹೀಗೆ ಎನ್ನುತ್ತದೆ. ಪ್ರಭುವಿನ ಪವಿತ್ರ ನಾಮ ಸಂಕೀರ್ತನೆಯಲ್ಲಿ ನಿರಂತರವಾಗಿ ಮಗ್ನನಾಗಿರುವ ಹಾಗೂ ಭಕ್ತಿ ಸೇವಾ ನಿರಾತನಾಗಿರುವ ಕಾರಣ ಲೌಕಿಕ ಆನಂದವನ್ನು ಅನುಭವಿಸುವ ವ್ಯಕ್ತಿಗೆ ಮುಕ್ತಿಯೊಂದನ್ನೇ ಅಲ್ಲದೆ ಭಕ್ತಿ ಸೇವೆಗೆ ಅನುವಾಗುವ ಸೌಕರ್ಯಗಳನ್ನು ನೀಡಲಾಗುವುದು. ಮುಕ್ತಿ ಎಂದರೆ ಐಹಿಕ ಕಾಲುಷ್ಯಗಳಿಂದ ಬಿಡುಗಡೆ. ಮುಕ್ತನಾದವನು ಮತ್ತೆ ಐಹಿಕ ಜಗತ್ತಿನಲ್ಲಿ ಹುಟ್ಟಬೇಕಾಗಿಲ್ಲ. ತಮ್ಮ ವೈಯಕ್ತಿಕ ಅಸ್ತಿತ್ವವನ್ನು ಕೊನೆಗಾಣಿಸಲು ಆಧ್ಯಾತ್ಮಿಕ ಅಸ್ತಿತ್ವದಲ್ಲಿ ಲೀನವಾಗಲು ನಿರಾಕಾರವಾದಿಗಳು ಬಯಸುತ್ತಾರೆ. ಆದರೆ ಶ್ರೀಮದ್ ಭಾಗವತವು ಹೇಳುವ ಪ್ರಕಾರ ಮುಕ್ತಿ ಎನ್ನುವುದು ವ್ಯಕ್ತಿಯು ತನ್ನ ಸಹಜ ಸ್ಥಾನದಲ್ಲಿ ನಿಲ್ಲುವ ನಿಟ್ಟಿನಲ್ಲಿ ಮೊದಲ ಮೆಟ್ಟಿಲು. ಪ್ರಭುವಿನ ಭಕ್ತಿ ಸೇವೆಯಲ್ಲಿ ನೆಲೆ ನಿಂತಿರಬೇಕಾದ್ದು ಜೀವಿಯ ಸಹಜ ಸ್ಥಿತಿ. ಭಕ್ತಿ ಸೇವೆಯಲ್ಲಿ ನಿರತರಾಗಿರುವಷ್ಟರಿಂದ ಭಕ್ತನು ತೃಪ್ತಿ ಕಾಣುತ್ತಾನೆಂಬುದು ಆದಿಪುರಾಣದ ಮೇಲಿನ ಮಾತಿನಿಂದ ತೋರಿಬರುತ್ತದೆ. ಭಕ್ತನು ಐಹಿಕ ಸ್ಥಿತಿಯಿಂದಾಗಲಿ ಬದ್ಧ ಜೀವನದಿಂದಾಗಲಿ ಮುಕ್ತನಾಗಬೇಕೆಂದು ಬಯಸುವುದಿಲ್ಲ. ಬೇರೆಯ ಮಾತುಗಳಲ್ಲಿ ಹೇಳುವುದಾದರೆ ಭಕ್ತಿ ಸೇವೆಯಲ್ಲಿ ತೊಡಗಿಕೊಂಡಿರುವ ಯಾರೇ ಆಗಲಿ ಬದುಕಿನ ಐಕ್ಯ ಸ್ಥಿತಿಗೆ ಬದ್ಧನಾಗಿಲ್ಲ, ಆದರೆ ಹಾಗೆ ಕಾಣಬಹುದು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಅದು ನಾವು ಇದಕ್ಕಿಂತ ಮುಂಚೆ ನಾವು ಚರ್ಚೆ ಮಾಡಿದೀವಿ ಅಲ್ವಾ. ನೋಡಿ ಇಲ್ಲಿ ನಾವು ಭಕ್ತಿಯನ್ನ ಮಾಡ್ಬೇಕು ಅಂತಂದ್ರೆ ಭಗವಂತ ಅವರೆಷ್ಟು ಕರುಣಾಮಯಿ ಅಂದ್ರೆ ನಮಗೋಸ್ಕರ ಅಲ್ಲ, ನಮ್ಗೆ ಭಗವಂತನನ್ನ ನಾವು ನಮ್ಮ ಮುಂದೆ ಬಂದು ನಿಂತ್ಕೊಂಡ್ರು ಸಹ ನಾವು ಕಾಣ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಮ್ಗೆ ಅಂತಹ ಚಕ್ಷುಗಳಿದೆ, ಚರ್ಮ ಚಕ್ಷುಗಳಿದೆ. ನಮಗ್ ಗೊತ್ತಿರೋ ಹಾಗೇನೆ ಭಗವದ್ಗೀತೆಯಲ್ಲಿ ನಾವು ತಿಳ್ಕೊಂಡ್ರೋ ಹಾಗೇನೆ ಸರ್ವವ್ಯಾಪಿ ಅವ್ರೆಲ್ಲಾ ಕಡೆ ಇದಾರೆ. ಅಣು ರೇಣು ತೃಣ ಕಾಷ್ಟ ಎಲ್ಲದ್ರಲ್ಲೂ ಇದಾರೆ. ಹಂಗಿದ್ದಾಗ ನಮ್ಗೆ ಯಾಕೆ ಕಾಣಿಸ್ತಿಲ್ಲ?
ಅಲ್ವಾ? ನಮ್ ಒಳಗಡೆನೂ ಇದ್ದಾರೆ, ಹೊರಗಡೆನೂ ಇದ್ದಾರೆ ಅಂತ ನಾವು ತಿಳ್ಕೊಂಡಿದೀವಿ ಅಲ್ವಾ? ನಮ್ಗೆ ಯಾಕೆ ಮತ್ತೆ ಒಂದು ಈ ವಿಗ್ರಹ ಬೇಕು ಅಂದ್ರೆ ನಮ್ಗೆ ಕಾಣಿಸ್ತಿಲ್ಲ, ಅವರು ಎಲ್ಲ ಕಡೆ ಇದ್ದಾರೆ, ಸರ್ವವ್ಯಾಪಿ. ಆದ್ರೆ ನಾವು ಈ ಇಂತಹ ಒಂದು ಚರ್ಮ ಚಕ್ಷುಗಳಿಂದ ಅವ್ರನ್ನ ನೋಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಪ್ರೇಮಾಂಜನ ಚುರಿತ ಭಕ್ತಿ ವಿಲೋಚನೆಯನ್ನ, ಪ್ರೇಮ ಅನ್ನೋ ಒಂದು ಅಂಜನವನ್ನ ನಾವು ಕಣ್ಣಿಗೆ ಹಾಕೊಂಡು ನೋಡಿದ್ರೆ ಅಷ್ಟೇ ಅವರ ಇರುವಿಕೆ ನಮ್ಗೆ ಗೊತ್ತಾಗುತ್ತೆ. ಆದ್ರೂ ಸಹ ಭಗವಂತ ನಮ್ಮಿಂದ ಸೇವೆಯನ್ನ ಸ್ವೀಕರಿಸ್ಲಿಕ್ಕೆ ಅವರು ಅರ್ಚ ವಿಗ್ರಹ ರೂಪದಲ್ಲಿ ಅವರು ಬಂದಿದ್ದಾರೆ. ಬಂದು ನೋಡಿ ನಮ್ಮ ಹತ್ರ ಅವರು ಎಲ್ಲ ಕೆಲಸವನ್ನ ಮಾಡಿಸ್ಕೊತಾ ಇದಾರೆ. ನೋಡಿ, ನಮ್ಗೆ ಅಭಿಷೇಕ ಮಾಡ್ತೀವಿ ಅಲ್ಲ, ಒಂದು ಮಗುಗೆ ನಾವ್ ಹೇಗೆಲ್ಲ ನೋಡ್ಕೋತೀವಿ ಹಾಗೆ ನೋಡ್ಕೋತಾ ಇದೀವಿ ನಾವ್ ಇವಾಗ ಭಗವಂತನಿಗೆ. ಅದು ಭಗವಂತನ ಕೃಪಾ ಕಟಾಕ್ಷ. ಅವರು ಆ ಒಂದು ಅರ್ಚ ರೂಪದಲ್ಲಿ ಅವತಾರವಾಗಿ ಬಂದಿದ್ದಾರೆ, ಅವರು ಅವತಾರ ಎತ್ತಿದ್ದಾರೆ ಈ ಒಂದು ಕಲಿಯುಗಕ್ಕೋಸ್ಕರ. ನಾನು ಅದನ್ನ ಸ್ವೀಕರಿಸ್ತೀನಿ, ನೀವು ನನಗೆ ಆ ಅರ್ಚ ವಿಗ್ರಹಕ್ಕೆ ಪೂಜೆ ಮಾಡಿದ್ರೆ ಅಂತ ಹೇಳ್ಬಿಟ್ಟು ನಮ್ಗೆ ಹೇಳಿದ್ದಾರೆ ಅಲ್ವಾ? ನೋಡಿ, ಇವಾಗ ಅದಕ್ಕೆ ನಮ್ಗೆ ಇಲ್ಲಿ ಏನನ್ನ ಹೇಳ್ತಾ ಇದಾರೆ, ಪ್ರಭುವಿನ ಪವಿತ್ರ ನಾಮ ಸಂಕೀರ್ತನೆಯಲ್ಲಿ ನಾವು ನಿರಂತರವಾಗಿ ನಾವು ಮಗ್ನನಾದ್ರೆ ನಮ್ಗೆ ಏನಾಗುತ್ತೆ, ಅಲೌಕಿಕ ಆನಂದವನ್ನ ನಾವು ಅನುಭವಿಸ್ತೀವಿ. ಅಂತಹ ಒಬ್ಬ ವ್ಯಕ್ತಿಗೆ ಮುಕ್ತಿ ಅದು ತಾನಾಗ್ತಾನೆ ಸಿಗುತ್ತೆ, ಅದು ಬೈ ಪ್ರಾಡಕ್ಟ್ ತರ. ಇವಾಗ ನಮ್ಗೆ ಅದಕ್ಕೆ ಅಂತ ನಾವು ಪ್ರತ್ಯೇಕವಾಗಿ ಯಾವುದೇ ಒಂದು ಪರಿಶ್ರಮವನ್ನ ಪಡೋದೇ ಬೇಡ. ನಾವು ಆ ಭಗವಂತನ ಆ ಒಂದು ಪ್ರೇಮಾನಂದವನ್ನ ಪಡೆದಾಗ ನಾವು ಮುಕ್ತರಾಗ್ಬಿಡ್ತೀವಿ ನಾವು. ಯಾಕಂದ್ರೆ ನಾವು ಆ ನಮ್ಮ ಸಹಜ ಸ್ಥಿತಿ ಏನು, ನಮ್ಮ ಸಹಜ ಸ್ಥಾನ ಯಾವುದು, ಅಥವಾ ನಮ್ಮ ಶಾಶ್ವತ ಸ್ಥಾನ ಯಾವುದು? ಜೀವೇರ ಸ್ವರೂಪ ಹೇರ್ ಕೃಷ್ಣೇರ್ ನಿತ್ಯ ದೇವರ ದಾಸ್ ನಿತ್ಯ ಮಾತಾಜಿ. ದಾಸ. ಜೀವೇರ ಸ್ವರೂಪ ಹಾಯ್ ಕೃಷ್ಣೇರ ನಿತ್ಯದಾಸ. ನಾವು ಭಗವಂತನ ನಿತ್ಯದಾಸರು, ಅದು ನಮ್ಮ ನಿಜವಾದ ಸ್ವರೂಪ. ಆ ನಿಜವಾದ ಸ್ವರೂಪಕ್ಕೆ ಬಂದ್ಬಿಟ್ರೆ ನಮ್ಗೆ ಮುಕ್ತಿ ಏನಾದ್ರೂ ಬೇಕು ಅಂತ ಅನ್ಸುತ್ತಾ? ಮುಕ್ತಿ ಬೇಕಂತ ಅನ್ಕೊಳೋದಾದ್ರೆ ಏನಕ್ಕೆ ಏನಕ್ಕೆ ಬೇಕು ನಮ್ಗೆ ಮುಕ್ತಿ? ನಮ್ಮ ನಿಜವಾದ ಸ್ಥಾನಕ್ಕೆ ನಾವು ಬಂದಿಲ್ಲ ಅಂತಂದ್ರೆ ನಮ್ಗೆ ಮುಕ್ತಿಯನ್ನ ಪಡ್ಕೊಂಡು ಏನ್ ಪ್ರಯೋಜನ ಅಲ್ವಾ? ಸೊ ನಾವು ನಿಜವಾದ ಸ್ಥಾನ, ನಮ್ಮ ಶಾಶ್ವತ ಸ್ಥಾನ, ಭಗವಂತನ ಭಕ್ತಿ ಸೇವೆ ಮಾಡ್ತಾ ಇದೀವಿ ಅಂತಂದ್ರೆ ನಮ್ಗೆ ಮುಕ್ತಿನೂ ಸಹ ನಮ್ಗೆ ಬೇಡ ಅಲ್ವಾ? ಅದನ್ನ ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ನಮ್ಗೆ ಈ ಸಹಜ ಸ್ಥಾನ, ವ್ಯಕ್ತಿಯು ತನ್ನ ಸಹಜ ಸ್ಥಾನದಲ್ಲಿ ನಿಲ್ಲುವ ನಿಟ್ಟಿನಲ್ಲಿ ಮೊದಲ ಮೆಟ್ಟಿಲು ಮುಕ್ತಿ ಅನ್ನೋದು. ಪ್ರಭುವಿನ ಭಕ್ತಿ ಸೇವೆಯಲ್ಲಿ ನೆಲೆ ನಿಂತಿರಬೇಕಾದದ್ದು ಜೀವೆಯ ಸಹಜ ಸ್ಥಿತಿ. ನಾವು ಭಗವಂತನ ಭಕ್ತಿ ಮಾಡೋದೇ ನಮ್ಮ ಸಹಜವಾದ ಸ್ಥಿತಿ. ಅದಕ್ಕೋಸ್ಕರ ನಾವು ಆ ಸಹಜ ಸ್ಥಿತಿಗೆ ಬಂದ್ರೆ ನಾವು ನೋಡ್ಲಿಕ್ಕೆ ಬದ್ಧನಾಗಿರ್ಬೋದು. ನಾವು ನೋಡಿ, ಯಾರೇ ಆಗಲಿ ಬದುಕಿನ ಐಹಿಕ ಸ್ಥಿತಿಗೆ ಬದ್ಧನಾಗಿಲ್ಲ. ಯಾರಾದ್ರೂ ಈಗ ಭಕ್ತಿ ಸೇವೆಯಲ್ಲಿ ತೊಡ್ಕೊಂಡಿದ್ದಾರೆ ಅಂತಂದ್ರೆ ಅವರು ಬದುಕಿನ ಐಹಿಕ ಸ್ಥಿತಿಗೆ ಬದ್ಧನಾಗಿಲ್ಲ. ಅವರು ನೋಡ್ಲಿಕ್ಕೆ ನಮ್ಗೆ ಕಾಣಿಸ್ತಿರ್ಬೋದು, ನಮ್ ತರನೇ ಅವರೊಬ್ಬ ಒಂದು ಬದ್ಧ ಜೀವಿ ಅಂತ ಅನ್ನಿಸ್ತಿರ್ಬೋದು. ಆದ್ರೆ ಅವರು ಭಕ್ತಿ ಸೇವೆ ಮಾಡ್ತಿದ್ದಾರೆ ಅಂತಂದ್ರೆ ಅವರು ಬದ್ಧರಾಗಿಲ್ಲ, ಅವರು ಮುಕ್ತರಾಗಿದ್ದಾರೆ ಅಂತ. ಈ ಭೌತಿಕ ಪ್ರಪಂಚದಲ್ಲೇ ಇದ್ಕೊಂಡು ಈ ದೇಹದಲ್ಲೇ ನಾವು ವಾಸ ಮಾಡ್ತಾ ಇದ್ರೂನು ಸಹ ನಾವು ಮುಕ್ತರಾಗಿದ್ದೀವಿ ಅಂತಾನೆ ಅರ್ಥ ಮಾಡ್ಕೋಬೇಕಂದ್ರೆ ನಾವು ನಮ್ಮ ಸಹಜ ಸ್ಥಿತಿಗೆ ಬಂದಿದೀವಿ. ನಾವು ಭಗವಂತನಿಗೆ ನಾವು ಸೇವೆನ ನಾವು ಮಾಡ್ತಾ ಇದೀವಿ, ಅದನ್ನ ಇಲ್ಲಿ ಹೇಳ್ತಾ ಇದಾರೆ. ಸೊ ಇದು ದೊಡ್ಡದಿದೆ, ಇದನ್ನ ನಾಳೆ ಓದೋಣಂತೆ. ಸೊ ಭಕ್ತಿ ರಸಾಮೃತ ಭಕ್ತಿ ರಸಾಮೃತ ಸಿಂಧುಲಿ ತುಂಬಾ ಪಾಯಿಂಟ್ ಜ್ಞಾಪಕ ಇಟ್ಕೋಬೇಕಲ್ವಾ ಮಾತಾಜಿ? ಹಾ ಮಾತಾಜಿ, ತುಂಬಾ ಎಲ್ಲಾನು ನಮ್ಗೆ ಓವರ್ಲ್ಯಾಪ್ ಆಗುತ್ತಿರುತ್ತೆ. ಯಾವ್ದನ್ನ ಮಾಡಿದ್ರೆ ನಮ್ಗೆ ಮುಕ್ತಿ ಸಿಗುತ್ತೆ ಅಥವಾ ಪಾಪ ಹೊರಟೋಗುತ್ತೆ ಅಥವಾ ಬೇರೆದ್ ಎಷ್ಟೊಂದು ನಮ್ಗೆ ಅದರ ಫಲಗಳನ್ನ ಹೇಳಿದ್ರಲ್ಲ, ಅದೆಲ್ಲನೂ ಸಹ ನಮ್ಗೆ ಕನ್ಫ್ಯೂಷನ್ ಆಗುತ್ತೆ ಮಾತಾಜಿ. ನೀವು ಒಂದ್ಸಲ ಬರ್ಕೋಬಹುದು ಅಷ್ಟೇ ಮಾತಾಜಿ, ಅದೆಲ್ಲ ಬರ್ಕೊಳ್ತಾ ಇದೀವಿ ಮಾತಾಜಿ, ಆದ್ರೆ ಬರ್ಕೊಳ್ಳಿ ಮಾತಾಜಿ. ಅಂದ್ರೆ ಇವಾಗ ನೀವು ನೋಡಿ, ಮಂಗಳಾರತಿ ಮಾಡಿದ್ರೆ ನಿಮ್ಗೆ ಏನು ನಿಮ್ಗೆ ಫಲ ಸಿಗುತ್ತೆ, ದರ್ಶನ ಮಾಡಿದ್ರೆ ಭಗವಂತನ ಮುಖಾರವಿಂದ ದರ್ಶನ ಮಾಡಿದ್ರೆ ಏನ್ ಸಿಗುತ್ತೆ, ತೀರ್ಥ ಸೇವನೆ ಮಾಡಿದ್ರೆ ಏನ್ ಸಿಗುತ್ತೆ ಅಂತ ನೀವು ಒಂದೊಂದು ವರ್ಡ್ ಅಲ್ಲಿ ಬರ್ಕೊಂಡು ಹೋಗಿ ಮಾತಾಜಿ. ಆಗ ಅದನ್ನ ನೀವು ಸ್ವಲ್ಪ ಪದೇ ಪದೇ ಓದಿದ್ರೆ ನಿಮ್ಗೆ ಜ್ಞಾಪಕ ಬರುತ್ತೆ ಮಾತಾಜಿ. ಎಲ್ಲರೂ ಸಹ ಮೇನ್ ಆಗಿ ನಾವು ಭಗವಂತನಿಗೆ ಹತ್ರ ಆಗುವಂತಹ ಕ್ರಿಯೆಗಳೇ ಮಾತಾಜಿ. ಭಕ್ತಿಯಲ್ಲಿ ನಾವು ಮುಂದುವರಿಲಿಕ್ಕೆ ಬೇಕಾಗಿರುವಂತಹ ಕ್ರಿಯೆಗಳೇ. ಆದ್ರೆ ಏನ್ ಮಾಡಿದ್ರೆ ನಮ್ಗೆ ಏನು ಒಂದು ಫಲ ಸಿಗುತ್ತೆ ಅನ್ನೋದನ್ನ ನಾವು ಕರೆಕ್ಟ್ ಆಗಿ ಹೇಳ್ಬೇಕಾಗತ್ತೆ ಅಲ್ವಾ? ಅದಕ್ಕೋಸ್ಕರ ನೀವು ಅದನ್ನ ಒಂದ್ ಸ್ವಲ್ಪ ಜ್ಞಾಪಕದಲ್ಲಿ ಇಟ್ಕೋಬೇಕಾಗತ್ತೆ ಮಾತಾಜಿ. ಕನ್ಫ್ಯೂಷನ್ ಆಗುತ್ತೆ ನೀವು ಹೇಳಿದಾಗೆ. ಸೊ ಜ್ಞಾಪಕ ಟ್ರೈ ಮಾಡ್ಬೇಕು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸೊ ಭಕ್ತಿ ರಸಾಮೃತ ಗ್ರಂಥ ಮಹಾರಾಜ್ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ, ಶ್ರೀಲ ಗುರುದೇವ್ ಕಿ ಜೈ, ಅನಂತ ಕೋಟಿ ವೈಷ್ಣವ ಭಕ್ತವೃಂದ ಕಿ ಜೈ, ವಾಂಸಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಕಾರ್ತಿಕ್ ಮಾಸಕ್ಕೆ ಜೈ, ದಾಮೋದರ ಕಿ ಜೈ. ಹರೇ ಕೃಷ್ಣ. ಪ್ರತಿಕ್ಷಣ ಕೃಷ್ಣ ನಾಮಸ್ಮರಣೆ ಮಾಡ್ತಾರೆ, ಒಂದು ಕ್ಷಣ ಕೃಷ್ಣನ ಮರ್ತು ಇರ್ಬೇಡಿ. ಹರೇ ಕೃಷ್ಣ. ಶುಭರಾತ್ರಿ. ಕಳಿಸ್ತಾ ಇದೀರಲ್ವಾ ಮಾತಾಜಿ ಭಕ್ತಿ ರಸಾಮೃತ ಸಿಂಧುದು? ಮಾತಾಜಿ ಪುಸ್ತಕ ನೀವು ತಗೋಬೇಕಂತ ಹೇಳಿದ್ದು ಸ್ಟಾರ್ಟಿಂಗ್ ಅಲ್ಲಿ ಕಳಿಸಿದೀವಿ, ನನಗೆ ಗೊತ್ತಿಲ್ಲ ಹಾಕಿದಾರ ಎಲ್ಲರೂ ಆದಷ್ಟು ಪುಸ್ತಕ ತಗೊಳ್ಳಿ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ ನಾಳೆಯಿಂದ ಉದ್ದಿನ ಬೇಳೆ ತಿನ್ಬಾರ್ದ, ಇವತ್ತಿಂದನ ಮಾತಾಜಿ? ಇವತ್ತಿಂದ ಮಾತಾಜಿ ಶುರುವಾಗಿರೋದು, ಹುಣ್ಣಿಮೆ ಟು ಹುಣ್ಣಿಮೆ ತರ. ಇವತ್ತು ಹುಣ್ಣಿಮೆ. ಹಾಲು ತಗೋಬಹುದು ಮಾತಾಜಿ, ಇವತ್ತಿಂದ ಹಾಲು ತಗೋಬಹುದು. ಹಾಲು ಮೊಸರು ಎಲ್ಲ ತಗೋಬಹುದು.
ಉದ್ದಿನ ಬೇಳೆ ಮಾತ್ರನೇ ಬೇಡ. ಮತ್ತೆ ನೀವು ಇನ್ನೊಂದು ಸಾಂಬಾರ್ ಪದಾರ್ಥಗಳನ್ನ ಉಪಯೋಗಿಸ್ತಿದ್ರೆ ಅದು ಒಂದ್ ಸ್ವಲ್ಪ ಹುಷಾರ್ ಮಾತಾಜಿ. ಯಾಕಂದ್ರೆ ಉದ್ದಿನ ಬೇಳೆ ಆಡ್ ಮಾಡಿರ್ತಾರಲ್ಲ, ಒಂದ್ ಸ್ಪೂನ್ ಹತ್ರ ಟೇಸ್ಟ್ಗೆ ಅಂತೆಲ್ಲ ಹಾಕಿರ್ತಾರಲ್ಲ, ಅದನ್ನು ನೋಡ್ಕೊಳ್ಳಿ ಮಾತಾಜಿ. ಸಾಂಬಾರ್ ಪುಡಿ ಎಲ್ಲ. ಹಾ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಉದ್ದಿನ ಬೇಳೆ ಆತರ ಎಲ್ಲ ಯಾಕೆ ತಿನ್ಬಾರ್ದು ಮಾತಾಜಿ? ಅದು ನಾನ್ ವೆಜ್ಗೆ ಸಮಾನ ಮಾತಾಜಿ. ಅದು ಉದ್ದಿನ ಬೇಳೆ ಶಕ್ತಿ ಜಾಸ್ತಿ, ರಾಕ್ಷಸರಿಗೆ ಸ್ವಭಾವಕ್ಕೆ ಬರುತ್ತಂತೆ ಅದು. ಉದ್ದಿನ ಬೇಳೆ ಉದ್ದಿನ ಬೇಳೆ ಬಂದ್ಬಿಟ್ಟು ಅದಕ್ಕೆ ವಡೆ ಎಲ್ಲ ಮಾಡ್ತಾರಲ್ವಾ ತಿಥಿಗಳಲ್ಲಿ ಮಾತಾಜಿ, ಅದು ರಾಕ್ಷಸ ಸ್ವಭಾವಕ್ಕೆ ಹೋಗುತ್ತಂತೆ. ಅದು ಈರುಳ್ಳಿ ಎಲ್ಲ ಅನ್ಬಿಟ್ಟು ಸಾತ್ವಿಕ